ಲೈಕ್ ಡನ್ ಅಂತಿದ್ರೆ ಥ್ಯಾಂಕ್ ಯು ಸೋ ಮಚ್. ಯಾರದು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರ ಸುನೀತಾ ಅವರು ಬಂದರು. ಹಾಯ್ ಸಿಸ್ಟರ್, ಐ ವೆಲ್ಕಮ್ ಸಿಸ್ಟರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಗುಡ್ ಈವ್ನಿಂಗ್. ಲೈಕ್ ಡನ್ ಟು ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಯು ಲೈಕ್ ಡನ್ ಮಾಡಿದ್ದಕ್ಕೆ. ಯಾರ ಸುನೀತಾ ಅವರು? ಹಾಂ, ಭೋಜನ್ ಇಲ್ಲ ಆಗಿಲ್ಲ, ಇನ್ನು ಆಗಬೇಕು ಸಿಸ್ಟರ್. ನಿಮ್ದಾಯ್ತಾ ಸಿಸ್ಟರ್? ನಿಮ್ದಾಯ್ತಾ ಭೋಜನ್? ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಭುವನ್. ಹಾಯ್ ಭುವನ್. ಹಾಯ್, ವೆಲ್ಕಮ್ ಭುವನ್. ಥ್ಯಾಂಕ್ ಯು ಸೋ ಮಚ್ ಭುವನ್. ಲೈವ್ಗೆ ಜಾಯಿನ್ ಆಗಲಿಕ್ಕೆ ಆಗಲಿಲ್ಲ. ಆತು ಜವಾ, ಸಾರಿ ಭುವನ್. ಇನಿಕಾಂಡು ಎಲ್ಲ 100% ಜಾಯಿನ್ ಆಪೆ. ನನ್ನ ಮಗನ ಎಕ್ಸಾಮ್ ಇನಿಕಾಂಡು. ಹಾಯ್ ಭುವನ್ ಅಂತಿದ್ದಾರೆ. ಎಂತಕ್ಕೆ ಯಾಯ್ ದಾತಾಂಡು ಭುವನ್, ಇನಿ ಎಕ್ಸಾಮ್ ಮಾಡಿ ಎಲ್ಲ ಜಾಯಿನ್ ಆಪೆವ. ಎಲ್ಲ ಜಾಯಿನ್. ರಾಜೇಶ್ ಭಂಡಾರಿ ಅವರು ಬಂದರು. ಹಾಯ್ ರಾಜೇಶ್ ಭಂಡಾರಿ ಅವರೇ. ಹಾಯ್ ಅಕ್ಕ. ಹಾಯ್ ವೆಲ್ಕಮ್. ವೆಲ್ಕಮ್ ರಾಜೇಶ್ ಅವರೇ, ವೆಲ್ಕಮ್ ನಿಮಗೆ. ಹಾಯ್ ಸುನೀತಾ ಸಿಸ್ ಅಂತಿದ್ದಾರೆ. ಭುವನ್ ಯಾಕೆ ಅಲ್ಲಿದೆಯಾ ಎಂತಕ್ಕೆ? ಗಣೇಶ್ ಕಾಂಬ್ಳೆ ಹಾಯ್ ಅಂತಿದ್ದಾರೆ. ಹಾಯ್ ಗಣೇಶ್ ಅವರೇ. ಹಾಯ್, ವೆಲ್ಕಮ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಪ್ಲೀಸ್. ಎಂತಾಯಿತು ಭುವನ್? ಏನಿಲ್ಲ, ಲೈವಲ್ಲಿ ಇರ್ತೀರಾ ಎಲ್ಲರ ಲೈವ್? ಇಲ್ಲಪ್ಪ, ಎಲ್ಲಿದ್ದೆ ನಾನು ನಿಜವಾಗ್ಲೂ. ಇವತ್ತೀಗ ಹೋಗಿ ಯಾರಿಗೆ ರಶು ಅವರಿಗೆ ಒಂದು 4 ಮೆಸೇಜ್ ಆಗಿ ಬಂದೆ. ಮತ್ತೆ ಯಾರಿಗೆ ಹೋಗಿದೆ ಈಗಷ್ಟೇ. ನಿಂದು ಟೈಮಲ್ಲಿ ನನಗೆ ಆಗಿಲ್ಲ. ನಿಂದು 3:30ಗಲ್ವ? 3:30ಗೆಯಿಂದ 6:30 ತನಕ ಮಗನಿಗೆ ಓದಿಸ್ತಾ ಇದ್ದೇನೆ. ಅವನಿಗೆ ಬರಬೇಕಲ್ವ 1 2 3 ಅದು ಎಲ್ಲ ಬರಬೇಕು ಇವತ್ತು ಎಕ್ಸಾಮ್ಗೆ. ನಾ ಸಾಂಡಿ ನಿಜವಾದು ಎಂದಾಯ್ ಸುಲ್ವನ್ಪೆ ಇಂದು ಎಕ್ಸಾಮ್ದ ತೂಲವರಂದ ಎಕ್ಸಾಮ್ದ ಓದರ ಪತ್ತರ ಪೂರ ಸುಮಾರುಂಟು. ದಾದ ಕಜಿಪು ವೆಜ್ಜಿಯೇ. ಯಾರ ಸುನೀತಾ ಬಾಯಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಿರಣ್ ಕುಮಾರ್ ಅವರು ಬಂದರು. ಥ್ಯಾಂಕ್ ಯು, ವೆಲ್ಕಮ್ ಕಿರಣ್ ಕುಮಾರ್ ಅವರೇ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಗಣೇಶ್ ಅವರು ಹಾಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾರೇ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಪ್ಲೀಸ್. ಲೈಕ್ ಪ್ಲೀಸ್. ಲೈಕ್ ಅಂತಿದ್ದಾರೆ. ಯಾರ ಸುನೀತಾ ಅವರು? ಥ್ಯಾಂಕ್ ಯು ಸೋ ಮಚ್. ಯಾರ ಸುನೀತಾ ಅವರೇ? ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಭುವನ್ ಅವರು ಮನಸ್ಸು ಆತು ಜಿ ನನ ಅವಡು. ಯಾರ ಬಾಯಿ ಅಂತಿದ್ದಾರೆ. ಯಾರ ಸುನೀತಾ ಅವರು ಬಾಯಿ ಅಂತಿದ್ದಾರೆ. ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅಂತ ಇದೆ, ಫಾಲೋ ಮಾಡಿ. ಬಸು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅಂತ ಇದೆ, BCD ಅಂತ ಇದೆ. ಓಕೆ ಭುವನ್ ಇರೇಗ್ ದಾದ ಕಜಿಪು ಎಂಕ್ ವೆಜ್. ಬಸು ಅವರು ಬಂದರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಬೇಕಾಗಿ ವಿನಂತಿ ನಿಮ್ಮ ಹತ್ರ. ಥ್ಯಾಂಕ್ ಯು ಬಸು ಅವರೇ. ಓಕೆ, ಜಾಯ್ನ್ ಆಗುವ. BCD ಯೂಟ್ಯೂಬ್ ಚಾನಲ್ ಬಸು BCD. ಓಕೆ. ಇನ್ಸ್ಟಾ ಮಾಡೋದೇ ಇಲ್ಲ ನಾನು. ಇನ್ಸ್ಟಾ ಆನ್ ಮಾಡೋದೇ ಇಲ್ಲ, ಎಪ್ಪಿ ಆನ್ ಮಾಡೋದಿಲ್ಲ. ಇದೇ ನನ್ನದು, ನಾನು ಮಾಡೋದೇ ಇಲ್ಲ. ಭಾಗ್ಯಲಕ್ಷ್ಮಿ ಅಕ್ಕ ಬಂದರು. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಊಟ ಆಯ್ತು ಅಕ್ಕ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಸೂಪರ್ ಸಪೋರ್ಟಲ್ಲಿದ್ದಾರೆ ಬಶು ಅವರು, ಭುವನ್ ಅವರು. ಓಕೆ, ಎಕ್ಸಾಮ್ ಇಂಪಾರ್ಟೆಂಟ್ ಹೌದಲ್ವಾ? ನಿನ್ನ ಟೈಮಲ್ಲಿ ನನಗೆ ಟೈಮೇ ಇಲ್ಲ. ಇವತ್ತು ಇಬ್ಬರದ್ದು ಲೈವಿಗೆ ಮತ್ತೆ ನಂದು ಇಬ್ಬರದ್ದೇ ಜಾಯ್ನ್ ಆಗಿದ್ದು ನಾನು, ಹೆಚ್ಚಿಲ್ಲ. ಹಾಯ್ ಎವ್ರಿಡೇ ಅನ್ಕಟ್. ಹಾಯ್ ಸಿಸ್ಟರ್. ಹಾಯ್, ವೆಲ್ಕಮ್ ಸಿಸ್ಟರ್. ವೆಲ್ಕಮ್ ನಿಮಗೆ. ಒಂದು ಲೈಕ್ ಕೊಡಿ ಪ್ಲೀಸ್.
ಭುವನ್ ವಾಟ್ ಇಟ್ಸ್ ಓಕೆ ಅಂತಿದ್ದಾರೆ. ಓಕೆ, ನಾಳೆಯಿಂದ ಜಾಯ್ನ್ ಆಗುವೆ ಭುವನ್. ಇವತ್ತಾಯಿತು, ಇವತ್ತಿಗೆ ನಾಳೆಗೆ ಹಿಂದಿ ಎಕ್ಸಾಮ್ ಆದರೆ ಆಯಿತು, ಮತ್ತೆ ಕಲ್ಲರ್ ಅದೇ ಅಂದರೂ ತೊಂದರೆ ಇಲ್ಲ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬಶು ಅವರು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ ಬಸ್ಸು BCD ಅಂತ ಇದೆ, ಫಾಲೋ ಮಾಡಿ ಅಂತಿದ್ದಾರೆ ನೋಡಿ. ಊಟ ಆಯ್ತಾ? ಊಟ ಆಗಿಲ್ಲ ಸಿಸ್, ನಿಮ್ದಾಯ್ತಾ? ಎವ್ರಿಡೇ ಅನ್ಕಟ್ಟವ್ರೆ. ಹಾಯ್ ಭಾಗ್ಯ ಅಮ್ಮ ಅಂತಿದ್ದಾರೆ, ಭಾಗ್ಯ ಹರಿಣಿ ಸಿಸ್ಟರ್ ಹಾಯ್ ಅಂತಿದ್ದಾರೆ. ಹಾಯ್ ಭಾಗ್ಯ ಅಕ್ಕ, ಥ್ಯಾಂಕ್ ಯು, ವೆಲ್ಕಮ್ ನಿಮಗೆ. ಎವ್ರಿಡೇ ಅನ್ಕಟ್ಟವ್ರೆ ವೆಲ್ಕಮ್ ನಿಮಗೆ ಕೂಡ. ಬಸ್ಸು ಅವರೇ ನಿಮಗೂ ಕೂಡ ವೆಲ್ಕಮ್. ಸಪೋರ್ಟ್ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಎವ್ರಿಡೇ ಅನ್ಕಟ್ಟವರು. ಸಪೋರ್ಟ್ ಅಲ್ಲಿದ್ದಾರೆ ಬಸ್ಸು ಅವರು ನೋಡಿ. ಇಲ್ಲಿ ಅವರು ಬಸ್ಸು ಕನೆಕ್ಟ್ ಆಗಿ ಆಯ್ ಆಲ್ ಅಂತಿದ್ದಾರೆ ಭಾಗ್ಯಲಕ್ಷ್ಮಿ ಅವರು. ಎವ್ರಿಡೇ ಅವರು ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. BMHS ಅವರು ಬಂದರು, ಲೈಟ್ ಕೊಟ್ರ ಸೀಸ್ ನೀವು? ಓಕೆ, ಇಲ್ಲ ಹಾಗಾದರೆ ಯಾರೆಲ್ಲ ಕೊಟ್ಟಿಲ್ಲ ಹಾಗಾದ್ರೆ, ಕೊಡ್ಲಿಲ್ವಾ ಅಂತ ಕೆಲವರು. ಬಸ್ಸು ಅವರೇ ಲೈಕ್ ಕೊಟ್ರ? ಸಪೋರ್ಟ್ ಮಾಡಿ, ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನಮ್ಮ ಎವ್ರಿಡೇ ಅನ್ಕಟ್ ಅವರು. ಮತ್ತು ಸಪೋರ್ಟ್ ಮಾಡಿ ಅಂತಿದ್ದಾರೆ, ಸಪೋರ್ಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಎವ್ರಿಡೇ ಅನ್ಕಟ್ ಅವರು. ನೋಡಿ ಎವ್ರಿಡೇ ಅನ್ಕಟ್ ಅವರು ಇದ್ದಾರೆ ನೋಡಿ. ಮಧುಲತಾ ಅಡುಗೆ ಚಾನಲ್ ಅವರು ಬಂದರು. ಹಾಯ್ ಮಧುಲತಾ ಅವರೇ, ಹಾಯ್, ವೆಲ್ಕಮ್ ನಿಮಗೆ, ವೆಲ್ಕಮ್. ಲೈಕ್ ಡನ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಮಧುಲತಾ ಅವರೇ, ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ಮದು? 5 ಲೈಕ್ ಇದೆ, ಆಗದಿಂದ ಲೈಕ್ ಡನ್ ಅಂತಿದ್ದಾರೆ, ಇವಾಗ 5 ಲೈಕ್ ಇದೆ ಅನ್ನು. ಸ್ವಿತ್ ಹಾಯ್ ರಾ ಅಂತಿದ್ದಾರೆ ಭಾಗ್ಯಲಕ್ಷ್ಮಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಭುವನ್ ಅವರು, ಥ್ಯಾಂಕ್ ಯು ಸೋ ಮಚ್ ಭುವನ್. ಖಂಡಿತ ನಾಳೆ ಜಾಯ್ನ್ ಆಗ್ತೀನಿ, ಸಪೋರ್ಟ್ ಮಾಡಿ, ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಎವ್ರಿಡೇ ಅನ್ಕಟ್ ಅವರು. ಎವ್ರಿಡೇ ಅವರೇ ಭುವನ್ ಅವರಿದ್ದಾರೆ ನೋಡಿ. ಭುವನ್ ಮತ್ತು ಮಧುಲತಾ ಅವರಿದ್ದಾರೆ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಮಧುಲತಾ ಅವರು, ಥ್ಯಾಂಕ್ ಯು ಸೋ ಮಚ್ ಮಧುಲತಾ ಅವರೇ. ಭುವನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭುವನ್, ನಾನು ಬರೆದಿದ್ರು ನೀನು ಕೂಡ ಬಂದು ಸಪೋರ್ಟ್ ಮಾಡ್ತೀಯಲ್ವ, ಅದು ತುಂಬ ಥ್ಯಾಂಕ್ಸ್ ನಿನಗೆ. ನಾಳೆ ಖಂಡಿತ ನಿನಗೆ ಜಾಯ್ನ್ ಆಗ್ತೀನಿ, ಓಕೆನಾ? ಸಪೋರ್ಟ್ ಮಾಡಿ, ಗಿಫ್ಟ್ ಕೊಡಿ, ರಿಟರ್ನ್ ಕೊಡ್ತೀನಿ ಅಂತಿದ್ದಾನೆ, ಮಾಡ್ತೀನಿ ಅಂತಿದ್ದಾರೆ ಎವ್ರಿಡೇ ಅನ್ಕಟ್ ಅವರಿಗೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ರಿಟರ್ನ್ ಕೊಡ್ತಾರೆ. ಮಧುಲತಾ ಅವರ ಚಾನಲ್ ಹಾಯ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಸಪೋರ್ಟ್ ಮಾಡಿ, ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನಮ್ಮ ಎವ್ರಿಡೇ ಅನ್ಕಟ್ ಅವರು. ಮಧುಲತಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ, ಸಪೋರ್ಟ್ ಮಾಡಿ, ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಇಲ್ಲಿದ್ದಾರೆ ಮಧುಲತಾ ಅವರು, ಥ್ಯಾಂಕ್ ಯು ಸೋ ಮಚ್ ಮಧುಲತಾ ಅವರೇ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಭುವನ್ ಓಕೆ ಅಂತಿದ್ದಾನೆ. ಭುವನಿಗೆ ಟೆನ್ಷನ್ ಆಯಿತು, ಇವರು ಎಂತಕ್ಕೆ ಬರುವುದಿಲ್ಲ ಅಂತ. ನಾನು ಬರ್ತೀನಿ ಭುವನ್, ಆಯಿತಾ? ಮಧುಲತಾ ಅಡುಗೆ ಚಾನಲ್ ಸೂಪರ್, ಎವ್ರಿಡೇ ಅನ್ಕಟ್ ಸಪೋರ್ಟ್ ಮಾಡಿ, ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ ನೋಡಿ. ಮಧುಲತಾ ಅವರೇ ಎವ್ರಿಡೇ ಅನ್ಕಟ್ ಇದ್ದಾರೆ, ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಭುವನ್ ಅವರೇ ಎವ್ರಿಡೇ ಅನ್ಕಟ್ ಅವರಿದ್ದಾರೆ ನೋಡಿ, ಸಪೋರ್ಟ್ ಮಾಡಿ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮಾತಿರಲ್ಲ ಫಸ್ಟ್ ಸಬ್ ಮಲ್ತದು ಬೊಕ್ಕಸ್ ಅನ್ಸಬ್ ಮಲ್ಪೇರು ಭಾರಿ ಬೇಜಾರು ಸಿಸ್ ಇನಿ 14 ಅನ್ಸಪ್ಪ ಅಂಡು ಅತ್ತುಂಡು ಎನ್ನ ಅಂದಿ ಎನ್ನ ಲಂಚೆನೆ ಯಾನು ಏಜೇಸ್ನಾಗ ಪೋದಿತ್ತೆತಾ ಐಟ್ ಒಂತೆ ಪೊರ್ತಿತ್ತೆ ಅಲ್ಪ ಒಂಜಿ ರಡ್ಡು ಗಿಫ್ಟ್ ತಿಕ್ಕಿನು ರಡ್ಲ ದೆತ್ತು ಕುಡಿಯೇರು ಭಾರಿ ಬೇಜಾರ ನಿಂಕ್ಲ ಅಂಜ ಮಲ್ಪರ ಬಲ್ಲಿ ಇರಲ್ಲ. ಎವ್ರಿಡೇ ಅನ್ಕಟ್ ಸೂಪರ್ ಅಂತಿದ್ದಾರೆ, ಓಕೆ ಬಾಯ್ ಸಿಸ್ಟರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಭಾಗ್ಯಲಕ್ಷ್ಮಿ ಅವರೇ, ನಿಮಗೆ ಗುಡ್ ನೈಟ್. ಎವ್ರಿಡೇ ಅನ್ಕಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪೈಂಡಿ ಚಾನಲ್ ಅವರು ಬಂದರು, ಹಾಯ್ ಪಯುದ್ಯ ಓಕೆ ಬ್ರದರ್, ಓಕೆ ಐ ಆಮ್ ಹ್ಯಾಪಿ ಬಾಯ್, ಓಕೆ ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಬ್ರದರ್. ಪ್ಲೀಸ್ ಲೈಕ್, ಗಿವ್ ಮಿ ಲೈಕ್ ಬ್ರದರ್, ಗಿವ್ ಮಿ ಲೈಕ್. ಅಯ್ಯೋ ಪರಮಾತ್ಮ, ನಿಮ್ದೊಂದು ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಐಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ. ಯಾರದು ಸ್ಟಾರ್ ಕೊಟ್ಟಿದ್ದು ನನಗೆ? ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ನನಗೆ ಹಿಂದ್ಗಡೆ ಯಾರು? ಬನ್ನಿ ಸಪೋರ್ಟ್ ಮಾಡಿ, ಪ್ಲೀಸ್ ಬಂದು ಸಪೋರ್ಟ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಡಲಿದ್ದೀರಾ? ಇಬ್ಬರು ಇದ್ದಾರೆ, ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ಅಲ್ವಾ. ಏನಾಯಿತು, ಮೆಸೇಜು ಬ್ಲಾಕ್ ಆಯಿತಾ ಇಲ್ವಾ ಏನು ಅಂತ ಗೊತ್ತಾಗಲ್ಲ. ಐ ಆಮ್ ಹ್ಯಾಪಿ ಬಾಯ್ ಅಂತಿದ್ದಾರೆ. आपका इंडिया नहीं है ना? ಯಾರೆಲ್ಲ ಐಡಲ್ಲಿದ್ದೀರಾ? ಬಂದು ಸಪೋರ್ಟ್ ಮಾಡಿ ಅಲ್ವಾ, ಪ್ಲೀಸ್ ಬಂದು ಸಪೋರ್ಟ್ ಮಾಡಿ, ಐಡಲ್ ಇರಬೇಡಿ. ಯಾಕೆ, ಏನು ಆಯಿತು, ಮೆಸೇಜ್ ಬರ್ತಾ ಇಲ್ಲ? ಸೆವೆನ್ ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಪೈಯುಡ್ಯಾ ಚಾನಲ್ ಅವರೇ, ಪ್ಲೀಸ್ ಚಾನಲ್ ಬೈ ಬ್ರದರ್, ಪ್ಲೀಸ್ ಗಿವ್ ಮೀ ಲೈಕ್. 7 ಲೈಕ್ ಇದ್ದಾರೆ. ಯಾರು? ಬನ್ನಿ ಬನ್ನಿ. ಯಾಕೆ ಮೆಸೇಜ್ ಬರ್ತಾ ಇಲ್ವಾ? ಏನಾಯಿತು? ಆಲ್ ಮೆಸೇಜ್ ಇಟ್ಟಿದ್ದೀನಲ್ವಾ, ಯಾಕೆ ಹೀಗಾಯಿತು? ಏನಾಯಿತು ಏನಾಯಿತು? ಓ, ಬಂದರು ನಮ್ಮದು ಬಯ್ಯ ಬ್ರದರ್ ಬಂದರು. ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಜನರಲ್ ನಾಲೆಜ್ ಬ್ರದರ್, ನೇಪಾಲ್ ಬ್ರದರು, ಥ್ಯಾಂಕ್ ಯು ಸೋ ಮಚ್ ಬ್ರದರ್. ನಿಮಗೆ ನೇಪಾಲ್ ಬ್ರದರ್ ಅವರಿ, ನಿಮಗೆ आपको थैंक यू सो मच. खाना हो गया आपका? आज स्पेशल क्या है भैया? super support, thank you so much. Thank you thank you so much. Thank you. Thank you so much. General knowledge, super support, thank you so much. ಪಲ್ಲವಿ ಕನಸು ಅವರು ಬಂದರು. ಹಾಯ್ ಅಕ್ಕ, ಐ ವೆಲ್ಕಮ್ ಸೀಸ್ ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ಪಲ್ಲವಿ ಲೈಕ್ ಕೊಡಿ, ಒಂದು ಲೈಕ್ ಕೊಡಿ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜನರಲ್ ನಾಲೆಜ್ ನೇಪಾಲ್, ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಡನ್ ಅಕ್ಕ, ನಮ್ಮದು ಮದುವೆ ಮನೆ ಊಟ ಅಕ್ಕ, ನಿಮ್ಮದು ಊಟ. ಹಾಂ, ಮದುವೆಗೆ ಹೋಗಿದ್ದೀರಾ? ರಾತ್ರಿ ಮದುವೆ ಇರುತ್ತಾ ನಿಮ್ಮ ಕಡೆ? ಹಾಂ, ಮದುವೆಗೆ ಹೋಗಿದ್ದೀರಾ? ಮೆಹಂದಿಗೆ ಹೋಗಿದ್ದೀರಾ? ಮದುವೆ ಮನೆ ಊಟ ಸೂಪರ್. ಯಾವ ಊರು ಪಲ್ಲವಿ ನಿಮ್ಮದು? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಜನರಲ್ ನಾಲೆಜ್ ಅವರು. ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಪಲ್ಲವಿ ಅವರೇ, ಇದು ಎಂತ ಗೊತ್ತಾ, ನಿಮ್ಮದು ಯಾವ ಊರು? ಸಾರಿ, ರಿಸೆಪ್ಷನ್ ಅಕ್ಕ ಇವಾಗ. ಹೌದಾ? ಓ, ನಿಮ್ಮದು ಊರು ಯಾವುದು? ಅಲ್ಲ, ರಾತ್ರಿ ಮದುವೆ ಆಗುತ್ತೆ ಮುಂಬೈಯಲ್ಲಿ ರಾತ್ರಿನೇ ಆಗೋದು ಮದುವೆ. ಇಲ್ಲಿ ಎಲ್ಲ ರಾತ್ರಿನೇ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್ ನೇಪಾಲ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಹರಿಹರ ಅಕ್ಕ ನಮ್ಮದು. ಹೌದಾ? ಹರಿಹರಪುರನೇ, ಹರಿಹರ. 5 ಮೆಂಬರ್ಸ್ ಇದ್ದಾರೆ ಐಡಲ್ಲಿ. ಯಾಕೆ ಮೆಸೇಜ್ ಮಾಡ್ತಿಲ್ಲ? ನನ್ನ ಮೇಲೆ ಕೋಪ ಇದೆ ಏನಾದರೂ? ಬಂದು ಮೆಸೇಜ್ ಮಾಡಿ.
ಪ್ಲೀಸ್ ಬಂದು ಮೆಸೇಜ್ ಮಾಡಿ ಅಲ್ವಾ, ಯಾಕೆ ಗಿಫ್ಟ್ ಇದ್ದರೆ ಮಾತ್ರ ಬರುದಾ ನೀವು? ಗಿಫ್ಟ್ ಇಲ್ಲದ್ರೂ ಬರಬೇಕಲ್ವಾ? ಮೆಸೇಜ್ ಮಾಡಿ. ಲಕ್ಕಿ ಯಾರು ನನ್ನ ಬಂದರು ನೋಡಿ, ಎನ್ನ ಉಡುಪಿ ಎನ್ನ ಮದಿಮೆ ನೈಟ್ 2 ಗಂಟೆ ಪೋಸ್ಟ್ ಆಫೀಸ್ ಎಂತ ಲಕ್ಕಿ ದಾದೇ ಯಾರಿಲ್ಲ 2 ಗಂಟೆ ರಾತ್ರಿಗೆ ಯಾಪದ ಮದಿಮೆ ಇರು ನಾವು. ಹಾಂ, ದಾವಣಗೆರೆ ಸೈಡಕ್ಕ? ದಾವಣಗೆರೆ ಸೈಡಾ? ಹಾಂ, ಹರಿಹರ ದಾವಣಗೆರೆ. ಓಕೆ ಓಕೆ ಸಿಸ್, ಓಕೆ. ಜಂಡಲ್ನೋಳಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಲಕ್ಕಿ ಅರುಣ್ ಪ್ಲೀಸ್ ಗಿವ್ ಮೀ ಲೈಕ್. ಲೈಫ್ ವಿತ್ ರಂಜು. ರಂಜು ಹಾಯ್, ರಂಜು ಹಾಯ್, ರಂಜು ಹಾಯ್. ರಂಜು ಊಟ ಆಯ್ತಾ ನಿಮ್ಮದು? ಥ್ಯಾಂಕ್ ಯು ಸೋ ಮಚ್. ಇವ್ರು ಯಾರೋ ಸಬ್ಸ್ಕ್ರೈಬ್ ಟು ದ ಚಾನಲ್. ಯಾವ ಭಾಷೆಯವರು ಅಂತ ಗೊತ್ತಿಲ್ಲ ಅವರಿಗೆ. ಆಗಬೇಡಿ, ಕನೆಕ್ಟ್ ಆಗಬೇಡಿ ಅವರಿಗೆ. ಅವರು ಈ ಲ್ಯಾಂಗ್ವೇಜಿನವರಲ್ಲ ನೋಡಿ. ಅವ್ರದ್ದು ಲ್ಯಾಂಗ್ವೇಜ್ ನೋಡಿ 1 2 3 ಅಂತ ಬರ್ತಿದೆ. ಅವ್ರು ಈ ಲ್ಯಾಂಗ್ವೇಜಿನವರಲ್ಲ, ನಮಗೆ ಬೇಡ ಅವರು. 9ನೇ ಲೈಕ್ ನಂದೇ. ಹೌದಲ್ಲ ಲಕ್ಕಿ ಅರುಣ್ ಅವರೇ? 10ನೇ ಲೈಕ್ ಯಾರ್ದು ಹಾಗಾದರೆ? ಕ್ಯೂಟ್ ಅವರು ಬಂದರು ನೋಡಿ, ನಮ್ಮ ಕ್ಯೂಟ್ ಹೆಂಗಲ್ ಅವರು ಬಂದರು ನೋಡಿ. ಹಾಯ್ ಹಾಯ್, ವೆಲ್ಕಮ್ ನಿಮಗೆ, ವೆಲ್ಕಮ್. ಹಿಮಾಚಲಯ, ಹಾಯ್ ಹಿಮಾಲಯ ಅವರು. ನಿಮ್ಮದು ಹಿಮಾಲಯವಾ? ಯಾರ್ದು ಹಿಮಾಲಯ? ಭವಿ ದಿನ್ನು ಆಫೀಷಿಯಲ್ ಅವ್ರು ಬಂದರು. ಹಾಯ್ ಅಕ್ಕ, ಹಾಯ್ ಭವಿ ಅವರೇ, ವೆಲ್ಕಮ್ ವೆಲ್ಕಮ್. ಕ್ಯೂಟು ಹೆಂಗಲವರೇ, ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಎಲ್ಲರೂ ಒಂದು ಲೈಕ್ ಕೊಟ್ಟು ಬನ್ನಿ ಆಯಿತಾ? ನನಗೆ ಒಂದು ಲೈಕ್ ಕೊಡಲೇಬೇಕು ನೀವೆಲ್ಲ. ಭವಿ ದಿನ್ನು ಊಟ ಆಯ್ತಾ ನಿಮ್ಮದು? ಏನು ಊಟಕ್ಕೆ ಇವತ್ತು ಸ್ಪೆಷಲ್? ಜಂಡ ನಾಲೆಜ್ ಸೂಪರ್ ಸಪೋರ್ಟ್. ಎಂಚ ಉಳ್ಳಾರು ಯಾನು ಹುಷಾರುಳ್ಳೆ ಭವಿ ಈರು ಎಂಚ ಉಳ್ಳಾರು ಒಣ ಸಾಂಡೆ ಈರ್ನ ಮಾರ್ನಿಂಗ್ ಲಕ್ಕರೆ ಸುಲಭ ಆಪುಂಡು ಐಕ್ 2 ಗಂಟೆಗೆ ಮದುವೆ. ಅಯ್ಯೋ ದೇವ, ಮುಂಬೈ ದಂಡ ಆಪುಂಡಿಯೇ ಮಧ್ಯರಾತ್ರಿ 12 ಗಂಟೆಗೂ ಒಂದು ಮೈಕದಿ ಒಂದು ಬರ್ಪೇರು ಮದ್ಮೆ ಅದು 12 ಗಂಟೆ ಬೊಕ್ಕಣಿ ಇಲ್ಲಿ ಹೋಗು ನಾವು ಮುಂಬೈಡ್. ಎನ್ನ ಇಲ್ಲ ಅಕ್ಕ. ಓ ದೇವರೇ, ಈ ಹಿಮಾಲಯ ಹಿಡ್ದು ಬತ್ತಿನೇ ಇರು. ಅಯ್ಯೋ ದೇವ, ಹಿಮಾಲಯ ಹಿಡ್ದು ಬರ್ತಾರೆ ಇರು. ನನ್ನವರಲ್ಲಿ ತಗೋಲೆ ಹಿಮಾಲಯಕ್ಕೆ ಲೈಫ್ ಇದ್ದ ರಂಜು ಸೂಪರ್ ನಗಾಡ್ತಿದ್ದಾರೆ ಹಿಮಾಲಯದಲ್ಲಿ ಬಂದು. ನಿಮಗೆ ಒಳ್ಳೇದಾಯ್ತಲ್ವಾ? ಎನ್ನ ಇಲ್ಲ ಅಕ್ಕ ಅಂದೆ ಇರೆಗೆ ಲಾಯ್ಕಾಂಡತ್ತೆ ಹಿಮಾಲಯ ರಂಜು ದಯಪಂಡ ಹಿಮಾಲಯ ತಂಪಿಪ್ಪುಂಡು ಎಂಗ್ಲೆ ಮುಳ್ಸೆ ಕೆಟ್ಕೊಳ್ಳಾರೆಜಿ ನೋಡಿ. ಇವರೊಂದು ಯಾವ್ದು ದೇಶದವರಂತಲೇ ಗೊತ್ತಿಲ್ಲ. ಇವರ ಹಾಯ್ ಹಾಯ್ ಅಂತಿದ್ದಾರೆ. ನಾನು ಸುಮ್ಮನೆ ಇದ್ದೀನಿ ಅವರಿಗೆ. ಅವ್ರದ್ದು ಹೆಸರು ಓದಲಿಕ್ಕೆ ಬರೋದಿಲ್ಲ ನನಗೆ. ಲೈಕ್ ವಿತ್ 10 ಅಂದು. ಹೌದಾ, ಹಿಮಾಲಯದಲ್ಲಿ ಬರಬೇಕಲ್ವ, ಅದಕ್ಕೆ 10 ಆಗಿ ಆಯಿತು. ಸೂಪರ್ ಸಪೋರ್ಟ್. 1,005 ಇತ್ತು ನ ಇನಿ ತೂಪೆ. ಓ ಆತು ಕಟ್ಟಂడి. ಅಯ್ಯೋ ದೇವ, ಅವು ಇಂಚಯ್ಯ ಯಾರು ನನ್ನ ಆತು ಕಟ್ಟಾಯಿನಿ 1,500 899 ಬರಡಾಂಡ ಕಾರಣದ ಅದಾತು ಒಂಜಿ ರಡ್ಡಾಂಡ ಸೈಯಾಡು ಒಂದು ಈತು. ಓ ದೇವ, ಏತು ಟೆನ್ಷನ್ ಅವಂದಿಯೇ. 25 ಲೆಸ್ ಎಂಕಲ್ ಅಂಚೆನ ಆತಂಡಿ ಅವರ ಒಂಜಿ 25 ಲೆಸ್ ಆತನು. ಭವಿ ದಿನ್ನು ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಭವಿ ದಿನ್ನು ಇದ್ದೀರಾ? ಗಿಫ್ಟ್ ರಿಟರ್ನ್ ಮಾಡಿ. ಲೈಫ್ ಅವರು ಲಕ್ಕಿ ಅರುಣ್ ಅವರು ಅಂತಿದ್ದಾರೆ. ಕ್ಯೂಟ್ ಲೈಕ್ ಡನ್ ಅಕ್ಕ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕ್ಯೂಟ್. ಲೈಫ್ ನಮಸ್ತೆ ಅಮೇರಿಕಾ. ಯಾರದು ಅದು ಅಮೇರಿಕಾನ? ಹಾಯ್ ಹಾಯ್ ಅಂತಿದ್ದಾರೆ ಯಾರೋ ಒಬ್ಬರು. ಲೈಫ್ ನಮಸ್ತೆ ಅಮೇರಿಕಾ ಯಾರದು? ಸೂಪರ್ ಸಪೋರ್ಟಲ್ಲಿದ್ದಾರೆ ಜನರಲ್ ನಾಲೆಜ್ ಅವರು. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಸಿ ಜಿ ಬಂದರು ನೋಡಿ. ಸಿ ಜಿ ಅವರೇ ಯಾರೋ ದೇಶದವರು ಬಂದಿದ್ದಾರೆ ನೋಡಿ. ಅವ್ರ ಹತ್ರ ಮಾತಾಡಿ, ನನಗೆ ಗೊತ್ತಿಲ್ಲ. ಅವ್ರದ್ದು ಹೆಸರು ಓದುವುದೇ ಕಷ್ಟ ಆಗ್ತುಂಟು ನನಗೆ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಥ್ಯಾಂಕ್ ಯು. ಸಿ ಜಿ ಅವರು ಲೈಕ್ ಡನ್ ಅಂತಿದ್ದಾರೆ. ಅಮೇರಿಕಾ ಹಿಮಾಲಯ ಎಲ್ಲಿ? ಅಮೇರಿಕಾವೇ ಬೇರೆ, ಹಿಮಾಲಯವೇ ಬೇರೆ. ನನ್ನನ್ನು ಈಗ ಅಮೇರಿಕಾಗೆ ಕಲಿಸ್ತಾ ಹೋಗ್ಲಿಕ್ಕೆ ಉಂಟು ನನಗೆ ಒಂದಿನ ಅಮೇರಿಕಾಗೆ. ಯಾವಾಗಂತ ಗೊತ್ತಿಲ್ಲ. ಅಕ್ಕಿ ಯಾರು ನಗಾಡ್ತಿದ್ದಾರೆ ನೋಡಿ. ಕ್ಯೂಟು. ಭವಿ ದಿನ್ನು ಗಿಫ್ಟ್ ರಿಟರ್ನ್. ಭವಿ ದಿನ್ನು ಇದ್ದೀರಾ? ಉಲ್ಲಾರ ಇರು ಭವಿ ದಿನ್ನು. ಲಕ್ಕಿ ಯಾರನ್ ಲೈಫ್ ಅಮೇರಿಕಾ ಅಂತೆ. ಹೌದಾ, ಲೈಫ್ ಯಾರು?
ಓ ದೇವ, ಲೈಫ್ ಅಮೇರಿಕಾದಲ್ಲಿದ್ದಾರಾ? ದೇವ ದೇವ, ನಮ್ಮನ್ನು ಕರ್ಕೊಂಡು ಹೋಗಿ ಅಮೇರಿಕಾದ. ಎನ್ನ ಎನ್ನ ಈರಡು ಗೊತ್ತು ಜೆ ಅಕ್ಕ, ಯಾನ್ ಏರಂದು ಗೊತ್ತು ಜೆ ಅಕ್ಕ, ಇಚ್ಚಿ ಭವಿ. ಓ ಭವಿತಾ, ಥ್ಯಾಂಕ್ ಯು ಸೋ ಮಚ್ ಭವಿ. ಭವಿ ಇಂದೋನ್ ಎನ್ನ ಲೈವ್ಗೆ ಜಾయిన్ అలా నీకు మస్తు తిక్కుండు గిఫ్ట్ తులా నీకు జాయిన్ అయ్యేర్గే తులా ఏర్ ಗೊತ್ತುಂಡ ಕ್ಯೂಟ್ ಹೆಂಗಲ್ ಜಾಯಿನ್ ಅಯ್ಯರ್ಗೆ ಜಾಯಿನ್ ಅಲ್ಲವಾ ಕ್ಯೂಟ್ ಹೆಂಗಲ್ಲ ಅರೆಗೆ ಜಾಯಿನ್ ಅಲ್ಲ ಈ ಕಾಂಡೆ ಬೈಯಾಗ ರಡ್ಡು ಬರ್ತು ಬಲ್ಲ ನೀಕು ಲಾಯ್ಕ್ ಸಬ್ ಮಲ್ತ್ ಕೊರ್ಪೆ ಬಲ. ಹಾಂ ಭವಿ ಇದ್ದಾರೆ ನೋಡಿ, ಭವಿಗೂ ಕನೆಕ್ಟ್ ಆಗಿ. ಲಕ್ಕಿ ಅರುಣ್ ಅವರೇ, ಭವಿ ಅವರಿದ್ದಾರೆ ನೋಡಿ, ಅವರಿಗೂ ಕನೆಕ್ಟ್ ಆಗಿ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಜನರಲ್ ನಾಲೆಜ್ ಭಯ್ಯ, ಭವಿ ದೀದಿ ಹೈ ಆಪ್ ಕನೆಕ್ಟ್ ಹೋ ಜಾವೋ. ಸಿ ಜಿ ಊಟ ಆಯ್ತಾ ಸಿಸ್ಟರ್? ಊಟ ಆಯಿತು ಸಿ ಜಿ. ಇಲ್ಲ ಆಗಿಲ್ಲ, ನಾನು ಸಿ ಜಿ ಮನೆಗೆ ಬಂದು ಊಟ ಮಾಡಬೇಕಂತ ಇದ್ದೀನಿ ಈಗ. ಸಿ ಜಿ ಸೂಪರ್, ಆದರೆ ಕಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ. ಗಂಡ ಹೆಂಡತಿ ಅದೆಂತ ಒಂದು ಸಾಂಗ್ ಹಾಕಿದ್ರಲ್ವ, ಅದು ನೋಡಿದೆ, 3 ಸರಿ ನೋಡಿದೆ, ಆದರೆ ಕಮೆಂಟ್ ಹೋಗ್ತಾ ಇರಲಿಲ್ಲ ನಿಮಗೆ. ಅದಕ್ಕೆ ನನಗೆ ಬೈಬೇಡಿ, ಲೈಕ್ ಕೊಟ್ಟು ಬಂದಿದ್ದೇನೆ. ಪ್ರೀತಿ ಹಾಯ್ ಅಕ್ಕ ಅಂತಿದ್ದಾರೆ. ಹಾಯ್ ಅಕ್ಕ, ಹಾಯ್ ಸೀಸ್, ವೆಲ್ಕಮ್ ನಿಮಗೆ. ಪ್ರೀತಿ ಸೀಸ್ ವೆಲ್ಕಮ್. ಪಿನ್ ಮಾಡಿ ಅಂತಿದ್ದಾರೆ ಸಿ ಜಿ. ಓಕೆ ಸಿ ಜಿ, ಮಾಡ್ತೀನಿ ಸಿ ಜಿ, ಮಾಡುವ. ಎಲ್ಲ ಅನ್ಲಿಕ್ಕೆ ಆಗುತ್ತಾ ಸಿ ಜಿ? ಪ್ರೀತಿ ಅವರೇ, ಊಟ ಆಯ್ತಾ ನಿಮ್ಮದು? ಪ್ರೀತಿ ವನಸಾಂಡೆ ಎನ್ನ ಆಂಡ ಪ್ರೀತಿ ಇಜ್ಜಿ ಪ್ರೀತಿ ಆತ ಜಿ ಇರ್ನಾಂಡೆ ಇರ್ನ ವನಸಾಂಡೆ. ಕೌಶಿಕ್ ಅವರು ಬಂದರು. ಕೌಶಿಕ್, ಇವ್ರದ್ದು ಲ್ಯಾಂಗ್ವೇಜ್ ನಮಗೆ ಬರುವುದಿಲ್ಲ. ಹಾಯ್ ಹಾಯ್ ಅಂತ ಅಂದರೆ ಅಷ್ಟೇ, ನಮಗೆ ಲ್ಯಾಂಗ್ವೇಜ್ ಬರುವುದಿಲ್ಲ. ಸಿ ಜಿ ಹೊಸೊಬ್ರು ಇದ್ದರೆ ಕನೆಕ್ಟ್ ಆಗಿ, ರಿಟರ್ನ್ ಮಾಡ್ತೀನಿ ಎಲ್ರಿಗೆ ಅಂತಿದ್ದಾರೆ. ನೋಡಿ ನೋಡಿ ಸಿ ಜಿ ಅವರೇ, ಭವಿ ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿ ಅವರು ಕೂಡ ರಿಟರ್ನ್ ಮಾಡ್ತಾರೆ. ಜನರಲ್ ನಾಲೆಜ್ ಭವಿ ಅವರೇ, ಸಿ ಜಿ ಅವರಿದ್ದಾರೆ ನೋಡಿ, ಪಿನ್ ಐ ಡಿಗೆ ಕನೆಕ್ಟ್ ಆಗಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಜನರಲ್ ನಾಲೆಜ್ ಅವರು. ಸಿ ಜಿ ಸರಳ ಪುಟ್ಟ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಕ್ಯೂಟ್ ಹೆಂಗಲ್ಲ ಅವರು ಕೊಟ್ಟಿದ್ದಾರೆ ಸಿ ಜಿ ಅವರೇ, ಅವರಿಗೆ ರಿಟರ್ನ್ ಕೊಡಿ. ಎಲ್ಲರೂ ನನಗೆ ಒಂದು ಲೈಕ್ ಕೊಟ್ಟು ಬನ್ನಿ ಆಯಿತಾ. ಲಕ್ಕಿ ಅರುಣ್ ಮತ್ತೆ ಬೇಜಾರು ಎಂಕ್ ಮಸ್ತ್ ಬೇಜಾರು ಬೇಜಾರು ಮಲ್ಪುರ್ಚಿಯೇ ಪೋಯಿನ ಪೋಂಡು ಬತ್ತಿನ ಬರಡು ಮನ್ಪಂದೆ ಕುಲ್ಲೆ ನನಲವಂತ ಗಿಫ್ಟ್ ಮಲ್ತು ಬತ್ತಂಪೋಲೆ ಅಗುಲು ದೆತ್ತಿನ ಅಗುಲು ಏರ್ಲ ದೆಯ್ತಿನ ಅತ್ತಿ ಅವು ಐಟಿಡೆ ದೆಯ್ದೇರ ಅಂದ ಆತು ವರಣೆ ಏರು ತೆಪ್ಪೇರು ಅವು ಆದಿಪ್ಪೋಡು. ಲಕ್ಕಿ ಅರುಣ್ ಅವರೇ, ನನಗೂ ಹಾಗೆ ಆಯಿತು, ಆದರೆ ಅದನ್ನು ಹೆಂಗೆ ನೋಡಬೇಕಂತ ಗೊತ್ತಿಲ್ಲ. ಹೌದಾ, ನೋಡ್ಲಿಕ್ಕೆ ಆಗಲ್ಲ. ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಸಿ ಜಿ ಅವರು ನಿನ್ನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಗಿಫ್ಟ್ ಕಟ್ ಮಾಡಿದವರಿಗೆ. ಸೂಪರ್ ಸಪೋರ್ಟ್ ಸಿ ಜಿ. ಮಾನಂದ ಪಂಚಾಲ್ ಅವರು ಬಂದರು. ಜನರಲ್ ನಾಲೆಜ್ ನೇಪಾಲ್ ಗಿಫ್ಟ್ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯ आपको ಗಿಫ್ಟ್ डन हो गया. ನೋಡ್ ಮಾನಂದ ಪಂಚಾಲ್, ಪ್ಲೀಸ್ ರಿಟರ್ನ್ ಕರ್ ದೀಜಿಯೇ ಪ್ಲೀಸ್. ನಿಜ ಬೇಜಾರಾಯಿತು, ಬೇಜಾರು ಮಾಡ್ಕೋಬೇಡಿ ಪ್ಲೀಸ್, ಬೇಜಾರು ಮಾಡ್ಕೋಬೇಡಿ. ಜನರಲ್ ನಾಲೆಜ್ ನೇಪಾಲ್ ಹಾಯ್ ಅಂತಿದ್ದಾರೆ. ಕೌಶಿಕ್, आपका लैंग्वेज हमको समझता नहीं, आप हिंदी में बात करो, नहीं तो इंग्लिश में बात करो, हमको नहीं आता है आपका लैंग्वेज. ಏನು ಊಟ ಮಾಡಿದ್ದೀರಿ ಸಿಸ್ಟರ್? ಊಟ ಮಾಡಿಲ್ಲ ಸೀಸ್, ಇನ್ನು ಮಾಡಬೇಕಷ್ಟೇ. ದಾಲ್ ರೈಸ್ ಇದೆ, ಮತ್ತು ಏನು ಮಾಡಬೇಕು ಎಂದಂತ ಗೊತ್ತಾಗಲ್ಲ. ಆಮ್ಲೆಟ್ ಮಾಡಿ ಊಟ ಮಾಡಬೇಕು. ಪ್ರೀತಿ ಅನಿಲ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರು. ಪ್ರೀತಿ ಅನಿಲ್ ಅವರೇ, ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಕ್ಯೂಟ್ ಎಂಗಲ್ ಅವರು. ಪ್ರೀತಿ ಅನಿಲ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಮಕ್ಕಳು ಊಟ ಮಾಡ್ತಿದ್ದಾರೆ. ಹೌದಾ, ಮಾಡ್ತಿದ್ದಾರೆ. ನನ್ನ ಮಕ್ಕಳು ಊಟ ಮಾಡಿ ಮಲಗಿದ್ರು, ಇವತ್ತು ಬೇಗ ಮಲಗಿದ್ದಾರೆ ಅವರು. ಕ್ಯೂಟ್ ಎಂಗಲ್ ಸಿ ಜಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಸಿ ಜಿ ನೋಡಿ, ಕ್ಯೂಟ್ ಎಂಗಲಿಗೆ ಗಿಫ್ಟ್ ರಿಟರ್ನ್ ಮಾಡಿ, ಕಮೆಂಟ್ ಹಾಕಿ, ಲೈಕ್ ಕೊಟ್ಟು ವಿಡಿಯೋ ನೋಡಿ, ಎಲ್ಲರೂ ಹಾಗೆ ಮಾಡಿ. ಪ್ರೀತಿ ಎಂತಕ್ಕೆ ನಗಾಡ್ತಿದ್ದೀರಿ ಪ್ರೀತಿ? ದೀಪಾ ನಯನ ಅವರು ಬಂದರು. ಹಾಯ್ ದೀಪಾ ನಯನ ಅವರೇ, ವೆಲ್ಕಮ್ ನಿಮಗೆ, ವೆಲ್ಕಮ್ ವೆಲ್ಕಮ್. ಊಟ ಆಯ್ತಾ ದೀಪಾ ನಯನ ಅವರೇ? ಊಟ ಆಯ್ತಾ? ಏನು ಸ್ಪೆಷಲ್ ಇವತ್ತು? ಹಾರ್ಟ್. ಓಕೆ, ಥ್ಯಾಂಕ್ ಯು. ಜನರಲ್ ನಾಲೆಜ್ ಭಯ್ಯ, आपको ಗಿಫ್ಟ್ ರಿಟರ್ನ್ ಡನ್ हो गया, ಪ್ಲೀಸ್ ರಿಟರ್ನ್ ಕರ್ ದೀಜಿಯೇ. ಸಿ ಜಿ ಪುಟ್ಟ ಓಕೆ ಅಂತಿದ್ದಾರೆ. ಕೆಲವರು ಈ ಕಲ್ರಿದ್ದಾರೆ ನೋಡಿ ಯೂಟ್ಯೂಬಿನಲ್ಲಿ. ಲೈಫ್ ಹೌದು, ಯಾರು ಕೆಲವರು ತೆಗಿತಾರೆ. ಮಲ್ಟಿ ಬಂದರು. ಆಯ್ ಮಲ್ಟಿ, ಅಕ್ಕ ಊಟ ಆಯಿತು? ಇಲ್ಲ ಅಕ್ಕ, ಇಲ್ಲ ಸಿಸ್, ಊಟ ಆಗಿಲ್ಲ.
ಪ್ರಿಯಮ್ಮ ಪ್ರಿಯಮ್ಮ ಅವರು ಬಂದರು, ಪ್ರಿಯಮ್ಮು ಅವರು ಬಂದರು. ಹಾಯ್ ಸಿ ಸಾಯ್ ವೆಲ್ಕಮ್. ಎಲ್ಲರೂ ಒಂದು ಲೈಕ್ ಕೊಡಿ ಪ್ಲೀಸ್, ನಿಮ್ಮಿಂದ ಒಂದು ರಿಕ್ವೆಸ್ಟ್. ಪ್ರಿಯಮ್ಮು ಅವರೇ ಒಂದು ಲೈಕ್ ನನಗೆ ಲೈಕ್ ಡನ್ ಅಂತಿದ್ದಾರೆ. ಜನರಲ್ ನಾಲೆಜ್ ಸಪೋರ್ಟ್ ಅಂತಿದ್ದಾರೆ, ಲೈಕ್ ಡನ್ ಅಂತಿದ್ದಾರೆ ಪ್ರಿಯಮ್ಮು ಅವರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಲೈಕ್ ಡನ್ ಅಂತಿದ್ದಾರೆ. ಲಕ್ಕಿ ದೀಪಾ ಹಾಯ್ ಅಂತಿದ್ದಾರೆ. ದೀಪಾ ಅವರೇ ಹಾಯ್ ಅಂತಿದ್ದಾರೆ ನೋಡಿ. ಲಕ್ಕಿ ಅರುಣ್ ಅವರು ಊಟ ಆಯ್ತಾ ಸಿಸ್? ಊಟ ಆಗಿಲ್ಲ ಸಿಸ್, ಇನ್ನು ಮಾಡಬೇಕಷ್ಟೇ. ಸಪೋರ್ಟ್ ಅಲ್ಲಿದ್ದಾರೆ, ಆರ್ಟ್ ಕೊಟ್ಟಿದ್ದಾರೆ ನಮ್ಮ ಮಲ್ಟಿ ಸಿಸ್ ಅವರು. ಥ್ಯಾಂಕ್ ಯು ಸೋ ಮಚ್ ಸಿಸ್. ನಿಮಗೆ ಎಷ್ಟು ಜನ ಯೂಟ್ಯೂಬ್ಗೆ ಬಂದ ಮೇಲೆ ನಮಗೆ ಎಷ್ಟು ಜನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸಿಕ್ಕಿದ್ದಾರೆ. ತುಂಬ ಖುಷಿ, ಒಂದು ಫ್ಯಾಮಿಲಿ ಸಿಕ್ಕಿದೆ, ತುಂಬ ಖುಷಿ ಆಗುತ್ತಾ ಉಂಟು. ಬೇಜಾರಾಗಿದೆ ಸಿಸ್. ಯಾಕೆ ಇಲ್ಲ, ಖುಷಿಯಾಗಿರಬೇಕು ಪ್ರಿಯಾ ಅವರೇ, ಬೇಜಾರು ಮಾಡ್ಕೋಬಾರ್ದು. ನಾನು ನೋಡಿ ನಿನ್ನೆ 8 ಲೆಸ್ ಆಗಿದೆ, ಮೊನ್ನೆ 9 ಲೆಸ್ ಆಗಿದೆ, ಇವತ್ತು 4 ಲೆಸ್ ಆಗಿದೆ. ಬೇಜಾರೇನಿಲ್ಲ, ಹೋದರೆ ಹೋಗಲಿ ಅಂತ ಬಿಟ್ಬಿಟ್ಟೆ. ಏನು ಮಾಡೋದು, ಬೇಜಾರಾಗುತ್ತೆ. ಆದರೆ ಹೋಗಲಿ, ಅಷ್ಟು ಕಷ್ಟಪಟ್ಟು ಮಾಡ್ತೀವಲ್ವಾ, ಏನು ಮಾಡೋದು. ಸಪೋರ್ಟಲ್ಲಿದ್ದಾರೆ ನಮ್ಮ ಮಲ್ಟಿ ಸಿಸ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ದೀಪಾ ನಂದು ಕೂಡ ಲೆಸ್ ಆಯಿತು ಅಂತೆ ಇವತ್ತು. ಹೌದಾ, ಲಕ್ಕಿ ಅರುಣ ಅವ್ರದ್ದು ಕೂಡ ಆಯ್ತಂತೆ ನೋಡಿ. ಕ್ಯೂಟ್ ಕೊಟ್ಟಿದ್ದೀನಿ ನೋಡಿ, ಚೆಕ್ ಮಾಡಿ ಆಮೇಲೆ ರಿಟರ್ನ್ ಮಾಡಿ ಪ್ಲೀಸ್. ಕ್ಯೂಟ್ ಅಂತಿದ್ದಾರೆ ನೋಡಿ, ಅವ್ರು ಕೊಟ್ಟಿದ್ದಾರಂತೆ. ಸಿ ಜಿ ಅವರೇ, ನಿಮಗೂ ಕೂಡ ಕ್ಯೂಟ್ ಅವರು, ನೀವು ಚೆಕ್ ಮಾಡಿ ಒಮ್ಮೆಲೆ ನೋಡಿ ಹೋಗಿ. ಸಪೋರ್ಟಲ್ಲಿದ್ದಾರೆ, ಸಪೋರ್ಟ್ ಮಲ್ಟಿ ಅವರು. ಥ್ಯಾಂಕ್ ಯು ಸೋ ಮಚ್. ದೀಪಾ ನಯನ ಊಟ ಆಯಿತಾ? ಊಟ ಆಗಿಲ್ಲ ಸಿಸ್, ಇನ್ನಾಗಬೇಕು. ಇವತ್ತು ಟುಡೇ 28 ಲೆಸ್ ಆಗಿದೆ. ಓ ದೇವಾ, ಅಷ್ಟು ಲೆಸ್ ಆಗಿದೆ? ಅದು ಎಷ್ಟು ಹಾಗೆ? ನನಗೂ ಮೊದಲು ಆಗಿತ್ತು 20 ಲೆಸ್ ಆಗಿತ್ತು, ಒಂದಿನ 15 ಲೆಸ್ ಆಗಿತ್ತು, ಹಾಗೆ ಆಗಿತ್ತು. ಆದರೆ ಇವತ್ತು ತುಂಬ ಆಯಿತು ನಿಮ್ಮದು. ಅದು ಬೇಜಾರಾಗುವ ವಿಷಯನೇ. ಯಾಕೆ ಅವ್ರು ಹಾಗೆ ಮಾಡ್ತಾರೆ? ಹಾಗೆ ಮಾಡಬಾರ್ದು. ಅದು ಯಾರು ಅಲ್ಲ, ಅದು YT ಅವರೇನು ಲಿಸ್ಟ್ ಮಾಡ್ತಾ ಇದ್ದಾರೆ ನೋಡಿ. ಸಪೋರ್ಟಲ್ಲಿದ್ದಾರೆ ಮಲ್ಟಿ ಅವರು. ಥ್ಯಾಂಕ್ ಯು ಸೋ ಮಚ್ ಮಲ್ಟಿ. ಜನರಲ್ ನಾಲೆಜ್ ಓಕೆ ಅಂತಿದ್ದಾರೆ, ಸಪೋರ್ಟಲ್ಲಿದ್ದಾರೆ. ಮೂಜು ಪೊರ್ತು ಬರ್ಪೆ ಅಂದು ಓಡೆಗು ದೂರ ಬರ್ಪರಿ ಮೂಜಿ ಪೊರ್ತು. ದೀಪಾ ಹೈ ಲಕ್ಕಿ ಅವರೇ ಅಂತಿದ್ದಾರೆ. ದೀಪ ಅವರು ಸಪೋರ್ಟಲ್ಲಿದ್ದಾರೆ ನಮ್ಮ ಮಲ್ಟಿ ಅವರು. ಲೈಫ್ ಇದ್ದು ರಂಜು ಅವರು. ನನಗೆ ಡೈಲಿ ಬೆಳಿಗ್ಗೆ ಆ್ಯಂಡ್ ಶಾಕ್ ಇರುತ್ತೆ. ಯಾವುದು ನನಗೂ ಕೂಡ ಇರುತ್ತೆ, ಏನು ಮಾಡೋದು, ಇರುತ್ತೆ. ಅದು ಈಗ ಎಂತ ಇವರು ಕಟ್ ಮಾಡೋದು ಅಲ್ವಾ, ಅದು ವಿಡಿಯೋ ನೋಡೋದಿಲ್ಲ ಅಲ್ವಾ ಕೆಲವರು. ಕೆಲವರು ವಿಡಿಯೋ ನೋಡೋದಿಲ್ಲ, ಕೊಟ್ಟು ಸೀದಾ ಒಂದು ಲೈಕ್, ಆ ವಿಡಿಯೋ ಕಡೆ ಒಂದು ಕಣ್ಣು ಇಡುವುದಿಲ್ಲ ಹೇಗೆ ಉಂಟಂತ. ಲೈಕು ಕೊಡೋದಿಲ್ಲ, ಒಂದು ಕಮೆಂಟ್ ಸೂಪರ್ ಗಿಫ್ಟ್ ಡನ್ ಓಕೆ, ಹಾಗೆಲ್ಲ ಮಾಡಲೇಬಾರ್ದು. ಸೂಪರ್ ವಿಡಿಯೋ ಸ್ವಲ್ಪ ನೋಡಬೇಕು, ಸ್ವಲ್ಪ ಸಬ್ ಮಾಡಬೇಕು, ಸ್ವಲ್ಪ ವಿಡಿಯೋ ನೋಡಬೇಕು, ಲೈಕ್ ಕೊಟ್ಟು ಕಮೆಂಟ್ ಮಾಡಬೇಕು. ಅದು ಸಿಸ್ಟಮ್, ಲೈಕ್ ಕೊಡುವ ಸಿಸ್ಟಮ್. ಇದು ವಿಡಿಯೋ ನೋಡದೆ ಕೊಟ್ಟರೆ ಹಾಗೆ ಆಗೋದು, ಲೆಸ್ಸೇ ಆಗೋದು. ದೀಪಾ ನಯನ ಕನೆಕ್ಟ್ ಆಗಿ ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಎಲ್ಲರ ಹತ್ರ ಒಂದು ರಿಕ್ವೆಸ್ಟು, ಎಲ್ಲರೂ ವಿಡಿಯೋ ನೋಡಿಯೇ ಕಮೆಂಟ್ ಹಾಕಿ ಪ್ಲೀಸ್. ನಿಮ್ಮಿಂದ ರಿಕ್ವೆಸ್ಟ್ ನನ್ನದು, ವಿಡಿಯೋ ನೋಡಿಯೇ ಕಮೆಂಟ್ ಹಾಕಿ ಎಲ್ಲರೂ ಕೂಡ. ಇಲ್ಲಾಂದರೆ ನಿಮ್ಮದು ಲೆಸ್ ಆಗುತ್ತೆ ನೋಡಿ, ಅವ್ರದ್ದೇ ಲೆಸ್ ಆಗುತ್ತೆ. ಹಾಗೆ ಮಾಡಬೇಡಿ. ವಿಡಿಯೋ ನೋಡಿ 1-2 ನಿಮಿಷ ನೋಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಬನ್ನಿ, ಆಯ್ತಲ್ವಾ. ಸೂಪರ್ ದೀಪಾ ನಯನ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಫಾಸ್ಟ್ ಓದ್ತೀನಿ ನಾನು. ಇವತ್ತು ಯಾರಿಗೂ ಕನೆಕ್ಟ್ ಆಗಲ್ಲ, ಬೇಜಾರು ನನಗೆ. ಆಗಿ ಲಕ್ಕಿ ಅವರೇ, ಬೇಜಾರು ಮಾಡ್ಕೋಬೇಡಿ. ಸಪೋರ್ಟಲ್ಲಿದ್ದಾರೆ. ಓಕೆ ಸಿ ಜಿ ಓಕೆ ಅಂತಿದ್ದಾರೆ. ಸಪೋರ್ಟರ್ ಇಲ್ಲಿದ್ದವರು ಎಲ್ಲರೂ ವಿಡಿಯೋ ನೋಡಿ ಕೊಡ್ತಾರೆ, ನಿಮ್ಮದು ಲೆಸ್ ಆಗಲ್ಲ. ಸಪೋರ್ಟಲ್ಲಿದ್ದಾರೆ ಮಲ್ಟಿ ಅವರು. ಥ್ಯಾಂಕ್ ಯು ಸೋ ಮಚ್. ಸಿ ಜಿ ಅವರು ಜನ ಸಪೋರ್ಟಲ್ಲಿದ್ದಾರೆ. ದೇವರಗುಡ್ಡ ಅವರು ಬಂದರು. ದೇವರಗುಡ್ಡ ಅವರೇ, ಅಮ್ಮ ಊಟ ಆಗಿಲ್ಲ ಸಿಸ್. ದೇವರಗುಡ್ಡ ಬ್ರದರ್, ನಿಮ್ಮದು ಆಯ್ತಾ ಸಿಸ್? ಅಮ್ಮ ಅಂತ ಕರೆದ್ರಿ, ಓ ದೇವಾ. ಮಲ್ಟಿ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟಲ್ಲಿ ಇದ್ದಾರೆ ಸಿ ಜಿ ಅವರು. ಸಪೋರ್ಟಲ್ಲಿದ್ದಾರೆ ಮಲ್ಟಿ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿ ಜಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಆಗಿ ಮಲ್ಟಿ ಅವರು ಸಪೋರ್ಟಲ್ಲಿದ್ದಾರೆ. ಸಪೋರ್ಟ್ ಸಿ ಜಿ ಅವರು. ದೀಪನಯನ ಯಾಕೆ ಮೆಸೇಜ್ ಡಿಲೀಟ್ ಮಾಡಿದ್ದು? ಮಾಡಬಾರ್ದಲ್ವಾ ದೀಪ ಅವರೇ. NBR ಅವರು ಬಂದರು. NBR ಅವರೇ ನೋಡಿ. NBR ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ರಿಟರ್ನ್ ಕೊಡ್ತಾರೆ. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅವರು, ಅವರಿಗೂ ಸಪೋರ್ಟ್ ಮಾಡಿ. ಎಲ್ಲರೂ ವಿಡಿಯೋ ನೋಡಿ ಗಿಫ್ಟ್ ಕೊಡಿ, ಸೂಪರ್ ಅಂತ ಹಾಕಿ, ಲೈಕ್ ಡನ್ ಅಂತ ಹಾಕಬೇಡಿ ಪ್ಲೀಸ್. ನಿಮ್ಮಿಂದ ರಿಕ್ವೆಸ್ಟ್ ನಮಗೆ. ಎಲ್ಲರೂ ಲೆಸ್ ಆಗುವಾಗ ತುಂಬ ಬೇಜಾರಾಗುತ್ತೆ. ಸಪೋರ್ಟಲ್ಲಿದ್ದಾರೆ ಲಕ್ಕಿ ಅವರು. ದೀಪ ಊಟ ಆಯ್ತಾ ಅಂತಿದ್ದಾರೆ. ಎವ್ರಿಡೇ ಅನ್ಕಟ್ಟು ಸಪೋರ್ಟಲ್ಲಿದ್ದಾರೆ. ಮಲ್ಟಿ ಅವರು ಸಪೋರ್ಟಲ್ಲಿದ್ದಾರೆ. ಎವ್ರಿಡೇ ಅನ್ಕಟ್ಟು
ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಲ್ಟಿವರ್ ಸೂಪರ್ ಸಪೋರ್ಟ್, ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಮಲ್ಟಿವರ್ ಥ್ಯಾಂಕ್ ಯು, ಎವ್ರಿಡೇ ಥ್ಯಾಂಕ್ ಯು. ಸಿ ಜಿ ಅವರೇ ಥ್ಯಾಂಕ್ ಯು, ಎವ್ರಿಡೇ ಥ್ಯಾಂಕ್ ಯು. ಮಲ್ಟಿ ಥ್ಯಾಂಕ್ ಯು ಸೋ ಮಚ್. ಪ್ರಿಯಾ ಅವರು, ದೀಪಾ, ನಯನ ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಸಿ ಜಿ ಅವರು ಸೂಪರ್. ರಿತ್ವಿಕ್ ಅವರು ಬಂದರು. ಹಾಯ್ ರಿತ್ವಿಕ್, ಹಾಯ್ ವೆಲ್ಕಮ್, ನಿಮಗೆ ವೆಲ್ಕಮ್. ರಿತ್ವಿಕ್ ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಯಾವ ಲ್ಯಾಂಗ್ವೇಜು ಅಂತ ಗೊತ್ತಾಗಿಲ್ಲ. ಗೌಡ್ರು ಹುಡುಗಿ ಕನ್ನಡ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್, ನಿಮಗೆ ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು? ನೀತು ತುಳು ಬ್ಲಾಗ್ಸ್ ಅವರು ಬಂದರು. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನೀತು ಅವರೇ, ಥ್ಯಾಂಕ್ ಯು. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ. ಸಾರಿ ಸಿಸ್, ಇರ್ನ ಲೈವ್ ಬರಲಿಕ್ಕೆ ಪರವಾಗಿಲ್ಲ, ಎಲ್ಲರೂ ಬ್ಯುಸಿಯಾಗಿ ಇರ್ತಾರೆ. ಒಂದೊಂದು ಟೈಮು ಎಲ್ಲರೂ ಒಂದೇ ಟೈಮು ಡೈಲಿ ಫ್ರೀಯಾಗಿರ್ತಾರಂತೆ. ಇಲ್ಲ ಇವಾಗ ನಾನು ಎಲ್ಲರ ಲೈವ್ಗೂ ಹೋಗ್ತಿಲ್ಲ, ನನ್ನ ಮಗನಿಗೆ ಎಕ್ಸಾಮು, ಹಾಗೆ ಎಲ್ರಿಗೂ ಒಮ್ಮೆ ಬರ್ಲಿಕ್ಕೆ ಆಗುತ್ತೆ, ಒಮ್ಮೊಮ್ಮೆ ಬರ್ಲಿಕ್ಕೆ ಆಗಲ್ಲ. ಅದಕ್ಕೆಲ್ಲ ಸಾರಿ ಅಂತ ಕೇಸಿಸ್ ದಾಯಿಗೆ ಸಾರಿ ಕೇನ್ಮಾರು ಸಾರಿ ದಾಲಪ್ಪ ನೋಡ್ಚಿ. ಸಿ ಜಿ ಅವರು ಗಿಫ್ಟ್ ಪ್ಲೀಸ್ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ. ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ, ರಿಟರ್ನ್ ಕೊಡ್ತಾರಂತೆ ನೋಡಿ. ಎನ್ ಬಿ ಅವರು ಊಟ ಆಯ್ತಾ? ಊಟ ಆಗಿಲ್ಲ ಸಿಸ್, ಇನ್ನೂ ಆಗಬೇಕು ಅಷ್ಟೇ. ಊಟ ಆಯ್ತಾ ಸಿಸ್ಟರ್ ಅಂತಾರೆ. ಇಲ್ಲ ಸಿಸ್ ಗೌಡ್ರ ಹುಡುಗಿಯವರೇ, ಇಲ್ಲ ಇನ್ನು ಆಗಬೇಕಷ್ಟೇ. ಋತ್ವಿಕ್, ಹಾಯ್ ಋತ್ವಿಕ್, ಹಾಯ್ ರಿತ್ವಿಕ್ ಹಾಯ್ ರಿತ್ವಿಕ್, ಹಾಯ್ ವೆಲ್ಕಮ್, ನಿಮಗೆ ವೆಲ್ಕಮ್. ಪ್ರಿಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಿತ್ವಿಕ್, ನಿಮಗೆ ಬ್ಲೂ ಕೊಡಬೇಕಂತ ನನಗೂ ಗೊತ್ತಾಗ್ತಿಲ್ಲ, ನಿಮ್ಮದು ಚಾನಲ್ ಇದೆಯಾ ಇಲ್ವ ಅಂತ ಗೊತ್ತಾಗ್ತಿಲ್ಲ ನನಗೆ. ಓಂ ನಮೋ ಶಿವಾಯ ಅಂತಿದ್ದಾರೆ ನಮ್ಮ ಗೌಡ್ರು ಹುಡುಗಿ ಅವರು. ಥ್ಯಾಂಕ್ ಯು ಸೋ ಮಚ್. ನೀತಾ ಅವರು ಒಣಸಾಂಡೆ ಇಜ್ಜಿ ಏನನಾ ಒಡು ಇರ್ನಾಂಡ. ಓಂ ನಮೋ ಶಿವಾಯ ಅಂತಿದ್ದಾರೆ. ರಿತ್ವಿಕ್, ಹಾಯ್ ರಿತ್ವಿಕ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಿತ್ವಿಕ್, ನಿಮ್ಮದು ಲ್ಯಾಂಗ್ವೇಜ್ ಯಾವುದು? ಆಪ್ಕಾ ಲ್ಯಾಂಗ್ವೇಜ್ ಕೌನ್ ಸಾ ಹೈ? ರಿತ್ವಿಕ್. ದೀಪಾ, ನಯನ ಸೂಪರ್ ಸಪೋರ್ಟಲ್ಲಿದ್ದಾರೆ. ಗೌಡ್ರು ಹುಡುಗಿ ಓಂ ನಮೋ ಶಿವಾಯ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ. ರಿತ್ವಿಕ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೊಸಬ್ರು ಯಾರಂತ ಗೊತ್ತಿಲ್ಲ, ಕೊಡಬೇಕಾ ಬ್ಲೂ ಕೊಡಬಾರ್ದ ಅಂತ ಮನೆ ತಲೆಗೆ ಹಿಡಿಯಲ್ಲ. ತುಳು ಅವರು, ನೀತಾ ಅವರು ಹಾಯ್ ಅಂತಿದ್ದಾರೆ. ಹಾಯ್ ನೀತಾ ಅವರೇ, ಓಂ ನಮೋ ಶಿವಾಯ ಅಂತಿದ್ದಾರೆ. ಗೌಡ್ರು ಹುಡುಗಿ ಅವರು ಥ್ಯಾಂಕ್ ಯು ಸೋ ಮಚ್. ರಿತ್ವಿಕ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಿತ್ವಿಕ್. ಹಾಯ್ ಹಲೋ ಅಂತಿದ್ದಾರೆ ರಿತ್ವಿಕ್, ಥ್ಯಾಂಕ್ ಯು ಸೋ ಮಚ್. ಓಂ ನಮೋ ಶಿವಾಯ ನಮಸ್ಕಾರ ಅಂತಿದ್ದಾರೆ. ರಿತ್ವಿಕ್ ವಿಶ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಂ ನಮೋ ಶಿವಾಯ ಗೌಡ್ರು ಹುಡುಗಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎನ್ ಬಿ ಆರ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ, ಕೊಡ್ತೀನಿ ಅಂತಿದ್ದಾರೆ. ಪ್ರಿಯಾ ಅಮ್ಮ ಅವರು, ಎನ್ ಬಿ ಆರ್ ಅವರೇ ಇದ್ದೀರಾ ನೋಡಿ, ಎಲ್ಲಿ ಹೋದ್ರಿ? ಯಾರು? ನಾನಿದ್ದೀನಿ. ಸಿ ಜಿ ಅವರು ಸೂಪರ್ ಕ್ಯೂಟ್ ಅಂತಿದ್ದಾರೆ. ಯಾರಿಗೆ? ಸಿ ಜಿ ಅವರೇ, ಸಿ ಜಿ ಅವರು ತುಂಬ ಕ್ಯೂಟ್. ಜನರಲ್ ನಾಲೆಜ್ ಸೂಪರ್. ರಿಟರ್ನ್ ಡನ್ ಅಂತಿದ್ದಾರೆ. ಜನರಲ್ ನಾಲೆಜ್ ಅವರು ಕೊಟ್ಟಿದ್ದಾರಂತೆ ನೋಡಿ. ಜನರಲ್ ನಾಲೆಜ್ ಭಯ್ಯ, ಕಿಸಿಕೋ ರಿಟರ್ನ್ ಡನ್ ದಿಯಾ ಪುಣೆ ಪ್ಲೀಸ್ ಬತಾವು. ಲಕ್ಕಿ ಅರುಣ್ ಇದ್ದೀನಿ ಅಂತಿದ್ದೀರಿ. ಇದ್ದೀರಾ ಲಕ್ಕಿ ಅರುಣ್ ಅವರೇ? ಕೊಟ್ರಾ ಅದನ್ನು ದಯವಿಟ್ಟು ಯಾರು ವಾಪಸ್ ತಗೋಬೇಡಿ. ಸಿಸ್ ಪ್ಲೀಸ್ ಫಸ್ಟ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ ಮಾಡಿ. ಹೌದು, ಎಲ್ರಿಗೂ ಅದೇ ಮಾಡೋದು, ಇಲ್ಲಾಂದರೆ ನಿಮ್ಮದು ಲೆಸ್ ಆಗುತ್ತೆ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಗೌಡ್ರು ಹುಡುಗಿಯವರು ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇಷ್ಟೊತ್ತು ಯಾಕೆ ಮೆಸೇಜ್ ಮಾಡಲಿಲ್ಲ? ಯಾರು? ಲಕ್ಕಿ ಅರುಣ್ ಅವರಾ? ಗೌಡ್ರು ಹುಡುಗಿ ಓಂ ನಮೋ ಶಿವಾಯ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೌಡ್ರು ಹುಡುಗಿ ಅವರೇ, ಥ್ಯಾಂಕ್ ಯು. ಊಟ ಆಯ್ತಾ ದೀಪಾ ಅಂತಿದ್ದಾರೆ ಲಕ್ಕಿ ಅರುಣ್ ಅವರು. ಹೌದು ಕಲರ್ ಇದ್ದರೆ ಸಬ್ ಕಿತ್ಕೊಂಡು ಹೋಗ್ತಾರೆ, ಕೊಡೋದಿಲ್ಲ ಅಂತಿದ್ದಾರೆ. ಓಂ ಶಿವಾಯ. ದೀಪ ಅವರು ಇಲ್ಲ ಅಂತಿದ್ದಾರೆ. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ, ಒಂದು ಲೈಕನ್ನು ಕೊಟ್ಟು ಬನ್ನಿ, ನಮಗೆ ಲೈಕ್ ಕೊಟ್ಟು ಸಹಕರಿಸಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡುತ್ತಿದ್ದೇನೆ. ಅಮ್ಮ ಕರೆದ್ರು ಹೋಗಿ ಬಂದೆ. ಅಮ್ಮ ಕರೆದ್ರಾ? ಹೋಗಿ ಬಂದೆ. ಹೌದಾ, ಸಪೋರ್ಟು. ಏನು ಲೇಟು ದೀಪಾ ಊಟ ಅಂತಿದ್ದಾರೆ ನೋಡಿ. ಲಕ್ಕಿ ಅರುಣ್ ಅವರೇ, ನಾನು ನಿಮಗೆ ತುಂಬ ದಿನ ಆಯಿತು ಕನೆಕ್ಟ್ ಆಗಿ, ನೀವು ಆಗಿ ಪ್ಲೀಸ್ ಅಂತಿದ್ದಾರೆ. ಲಕ್ಕಿ ಅರುಣ್ ಅವರೇ, ರಿಜಿ ಅವರಿಗೆ ರಿಟರ್ನ್ ಕೊಡಿ. ಗೌಡ್ರು ಹುಡುಗಿ ಅವರು ಓಂ ನಮ ಶಿವಾಯ ಅಂತಿದ್ದಾರೆ. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ. ಗೌಡ್ರು ಹುಡುಗಿ ಓಂ ನಮ ಶಿವಾಯ ಅಂತಾರೆ. ಇವತ್ತು ನನಗೆ 10 ಹೋಗಿದೆ ಸಿಸ್ಟರ್. 10 ಹೋಗಿದ್ದ? ಓ ದೇವ, ಎಲ್ರಿಗೂ ಹೋಗಿದೆ ಇವತ್ತು. ಲೆಸ್ ದಿನವಾ? ದೀಪಾ, ನಯನ ನಿಮಗೆ ಹೇಗೆ ಅಂತಿದ್ದಾರೆ. NBAR ಅಲ್ಲಿ ಲೈಫ್ ಅವರು. ಹೌದು, ನನಗೂ ಆ ಥರನೇ ಮಾಡ್ತಾರೆ. ಹೌದು ಅದು ಹೋಗ್ತದೆ ಸಿಸ್, ಎಲ್ರಿಗೂ ಹೋಗಿದೆ ಇವತ್ತು. ಸೂಪರ್ ಸಪೋರ್ಟಲ್ಲಿದ್ದಾರೆ ಜನರಲ್ ನಾಲೆಜ್ ಅವರು. ಲಕ್ಕಿ ಅವರು ಸಿ ಜಿ ಒಂದು ಕಮೆಂಟ್ ಮಾಡಿ, ಆಗ ರಿಟರ್ನ್ ಆಗುತ್ತೆ ಅಂತಿದ್ದಾರೆ.
ಗೌಡ್ರು ಹುಡುಗಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಗೌಡ್ರು ಹುಡುಗಿ ಅವರೇ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಿ ಜಿ ಅವರು ಓಕೆ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಜನರಲ್ ನಾಲೆಜ್ ಭಯ್ಯ ಥ್ಯಾಂಕ್ ಯು ಭಯ್ಯ ಎವ್ರಿಡೇ ಥ್ಯಾಂಕ್ ಯು ಎವ್ರಿಡೇ ಥ್ಯಾಂಕ್ ಯು ಎವ್ರಿಡೇ ಥ್ಯಾಂಕ್ ಯು. NBR ಗಿಫ್ಟ್ ರಿಟರ್ನ್ ಪ್ಲೀಸ್. BR ಸಿಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ. ಪ್ರಿಯಾ ಅವರಿಗೆ ರಿಟರ್ನ್ ಮಾಡಿ, ಮೆಸೇಜ್ ಮಾಡಿ. ಫಸ್ಟು ಹೋಗಿ ನೀವು ಮಾಡಬೇಕಾದದ್ದು ಇಷ್ಟೇ, ಒಂದು ಸಬ್ ಮಾಡಿ, ಅಲ್ಲಿಗೆ ಒಂದು ಲೈಕ್ ಕೊಡಿ, ಹಾಗೆ ಕೆಳಗೆ ಹೋಗಿ ಒಂದು ವಿಡಿಯೋ ನೋಡಿ. ಅವ್ರದ್ದು ವಿಡಿಯೋದಲ್ಲಿ ಇದೆ ನಿಮಗೆ ಏನು ಅನಿಸುತ್ತೆ ಅಲ್ಲಿ ಒಂದು ಕಮೆಂಟ್ ಹಾಕಿ ಬನ್ನಿ. ಎಲ್ಲರೂ ಹಾಗೆಯೇ ಮಾಡಿ, ಆಗ ಲೆಸ್ ಆಗುವುದೇ ಇಲ್ಲ. ನೋಡಿಬೇಕಾದ್ರೆ 200 ನನ್ನ ಲೆಸ್ ಆಗುವಾಗ ನನಗೆ ಹೇಗೆ ಇರುತ್ತೆ. 800 ಆಯ್ತಾ ನಿಮ್ಮದು? ಅದೇ 200 ಆಯಿತು, 20 ಅಲ್ವಾ? ಜನರಲ್ ಸೂಪರ್ ಸಪೋರ್ಟ್ ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಓಕೆ ಅಂತಿದ್ದಾರೆ. ಎಲ್ಲರೂ ಹಾಗೆ ಮಾಡಿ, ಸಬ್ ಮಾಡಿ, ಹೋಗಿ ಲೈಕ್ ಕೊಟ್ಟು ವಿಡಿಯೋ ನೋಡಿ. ಸ್ವಲ್ಪ ವಿಡಿಯೋದಲ್ಲಿ ಏನಿದೆ ಅದರ ಬಗ್ಗೆ ಸ್ವಲ್ಪ ಆದರೂ ಕಮೆಂಟ್ ಹಾಕಿ, ಇಲ್ಲಾಂದರೆ ಸೂಪರ್ ನೈಸ್ ಅದಾದರೂ ಹಾಕಿ ಬನ್ನಿ. ಗುಡ್ ಗಿಫ್ಟ್ ಡನ್ ಅದೆಲ್ಲ ಹಾಕಬೇಡಿ ಪ್ಲೀಸ್. ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ನಂದು ಒಂದು ರಿಕ್ವೆಸ್ಟ್. ಎಲ್ಲರದು ಮಿಸ್ ಆಯಿತು, ಸಾರಿ. ಇಸಪ್ಪ ಓಕೆ. ಸತ್ತು ಹೋದ ಜೀವಕ್ಕೆ ಪ್ರಾಣ ಬಂದಿತು, ಹೇಗೋ ಈ ಬದುಕು ಅಂತಿದ್ದಾರೆ. ಯಾರಪ್ಪ ಇವರು? ಇಸಪ್ಪ ದೇವ್ರೇ. ಇನ್ಸ್ಪೈರಿಂಗ್ ವರ್ಡ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. ಒಮ್ಮೆಲೆ ಮೆಸೇಜು ಮೇಲೆ ಹೋಯ್ತು, ಸಾರಿ ಎಲ್ರಿಗೂ ಸಾರಿ. ಓದಿಲ್ಲ. ಲೆಸ್ ಡೇ ಅಂತಿದ್ದಾರೆ. ಹೌದು, ಲೆಸ್ ಡೇ ಇವತ್ತು. ಹಬ್ಬಬ್ಬ, ನೀವಿನ್ನು ತುಂಬ ದೂರ ಇದ್ದೀರಿ, ನಮ್ಮ ಹತ್ರ ಯಾವಾಗ ಬರ್ತೀರಾ? ನಾನು ಅದು ಮೇಲೆ ಹೋಯ್ತು ಸಿಸ್, ಅದು ಸ್ಟ್ರಕ್ ಆಗಿತ್ತು. ನಿಮ್ಮದು ಇವತ್ತು ಓದಲು ತುಂಬ ಇದೆ ಕಮೆಂಟ್ಸ್, ನಾನು ಮೇಲೆ ಮಾಡಿದ್ದೀನಿ. ಸಿಸ್ಟರ್, ನೀವು ನಮ್ಮನ್ನು ತಲುಪಲು ನಾವು ನಿದ್ದೆ ಮಾಡಿರ್ತೇವೆ. ಓಕೆ, ನಾನು ಮೇಲೆ ಹೋಗ್ತೀನಿ. ಸಾರಿ ಎಲ್ರಿಗೂ. ಸಿಸ್ಟರ್, ಬಂದು ಓದ್ಲಾ ಬೇಗ ಸಿಸ್ಟರ್. ನಾನು ನಿಮ್ಮ ಜೊತೆ ಬಂದು ಓದಿ ಏನು ಕಮ್ಮಿ. ನವೀನ್ ಅವರು ಎಲ್ಲರೂ ಬಂದಿದ್ದಾರೆ. ಸಾರಿ ಎಲ್ರಿಗೂ. ವೆಲ್ಕಮ್ ನನ್ನ ಕಡೆಯಿಂದ ಎಲ್ರಿಗೂ ವೆಲ್ಕಮ್. ಬನ್ನಿ ಎಲ್ಲರೂ. ಲಕ್ಕಿ ಅವರನ್ನು ದೀಪ. ಹೌದು, ಸ್ಟ್ರಕ್ ಆಗಿತ್ತು ಸಿಸ್, ಅದು ನಂದು ತಪ್ಪಲ್ಲ, ಅದು ಸ್ಟ್ರಕ್ ಆಗಿತ್ತು ಸಿಸ್ಟರ್. ನೀವು ಮುಟ್ಟುವಲ್ಲ, ನಾನು ಗೊರಕ್ಕೆ ಹೊಡಿದ್ದೆ ನೋಡಿ. ಲೀಲಾ ಕುಟುಂಬ ಅವರು ಬಂದರು. ಸಪೋರ್ಟ್ ಮಾಡಿ ಅಂತಿದ್ದಾರೆ. ಓಕೆ, ನಿಮಗೆ ಕೊಡ್ತೀನಿ, ಬ್ಲೂ ಕೊಡ್ತೀನಿ. ಸಾರಿ ಎಲ್ಲರದ್ದು ಮೆಸೇಜ್ ಮಿಸ್ ಆಯಿತು. ಸಾರಿ, ನನಗೆ ಆಸೆ ಇತ್ತು ಎಲ್ಲರದ್ದು ಓದ್ಬೇಕನ್ನುವ. ಸಾರಿ ಎಲ್ರಿಗೂ ನನ್ನ ಕಡೆಯಿಂದ. ಸಾರಿ, ಎಲ್ಲರೂ ಒಂದು ಲೈಕ್ ಕೊಟ್ಟು ಬನ್ನಿ. ಸಾರಿ ಪ್ಲೀಸ್. ಎಲ್ರದ್ದು ಊಟ ಆಯ್ತಾ? ಎಲ್ರಿಗೂ ವೆಲ್ಕಮ್, ಎಲ್ರಿಗೂ ಗುಡ್ ಈವ್ನಿಂಗ್. ದೀಪ ಎಂತ ಅಂತಿದ್ದಾರೆ ನೋಡಿ. ನವೀನ್ ಪ್ರೇಮ್ ಅವರು ಇದ್ದಾರೆ ನೋಡಿ. ಸೂಪರ್ ಬ್ಲೂ ಪಿನ್ ಒಂದು ಕೊಡ್ತೀನಿ ನವೀನ್ ಅವರೇ. ಸಾರಿ ಕೊಡ್ತೀನಿ. ನಿಮ್ಮದು ಮೆಸೇಜ್ ಓದಿಲ್ಲ, ಸಾರಿ. ನವಿಯಾ ಕುಕಿಂಗ್ ಅವರು ಕೂಡ ಬಂದಿದ್ರು. ಸಾರಿ ನವಿ ಅವರೇ. ಹಾಯ್ ವೆಲ್ಕಮ್ ನಿಮಗೆ. ಎಲ್ಲರೂ ಒಂದು ಲೈಕ್ ಕೊಡಿ ಪ್ಲೀಸ್. ಆಗಿಲ್ಲ, ನೀವು 85 86 ಆಗಬೇಕು. ಮಾಡಿಲ್ಲ. NBR ಅವರೇ ಮಾಡಿಲ್ಲ ಅಂತೆ ನೀವು. ಪ್ರಿಯಾಮ್ ಅವ್ರಿಗೆ NBR ಅವರೇ ರಿಟರ್ನ್ ಕೊಡಿ ಪ್ಲೀಸ್. ರಿಟರ್ನ್ ಕೊಡಿ, ಬೇಗ ರಿಟರ್ನ್ ಕೊಡಿ. ಲೈಫ್ ಇದು ಅವರು ಸೂಪರ್ ಸಪೋರ್ಟಲ್ಲಿದ್ದ. CG ಅವರು ನಿಮ್ಮ ಸರಿ ಬಂದು ನಮಗೆ ಮುಟ್ಟಿತು. ಓಕೆ. ನವೀನ್ ರಿಟರ್ನ್ ಗಿಫ್ಟ್ ಅಂತಿದ್ದಾರೆ. ನವ್ಯ ಕುಕಿಂಗ್ ಅವರು ಲೈಫ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನೀತಾ ತುಲು ಟಾಕ್ಸ್ ಅವರು. ರೇವತಿ ಸಾಯಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೇವತಿ ಅವರೇ. ಲಕ್ಕಿ ಅವರನ್ನು ಜೈ ಉಡುಪಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನನ್ನ ಮೊಬೈಲ್ ಹಿಂಗೆ ಆಗ್ತಾ ಇದೆ ಯಾಕೆ ಸಿಸ್ಟರ್? ನನಗೂ ಕೂಡ ಹಾಗೆ ಆಗ್ತೆ, ಯಾಕಂತ ಗೊತ್ತಿಲ್ಲ. ಮೆಸೇಜ್ ಎಲ್ಲ ಸ್ಟ್ರಕ್ ಆಯಿತು. ಕನೆಕ್ಟ್ ಆಗಿ ಬ್ಲೂ ಪಿನ್ ಕೊಡಿ ಅಂತಿದ್ದಾರೆ. ಕೊಟ್ಟೆ. ದೀಪ ಎಂತ ಡೆಲಿವರಿ ಅಂತಿದ್ದಾರೆ. ಯಾರಿಗೆ ಆಯಿತು? ಪರವಾಗಿಲ್ಲ ಬಿಡಿ ಸಿಸ್ಟರ್ ಅಂತಿದ್ದಾರೆ. ಸ್ವಿಗ್ಗಿ ಡೆಲಿವರಿ ಅಂತಿದ್ದಾರೆ. ನಾನು ಯಾರಿಗಾದರೂ ಡೆಲಿವರಿ ಆಯ್ತು ಅಂದ್ಕೊಂಡೆ. ನೀತಾ ಸಿಸ್ ರೀಲ್ಸ್ ಸೂಪರ್ ಅಂತಿದ್ದಾರೆ. ನವೀನ್ ಪ್ರೇಮ್ ಅವರು ಏನು ಸಬ್ಬು ನೀಡಿ ರಿಟರ್ನ್ ಮಾಡ್ತೀನಿ ನಾನು. ಯಾರು ಸಬ್ಬು ನೀಡಿ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನವೀನ್ ಅವರಿಗೆ ಸಬ್ಬು ಕೊಡಿ, ಅವರು ರಿಟರ್ನ್ ಮಾಡ್ತಾರಂತೆ ನೋಡಿ. ಇವರು ಯಾರು ಅಂತ ಗೊತ್ತಿಲ್ಲ. ಹಾಯ್ ಎಂತಂತ ಗೊತ್ತಿಲ್ಲ, ಮೆಸೇಜ್ ಮಾಡ್ತಿದ್ದಾರೆ. ಅವ್ರದ್ದೊಂದು ಲ್ಯಾಂಗ್ವೇಜೇ ಗೊತ್ತಿಲ್ಲ, ಹೆಸರು ಓದಲಿಕ್ಕೆ ನನಗೆ ಗೊತ್ತಿಲ್ಲ. 5UD ಚಾನಲ್. ಹಾಯ್ ವೆಲ್ಕಮ್.
ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಹೋದ್ರೆ ನಮ್ಗೆ ಕಷ್ಟ ಆಗುತ್ತೆ ಮತ್ತೆ ಪೈಯುಂಡಿ ಅವರಿಗೆ ಹತ್ರ ಯಾವ ಲ್ಯಾಂಗ್ವೇಜ್ ಅಂತ ಗೊತ್ತಿಲ್ಲ ಅವ್ರದ್ದು. ಊಟ ಆಯ್ತಾ ಅಂತಿದ್ದಾರೆ ಲೀಲಾ ಕುಟುಂಬ ಅವರು. ಆಗಿಲ್ಲ ಸಿಸ್, ಇನ್ನಾಗಬೇಕು. ದೀಪಾ ನಯನ, ನಾವು ಉಡುಪಿಯನ್ನು ಸಾಲಿಗ್ರಾಮ. ಹೌದಾ ಹೌದಾ. ಬಿ ಬ್ಲಾಗ್ಸ್ ಅವರು ಬಂದರು. ಆಯ್ ಹರಿಣಿಗಾರು, ಆಯ್ ಬಿಬಿ ಅವರೇ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಪ್ಲೀಸ್ ಲೈಕ್, ಗಿವ್ ಮಿ ಲೈಕ್ ಪ್ಲೀಸ್, ಗಿವ್ ಮಿ ಲೈಕ್ ಪ್ಲೀಸ್. ಲಕ್ಕಿ ಅರುಣ್ ಜೈ ಉಡುಪಿ ಅಂತಿದ್ದಾರೆ. 21 ಲೈಕ್ ಡನ್ ಅಂತಿದ್ದಾರೆ. ನಿತಾ ಟುಲು ಥ್ಯಾಂಕ್ ಯು. ನವ್ಯಾ ಅಂತಿದ್ದಾರೆ. ಬಿಬಿ ಅವರೇ, ಬಿಬಿ ನಿಮಗೆ ಕೊಟ್ಟಿದ್ದೇನೆ ಬ್ಲೂ, ಪ್ಲೀಸ್ ಕನೆಕ್ಟ್ ಆಗಿ ಎಲ್ರಿಗೂ. ಸಪೋರ್ಟ್ ಸಿಸ್ಟರ್. ಯಾರೋ ಪಿನ್ ಕೇಳ್ತಿದ್ದಾರೆ ನೋಡಿ, ಅವರು ಬ್ಲೂ ಪಿನ್ ಕೇಳ್ತಿದ್ದಾರೆ, ಪಿನ್ ಅಲ್ಲ, ಬ್ಲೂ ಪಿನ್. ಕಮೆಂಟ್ ಸಪೋರ್ಟ್ ಪ್ಲೀಸ್ ಅಂತಿದ್ದಾರೆ. ನಮ್ಮ ಲೈಫ್ ಇದು ರಂಜು ಅವರು. ದೀಪಾ ಸಾಲಿಗ್ರಾಮ, ನಾನು ಉಡುಪಿ ಅಂತಿದ್ದಾರೆ. ಮಾಡಿದ್ದೀನಿ ನೀತಾ ಅವರೇ, ನೋಡಿ ಲೈಕ್ ಕಮೆಂಟ್ ಎಲ್ಲ ಮಾಡಿದ್ದೀನಿ. ಶ್ರೀಲಕ್ಕೋ ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ. ಲೀಲಾ ಕುಟುಂಬ ಅವರು ಇದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿ. ಎಲ್ಲ ಕನೆಕ್ಟ್ ಆಗಿ ನಾವು ಗಿಫ್ಟ್ ಡನ್ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ನವ್ಯಾ ಅವರೇ ಗಿಫ್ಟ್ ಡನ್ ಅಂತೆ. ನೀತಾ ಅವರು, ನೀತಾ ತುಳು ಟಾಕ್ಸ್ ಅವರು ನೋಡಿ, ರಿಟರ್ನ್ ಪಡಿಯುಡಿ ಚಾನಲ್ ನೋಡಿ. ಅವ್ರದ್ದು ಲ್ಯಾಂಗ್ವೇಜ್ ಚೇಂಜ್ ಅಂತ ನವ್ಯ ಅವರೇ. ನನಗೆ ಎದುರಾಗ್ತದೆ ಅವರಿಗೆ, ಎಂತ ಅವರಿಗೆ ಲ್ಯಾಂಗ್ವೇಜ್ ಅವರು ಇದೆ ತಿರುಗ್ತಾ ಉಂಟು ಎಂತಕ್ಕಂತ ಗೊತ್ತಿಲ್ಲ. ಲೈಫ್ ಇದ್ದು ರಂಜು ಅವರು ಸೂಪರ್. ಹಾಯ್ ಹಾಯ್ ಅಂತಿದ್ದಾರೆ. ಪೈಯುಂಡಿ ಅವರು, ಪೈಯುಂಡಿ ಚಾನಲ್, ಪೇಯುಂಡಿಯಾ ಪೇಯುಂಡಿಯಾ ಪೇಯುಂಡಿಯಾ. ಭಯ್ಯಾ ಭಯ್ಯಾ ಬ್ರದರ್, ಆಪ್ಕೋ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. ಎಂತ ನನಗೆ ಓದ್ಲಿಕ್ಕೆ ಬರುದಿಲ್ಲ. ಅಲ್ಲಿಗೆ ಜೈ ಉಡುಪಿ ಅಂತಿದ್ದೆ. ಪ್ಲೀಸ್ ರಿಟರ್ನ್ 105 ನಂದೇ ಚೆಕ್ ಮಾಡಿ ಅಂತಿದ್ದಾರೆ. ಲೈಫ್ ಪ್ಲೀಸ್ ರಿಟರ್ನ್ ಮಾಡಿ. ಗೀತಾ ಅವರು ನೋಡಿ, ಲೈಫ್ ಅವರೇ ರಿಟರ್ನ್ ಮಾಡಿ. ಎಲ್ರು ಗಿಫ್ಟ್ ಕೊಟ್ಟಿದ್ದಾರೆ, ಎಲ್ರು ನೋಡಿ ಚೆಕ್ ಮಾಡಿ ರಿಟರ್ನ್ ಕೊಡಿ ಎಲ್ರಿಗೂ. ಲೈಫ್ ಇದ್ದವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದು ರಂಜು ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡಿ ಆಮೇಲೆ ನನಗೆ ವಾಪಸ್ ಮಾಡಿ ಅಂತಿದ್ದಾರೆ. ಸಿಜಿ ಅವರು, ಲೈಫ್ ಇದ್ದು ನೀತು ನಿಮ್ಮ ಕಮೆಂಟ್ ನೋಡಿಲ್ಲ ಅಂತಿದ್ದಾರೆ. ನೋಡಿ ಕಮೆಂಟ್ ನೀತವರೇ, ಒಂದು ಕಮೆಂಟ್ ಹಾಕಿ ಅವರಿಗೆ, ಲೈಫ್ ಇದ್ದವರಿಗೆ. ಶ್ರೀಲೀಲಾ ಕುಟುಂಬ ರಿಟರ್ನ್ ಗಿಫ್ಟ್ ಅಂತಿದ್ದಾರೆ. ಶ್ರೀಲೀಲಾ ಕುಟುಂಬ ಅವರೇ, ನಮಗೆ ಅವರಿಗೆ ಗಿಫ್ಟ್ ಕೊಡಿ. ನನಗೆ ಯಾರು ಕಮೆಂಟ್ ಮಾಡಿದ್ದಾರೆ ಅವರಿಗೆ ರಿಟರ್ನ್ ಕಮೆಂಟ್ ಮಾಡ್ತೀನಿ ಅಂತಿದ್ದಾರೆ. ಲಕ್ಕಿ ಅರುಣ್ ಅವರು, ಬೆಸ್ಟ್ ಅಣ್ಣ ಅವರು ಬಂದರು. ಅಕ್ಕ ಅಕ್ಕ ಅಂತಿದ್ದಾರೆ. ಆಯ್ತಮ್ಮ ತಮ್ಮ ಅಂತಿದ್ದೀನಿ. ಲೈಫ್ ಇದ್ದು ರಂಜು ಅವರು, ಅದು ವೇಸ್ಟು ಆಗಿದೆ ನೋಡಿ ಅಂತಿದ್ದಾರೆ. ಯಾವುದು ಸಿಸ್? ಬೆಸ್ಟ್ ಅವರು ನಗಡ್ತಿದ್ದಾರೆ. ಯಾಕೆ ಏನಾಯಿತು ಬೆಸ್ಟು, ಯಾಕೆ ಅಳ್ತಿದ್ದೀಯಾ? ಹೆಲೋ ಅರಿನಾ ಅಂತಿದ್ದಾರೆ. ಕಾನ್ಸೆಪ್ಟ್ ಅವರು ಬಂದರು. ಥ್ಯಾಂಕ್ ಯು ಸೋ ಮಚ್. ಕಾನ್ಸೆಪ್ಟ್ ಕ್ರ್ಯಾಕರ್ ವಿದ್ ಇವನು ಯಾಕೋ ನಂದು ಮೊಬೈಲ್ ತಿರುಗ್ತುಂಟು, ಏನೋ ಪ್ರಾಬ್ಲಮ್ ಇದೆ. ಯಾಕೆ ತಿರುಗ್ತಾ ಉಂಟು ಅಂತ ಗೊತ್ತಿಲ್ಲ. ತಿರುಗಬೇಡ ಆಯ್ತಾ, ನನಗೆ ಇಲ್ಲಿ ಓದಲಿಕ್ಕೆ ತುಂಬ ಉಂಟು. ಅರಿನಾ ಅಂತಿದ್ದಾರೆ. ವೆಲ್ಕಮ್ ನಿಮಗೆ ಕಾನ್ಸೆಪ್ಟ್ ಕ್ರ್ಯಾಕರ್ ಅವರೇ, ವೆಲ್ಕಮ್. ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್? ಫಸ್ಟ್ ವಿಡಿಯೋದಲ್ಲಿ ನೋಡಿ ಸಿಸ್ ಅಂತಿದ್ದಾರೆ. ನೋಡಿ ಫಸ್ಟ್ ವಿಡಿಯೋದಲ್ಲಿ ಇದೆ ಅಂತೆ ನೋಡಿ. ನವ್ಯಾ ಕನೆಕ್ಟೆಡ್ ನೀತಾ ಅಂತಿದ್ದಾರೆ. ನವ್ಯಾ ಅವರು, ನೀತಾ ಕನೆಕ್ಟ್ ಆಗಿದ್ದಾರಂತೆ. ನನಗೆ ಗುಂಡು ಪಿನ್ ಕೊಡಿ ಅಂತಿದ್ದಾರೆ. ಓಕೆ ಕೊಡುವ. ಸಿ ಜಿ ಅವರದ್ದು ಕೊಟ್ಟೆ, ಆಗ ಈಗ ನಿಮಗೆ ಗುಂಡು ಪಿನ್ ಕೊಡುವ, ಬನ್ನಿ. ಜೋರಾಗಿ ಚುಚ್ಚಿದೆ ನೋಡಿ. ಲಾಂಗ್ ವಿಡಿಯೋ ಕಿ ಕಮೆಂಟ್ चाहिए. ಲಾಂಗ್ ವಿಡಿಯೋ ಕಮೆಂಟ್ ಪ್ಲೀಸ್. ಲಾಂಗ್ ವಿಡಿಯೋ ಕಮೆಂಟ್ ವಿಡಿಯೋಗೂ ನೈ ಕೊಡಬೇಡಿ, ಲಾಂಗ್ ವಿಡಿಯೋಗೆ ಕೊಡಿ. ಬಿ ಬ್ಲಾಗ್ಸ್, ಐ ವಿಲ್ ರಿಟರ್ನ್ ಗಿಫ್ಟ್ ಅಂತಿದ್ದಾರೆ ನೋಡಿ. ಬಿ ಅವರಿಗೆ ಗಿಫ್ಟ್ ಕೊಟ್ಟರೆ ಅವ್ರಿಗೆ ರಿಟರ್ನ್ ಕೊಡ್ತಾರೆ. ಓಕೆ, ನಾನು ಗಿಫ್ಟ್ ಕೊಡ್ತೀನಿ. ಏನೋ ಪ್ರಾಬ್ಲಮ್ ಇದೆ. ಸಾರಿ ಮೇಲೆ ಹೋಯ್ತು, ಅದು ಮಿಸ್ ಆಗಿ ಎಲ್ಲರದ್ದು ಮೆಸೇಜ್ ಹೋಯ್ತು. ಸಾರಿ ಎಲ್ರಿಗೂ ಸಾರಿ. ಓಕೆ ಬಾಯ್ ಆಲ್ ಅಂತಿದ್ದಾರೆ. ಸಿ ಜಿ ಅವರು, ಎವ್ರಿಡೇ ಅವರು, ಇನ್ಕಟ್ಗಾರು ಅಂತಿದ್ದಾರೆ ನೋಡಿ. ಎವ್ರಿಡೇ ಅವರು, ಥ್ಯಾಂಕ್ ಯು ಸೋ ಮಚ್. ಸಿ ಜಿ ಅವರು ಓಕೆ ಬಾಯ್ ಆಲ್ ಅಂತಿದ್ದಾರೆ. ನೀತವ್ರು ಲಕ್ಕಿ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಅಂತಿದ್ದಾರೆ. ಲಕ್ಕಿ ಅವರೇ ಬರ್ತ್ಡೇ ನಿಮ್ಮದು, ಹ್ಯಾಪಿ ಬರ್ತ್ಡೇ. ಓ ನಿಮ್ಮದು ಬರ್ತ್ಡೇ ಅಲ್ವಾ, ಅದಕ್ಕೆ ಯೂಟ್ಯೂಬರ್ ಗಿಫ್ಟ್ ವಾಪಸ್ ತಗೊಂಡಿದ್ದು. ಎವ್ರಿಡೇ ಸೂಪರ್ ಸಪೋರ್ಟ್ ಅಂತಿದ್ದಾರೆ. ನಾಳೆ ಬರ್ತ್ಡೇ ನಂದು, ಎಲ್ಲರೂ ಬನ್ನಿ ಅಂತಿದ್ದಾರೆ. ಅದಕ್ಕೆ ಅವ್ರ ಗಿಫ್ಟ್ ಕೊಂಡಿದ್ದೇನಾ. ಸಾರಿ, ಎಲ್ಲರದ್ದು ಮೆಸೇಜ್ ಮೇಲೆ ಹೋಯ್ತು. ಸಾರಿ, ಎಲ್ರಿಗೂ ಲೈಕ್ ಕೊಡಿ ಪ್ಲೀಸ್. ಬಿ ಅವರೇ ಲೈಕ್ ಪ್ಲೀಸ್. ನಿಮ್ಮ ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಸಿಸ್ಟರ್. ಹೌದು. ರಂಜುಗಾರು ಕೆ ನಾನು ಸಬ್ ಚೇಸಾನು ಅಂತಿದ್ದಾರೆ. ರಂಜುಗಾರು, ಲೈಫ್ ಇದ್ದು ರಂಜು ಅವರೇ ಗಿಫ್ಟ್ ಡನ್ ಆಗಿದೆ. ಹುಟ್ಟು ಹಬ್ಬದ ಶುಭಾಶಯ ಲಕ್ಕಿ ಬ್ರದರ್.
ದೀಪಾ ನಯನ ನನ್ನ ಕಡೆಯಿಂದಲೂ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯ. ಪ್ರಿಯಾ ಅವರು ಹ್ಯಾಪಿ ಬರ್ತ್ಡೇ ಅರುಣ್ ಬ್ರೂ ಅಂತಿದ್ದಾರೆ ಅಡ್ವಾನ್ಸ್ ಅಲ್ಲಿ. ಥ್ಯಾಂಕ್ ಯು ನೀತಾ ಅವರೇ ಅಂತಿದ್ದಾರೆ. ಲಕ್ಕಿ ಅರುಣ್ ಅವರು BB ಬ್ಲಾಗ್ಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನವೀನ್ ಪ್ರೇಮ ಅವರು ನೋಡಿ, ನವೀನ್ ಪ್ರೇಮ ಅವರು BB ಬ್ಲಾಗ್ಸ್ ರಿಟರ್ನ್ ಪ್ಲೀಸ್ ಗಿಫ್ಟ್ ಡನ್. ನವೀನ್ ಪ್ರೇಮ ಪ್ಲೀಸ್ ರಿಟರ್ನ್. ವಿಶ್ ಯು ಹ್ಯಾಪಿ ಬರ್ತ್ಡೇ ಲಕ್ಕಿ ಅವರೇ ಅಂತಿದ್ದಾರೆ. CG ಅವರು ರಿಟರ್ನ್ ಪ್ಲೀಸ್ ಫ್ರಮ್ ರಂಜು ಗಾರು ಇದ್ದಾರೆ. BB ಸೀಸ್ ಪ್ಲೀಸ್ ರಿಟರ್ನ್. ನವೀನ್ ಪ್ರೇಮ ಕಾನ್ಸೆಪ್ಟ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎವ್ರಿಡೇ ವ್ಲಾಗ್ಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಎವ್ರಿಡೇ ಕಟ್ ಅವರು BB ಅವರಿಗೆ ಕನೆಕ್ಟ್ ಆಗಿ ಅಂತಿದ್ದಾರೆ. ದೀಪಾ ಥ್ಯಾಂಕ್ ಯು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ನವೀನ್ ಗಾರು ಕಮೆಂಟ್ ಚೈಂಡಿ ಫಾರ್ ಲಾಂಗ್ ವಿಡಿಯೋಕಿ. ನವೀನ್ ಪ್ರೇಮ ಪ್ಲೀಸ್ ಕಮೆಂಟ್ ಮಾಡಿ ಲಾಂಗ್ ವಿಡಿಯೋಗೆ. ಥ್ಯಾಂಕ್ ಯು ಪ್ರಿಯಾ ಅವರೇ ಅಂತಿದ್ದಾರೆ. ನಿತತುಲು ಎಲ್ಲಿ ಪಾರ್ಟಿ ಕೊಡದಿದ್ರೆ ಬಿಡುದೇ ಇಲ್ಲ ಅವರನ್ನು. CG ಓಕೆ ಆಲ್ ಅಂದಿದ್ದಾರೆ. ಥ್ಯಾಂಕ್ ಯು CG ಅವರೇ, ಥ್ಯಾಂಕ್ ಯು, ವೆಲ್ಕಮ್ ನಿಮಗೆ. BB ಐ ವಿಲ್ ರಿಟರ್ನ್ ಅಂತಿದ್ದಾರೆ. ಎವ್ರಿ ಥ್ಯಾಂಕ್ ಯು ಸೋ ಮಚ್. ದೀಪಾ ನಯನ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನೋಡಿ ದೀಪಾ ನಯನ ಅವರೇ ಗಿಫ್ಟ್ ಕೊಡಿ ಪ್ರಿಯಾಮು ಅವರಿಗೆ. ಕನೆಕ್ಟ್ ಮೀ ಫ್ರೆಂಡ್ಸ್, ಐ ವಿಲ್ ಕನೆಕ್ಟ್ ಯು ಅಂತಿದ್ದಾರೆ. ಕಾನ್ಸೆಪ್ಟ್ ಅವರು ನೋಡಿ ಅವರಿಗೆ ಕನೆಕ್ಟ್ ಆಗಿ ಅವರು ಕೊಡ್ತಾರಂತೆ. ಲಕ್ಕಿ ಅರುಣ್ CG ಅವರೇ ಥ್ಯಾಂಕ್ ಯು ಅಂತಿದ್ದಾರೆ. ಥ್ಯಾಂಕ್ ಯು. BB ಬ್ಲಾಗ್ಸ್ ಗಿಫ್ಟ್ ಕೊಡಿ ಹಾಗೆ ಕಮೆಂಟ್ ಹಾಕಿ ಅಂತಿದ್ದಾರೆ. ಶ್ರೀಲೀಲಾ ಕುಟುಂಬ ಅವರು ಥ್ಯಾಂಕ್ ಯು ಸೋ ಮಚ್. ನನ್ನ ಹುಟ್ಟುಹಬ್ಬಗೆ ಶುಭ ಕೋರಿದ ಎಲ್ರಿಗೂ ಧನ್ಯವಾದ. ಇಲ್ಲ ಅದಾಗುವುದಿಲ್ಲ ಲಕ್ಕಿ ಅರುಣ್ ಅವರೇ, ಅದಾಗುವುದಿಲ್ಲ. ಎಲ್ರಿಗೂ ಒಮ್ಮೆಲೆ ಥ್ಯಾಂಕ್ಸ್ ಅನ್ನೋದಲ್ಲ. ಅವ್ರ ಹೆಸರು ಕರೆದು ಅವರಿಗೆ ಥ್ಯಾಂಕ್ಸ್ ಕೊಡಬೇಕು. ನನಗೆ ನೋಡಿ ನಾನು ಕೊಟ್ಟೆ, ನನಗೂ ಕೂಡ ಥ್ಯಾಂಕ್ಸ್ ಕೊಡಬೇಕು. ರಂಜು ಅವರೇ ಗಿಫ್ಟ್ ಡನ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಮುತ್ತುರಾಮ್ ಅವರು ಬಂದರು. ಹಾಯ್ ಹೌ ಆರ್ ಯು ಸಿಸ್ಟರ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯಾ, ಐ ಆಮ್ ಫೈನ್, ಆಪ್ ಕೈಸಾ ಹೋ. ಥ್ಯಾಂಕ್ ಯು. ಕಾನ್ಸೆಪ್ಟ್ ಕರ್ಕ ಸೂಪರ್ ಸಪೋರ್ಟ್, ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಇವರಿಗೆ ಅನ್ಕಟ್ ಸೂಪರ್ ಸಪೋರ್ಟ್ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. BB ಬ್ಲಾಗ್ಸ್ ಕನೆಕ್ಟ್ ಮೀ ಅಂತಿದ್ದಾರೆ. ನಾಳೆ ಕೊಡ್ತೀನಿ ದೀಪಾ ಅಂತಿದ್ದಾರೆ. ನಾಳೆ ಕೊಡ್ತಾರಂತೆ ಲಕ್ಕಿಯನ್ನ. ಜನರಲ್ ನಾಲೆಜ್ ಸೂಪರ್. ನೀತು ತುಲೋ ಟಾಕ್ BB ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. BB ಬ್ಲಾಗ್ಸ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್. ನೀತಾ ತುಲು ಟಾಕ್ಸ್ ಚೆಕ್ ಪ್ಲೀಸ್ ಚೆಕ್. BB ಬ್ಲಾಗ್ಸ್ ಎವ್ರಿಡೇ. ಹಾಯ್ ಅರಿನಾ ಹೇಮಾ ಅಕ್ಕ ಅಂತಿದ್ದಾರೆ. ಹಾಯ್ ಹೇಮಾ ಅಕ್ಕ ಅಂತಿದ್ದಾರೆ. ಯಾರದು ಹೇಮಾ ಅಕ್ಕ ಇದ್ದಾರೆ, ಬಂದ್ರ ಲೈವ್. ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ. ಲಕ್ಕಿ ಅರುಣ್ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ನವೀನ್ ಅವರು ಎವ್ರಿಡೇ ರಿಟರ್ನ್ ಎವ್ರಿಡೇ ಅನ್ಕಟ್ ಅವರೇ. ನವೀನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ನವೀನ್ ಪ್ರೇಮ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಟ್ಟಿದ್ದಾರಂತೆ. ನಿಮಗೆ ವಿಡಿಯೋಗೆ ಕಮೆಂಟ್ ಹಾಕಿ ಕೊಡಿ, ಎಲ್ಲರೂ ಕೊಡಿ. ಹಾಗೆ ಯಾರು ಅರ್ಜೆಂಟ್ ಮಾಡಬೇಡಿ. ನಾನು ವಿಡಿಯೋ ನೋಡಿ ಗಿಫ್ಟ್ ಕೊಟ್ಟೆ, ಅವರು ವಿಡಿಯೋ ನೋಡಿ ಕೊಟ್ಟಿದ್ದಾರಂತೆ. ನೋಡಿ ಜನರಲ್ ನಾಲೆಜ್ 4 सब ಬಂದಿದ್ದಾರೆ. जनरल नॉलेज भैया आप किसी को गिफ्ट दे दिया बोलो, मैं उनको पास रिटर्न करने का बोलती हूँ. ಸೂಪರ್ ಸಪೋರ್ಟ್ ಓಕೆ ನೀತಾ ಕೊಡ್ತೀನಿ ಅಂತಿದ್ದಾರೆ. ಎವ್ರಿಡೇ ನವೀನ್ ಪ್ರೇಮ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನೋಡಿ ನೀತಾ ತುಲು BB ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. BB ಆಪ್ BP ಪ್ಲೀಸ್ ರಿಟರ್ನ್. ನೀತಾ ತುಲು ಟಾಕ್ಸ್ ಪ್ಲೀಸ್ ರಿಟರ್ನ್. ಜಾಯಿನ್ ಅಂತಿದ್ದಾರೆ. ಜನರಲ್ ನಾಲೆಜ್ಗೆ ಯಾರೆಲ್ಲ ಜಾಯಿನ್ ಆಗಿಲ್ಲ ಕೊಡಿ, ಜಾಯಿನ್ ಆಗಿ, ಅವರು ರಿಟರ್ನ್ ಕೊಡ್ತಾರೆ. ಹಾಯ್ ಅಂತಿದ್ದಾರೆ. ಹೇಮಾಲೋಕ ಅವರು ಬಂದರು. ಹಾಯ್ ಎವ್ರಿಡೇ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹೇಮಾಲೋಕ ಅವರೇ, ವೆಲ್ಕಮ್. ನಿಮಗೆ ಒಂದು ಲೈಕ್ ಕೊಡಿ ಪ್ಲೀಸ್, ಒಂದು ಲೈಕ್. ಎಲ್ಲರೂ ಒಂದು ಲೈಕ್ ಕೊಟ್ಟರೆ ಧನ್ಯವಾದ. ನಿಮಗೆ ಲೈಕ್ ಕೊಟ್ಟರೆ. BB ಬ್ಲಾಗ್ ಡನ್ ಅಂತಿದ್ದಾರೆ. ನೋಡಿ ನನಗೆ ಒಂದು ಕುಟ್ಟಿನ ಕೊಡಿ. ಕುಟ್ಟಿ ಯಾವುದು ಕುಟ್ಟಿ ಕೊಡಬೇಕು? ಕುಟ್ಟಿ ಕೊಟ್ಟೆ ನೋಡಿ. 126 ಹೇಮಾ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನೀತು ಅವರು ಹೇಮಾ ಅವರೇ ಗಿಫ್ಟ್ ಕೊಟ್ಟಿದ್ದಾರೆ. ನೀತಾ ತುಲು ಟಾಕ್ಸ್ ಅವರು ಎಂಥ ಪಾರ್ಟಿನ ಸ್ವೀಟಾ? ನನಗೆ ಸ್ವೀಟು ಬೇಡ. ಲಕ್ಕಿ ಅರುಣ್ ರಿಟರ್ನ್ ಪ್ಲೀಸ್. ಲಕ್ಕಿ ಅರುಣ್ ಅವರೇ ಅವರಿಗೆ ಗಿಫ್ಟ್ ರಿಟರ್ನ್ ಕೊಡಿ. ಯಾರಿಗೆ ಗೊತ್ತುಂಟ? ನವೀನ್ ಪ್ರೇಮ ಅವರಿಗೆ ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ವಿಡಿಯೋ ನೋಡಿ ಕಮೆಂಟ್ ಹಾಕಿ ಕೊಡಿ. ಎವ್ರಿಡೇ ಅನ್ಕಟ್ ಹೇಮಾಸಿಸ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಹೇಮಾಸಿಸ್ ಅವರೇ ಎವ್ರಿಡೇ ಅನ್ಕಟ್ ಅವರಿಗೆ ಗಿಫ್ಟ್ ಕೊಡಿ ರಿಟರ್ನ್. ಕೃಷ್ಣ ಬಡಿಗಾರ್ ಅವರು ಬಂದರು. ಹಾಯ್ ಸಿಸ್ಟರ್, ಹಾಯ್ ವೆಲ್ಕಮ್ ಬಡಿ ಕೃಷ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ, ವೆಲ್ಕಮ್.
ಆಯ್ತಾ ನಿಮ್ಮದು ಊಟ? ಮುತ್ತುರಾಮ್ರವರು ಸ್ಪೆಷ್ ಸ್ಪೀಚ್ ಸಿಸ್ಟರ್ ಸ್ಪೀಚ್. ಹಾಂ, ಮುತ್ತುರಾಮ್ ಭಯ್ಯ ಸ್ಪೀಚ್. హాయ్ శ్రీ శ్రీ లీలా గారు, వందనం. షార్ట్ కోసబ్ డన్. బీబీ బీబీ ప్లీజ్ బీబీ, ನೀತು ತುಳು ಟಾಕ್ಸ್ ಪ್ಲೀಸ್ ಗಿಫ್ಟ್ ರಿಟರ್ನ್. ಲೈಫ್ ಇದು. ಸಿ ಜಿ ಅವರೇ ದಯವಿಟ್ಟು ಕ್ಷಮಿಸಿ, ನಿಮ್ಮ ಕಮೆಂಟ್ ಬಂದಿಲ್ಲ. ಸಿ ಜಿ ಅವರೇ ಕಮೆಂಟ್ ಬಂದಿಲ್ಲ. ದೇವರಡೆ ಸೂಪರ್ ಸಪೋರ್ಟ್. ನವೀನ್ ಅವರೇ ಖಂಡಿತ ರಿಟರ್ನ್ ಕೊಡ್ತೀನಿ, ವೆಯ್ಟ್ ಮಾಡಿ ಅಂತಿದ್ದಾರೆ. ನೀತು ತುಳು ಟಾಕ್ಸ್ ಅವರು ಬಿಬಿ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್. ಬಿಬಿ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಪ್ಲೀಸ್. ನೀತು ತುಳು ಟಾಕ್ಸ್ ಆ್ಯಂಡ್ ನವೀನ್ ಪ್ಲೀಸ್ ರಿಟರ್ನ್. बीबी और प्लीबी प्लीज चेक कर दो प्लीज. रिटर्न नीतू तुलु टॉक्स एंड नवीन एव्रीडे अनकट. ಥ್ಯಾಂಕ್ ಯು ಸೋ ಮಚ್. ವಂಗಿರಣ ಬ್ಲಾಗ್ಸ್ ಅವರು ಬಂದರು. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಪ್ಲೀಸ್ ಲೈಕ್ ಕೊಡಿ. ಇಷ್ಟು ಜನ ಬಂದರೆ ಒಂದು ಲೈಕ್ ಮಾತ್ರ ಇಷ್ಟೇ ಇರೋದು. ಎವ್ರಿಡೇ ಅನ್ಕಟ್ ಸೂಪರ್ ಅಂತಿದ್ದಾರೆ. ಪಿನ್ ಕೊಡಿ ಅಂತಿದ್ದಾರೆ. ಓಕೆ ಕೊಡುವ. ಎಲ್ರಿಗೂ 10 ನಿಮಿಷ ಕೊಡ್ತೀನಿ. ಕೊಟ್ಟೆ. ಪಿನ್ ಐಡಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆಗಿ. ಎವ್ರಿಡೇ ಅನ್ಕಟ್ ಸೂಪರ್ ಸಪೋರ್ಟ್. ವಂಗಿರಣ ಗುಡ್ ನೈಟ್ ಅಂತಿದ್ದಾರೆ. ಯಾಕೆ ಬಂದು ಓಡಿ ಹೋಗ್ತೀರಾ? ಯಾಕೆ? ಬನ್ನಿ ಬನ್ನಿ ವಂಗಿರಣ ಅವರೇ, ಊಟ ಆಯ್ತಾ ನಿಮ್ಮದು? ಏನು ಸ್ಪೆಷಲ್ ಇವತ್ತು ವಂಗಿರಣ ಅವರೇ? ಎಲ್ರಿಗೂ ಕೊಡ್ತೀನಿ, ನನ್ನ ನಂಬಿ ನಾನು ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ. ಎಲ್ರಿಗೂ ಕೊಡ್ತಾರಂತೆ, ಅವರು ಸಪೋರ್ಟ್ ಮಾಡ್ತಾರೆ, ಅವರು ಕೊಡ್ತಾರೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು. ವಂಗಿರಣ ಬ್ಲಾಗ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಂಗಿರಣ ಅವರೇ. ಶ್ರೀ ಕಿ ಲೀಲಾ ಗಾರು ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಬಿಬಿ ಪ್ಲೀಸ್, ನೀತಾ ಆ್ಯಂಡ್ ನವೀನ್ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಬಿಂದು ಕೆ ರಾಜ್ ಅವರು ಬಂದರು. ಆಯ್ ವೆಲ್ಕಮ್ ಸಿಸ್, ವೆಲ್ಕಮ್. ಪ್ಲೀಸ್ ಒಂದು ಲೈಕ್, ಪ್ಲೀಸ್ ನನಗೆ ಒಂದು ಲೈಕ್ ಕೊಡಿ. ದೀಪಾ ನಯನ, ನಾನು ಅಷ್ಟೇ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ನೋಡಿ. ಅವರು ಕೂಡ ಮಾಡ್ತಾರೆ. ಪ್ಲೀಸ್ ಕಮೆಂಟ್ ಇನ್ ವ್ಲಾಗ್ ವಿಡಿಯೋ, ಲಾಂಗ್ ವಿಡಿಯೋ ಪ್ಲೀಸ್. ನವೀನ್ ಬ್ರದರ್ ಪ್ಲೀಸ್ ಕಮೆಂಟ್ ಲಾಂಗ್ ವಿಡಿಯೋ. ನೀತಾ ಸಿಸ್ ಪ್ಲೀಸ್ ಕಮೆಂಟ್ ಬಿಬಿ ಬ್ಲಾಗ್ ಲೈಕ್ ಡನ್ ಸಿಸ್ ಕೊಟ್ರ. ಥ್ಯಾಂಕ್ ಯು ಸೋ ಮಚ್ ಬಿಂದು ಕೆ ರಾಜ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕಮೆಂಟ್ ಇನ್ ಲಾಂಗ್ ವಿಡಿಯೋ ಅಂತಿದ್ದಾರೆ. ಎಲ್ಲರೂ ಲಾಂಗ್ ವಿಡಿಯೋಗೆ ಹಾಕಿ. ಎರಡು ಸಲ ಬರುವುದಿಲ್ಲ ಗಿಫ್ಟು, ಒಮ್ಮೆಲೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ವಾ? ಗಿಫ್ಟ್ ಕೊಟ್ಟೆ ಕೇಳ್ತೀವಿ, ಕೊಡೋದು ಬಿಡೋರು ನಿಮಗೆ ಬಿಟ್ಟಿದ್ದು. ಹೌದು, ಗಿಫ್ಟ್ ಕೊಡೋದು ಕಮೆಂಟ್ ನೋಡಿ ಕೊಡಬೇಕಲ್ವ ಅವರು. ನಾವು ಕಮೆಂಟ್ ಹಾಕಿದ ಮೇಲೆ ಅವ್ರು ಕೊಡಲೇಬೇಕು. ಥ್ಯಾಂಕ್ಸ್ ಅಂತಿದ್ದಾರೆ ಲೀಲಾ ಕುಟುಂಬ ಅವರು. ಯಾರಿಗೆ ಸಿಸ್? ನಮ್ಗ. ಯಾರು ಅನ್ಸಬ್ ಮಾಡಬೇಡಿ, ನಾವು ಮಾಡಿದರೆ ನಮಗೆ ಗೊತ್ತಾಗುತ್ತೆ. ಯಾರು ಮಾಡಿದ್ರೆ, ನೀವು ಮಾಡಿದರೆ ನಮಗೆ ಗೊತ್ತಾಗುತ್ತೆ. ನಾನು ಅನ್ಸಬ್ ಮಾಡ್ತೀನಿ. ಹೌದು, ಯಾರು ಅನ್ಸಬ್ ಮಾಡಬೇಡಿ. ಎಲ್ರಿಗೂ ನೀವು ಮಾಡಿದರೆ ಅವರಿಗೆ ಗೊತ್ತಾದರೆ ಅವರು ಮಾಡ್ತಾರೆ. ಅದು ತಪ್ಪೇನಿಲ್ಲ. ಯಾರು ಇವಾಗ ಅನ್ಸಬ್ ಮಾಡಬೇಡಿ. ನಾಳೆ ಬೆಳಿಗ್ಗೆ ಆದರೆ ಅದು ಅವ್ರದ್ದು ತಪ್ಪಲ್ಲ. ಅದು IT ಅವರು ಅನ್ಸಬ್ ಮಾಡ್ತಾರೆ, ಒಮ್ಮೆಲೆ ಮಾಡ್ತಾರೆ, ಒಂದೊಂದು ಮಾಡ್ತಾರಲ್ವಾ. ಅದು ಅನ್ಸಬ್ ಮಾಡೋದು ಇಂಥವ್ರಿ. ಎಂತ ಗೊತ್ತಂಡ ಗಿಫ್ಟ್ ಕೊಟ್ಟು ತಗೊಳ್ಳೋದು. ಅದು ನನಗೂ ಕೂಡ ಆಗಿದೆ. ಹಾಗೆ ಮಾಡಬೇಡಿ. ಯಾಕೆ ಮಾಡ್ತೀರಾ? ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. 2116 ನೀತಾ ಅವರು. ಗಿಫ್ಟ್ ಕೊಟ್ಟಿದ್ದೀನಿ, 5 ಗಿಫ್ಟ್ ಕೊಟ್ಟಿದ್ದೀನಿ, ಒಂದಿರೋದು 2. ಯಾರೆಲ್ಲ ಪ್ರಿಯಾ ಅವರಿಗೆ ಗಿಫ್ಟ್ ಕೊಟ್ಟಿಲ್ಲ ರಿಟರ್ನ್ ಕೊಡಿ, ಪ್ಲೀಸ್ ಕೊಡಿ ಅವರಿಗೆ ರಿಟರ್ನ್. ಕೊಟ್ಟು ಹಾಗೆ ಕೂರಬಾರ್ದು. ಗಿಫ್ಟ್ ಕೊಟ್ಟು ಪ್ರಿಯಾ ಅವರಿಗೆ ಮೆಸೇಜ್ ಹಾಕಿದ್ರಲ್ವಾ, ನೋಡಿ ಚೆಕ್ ಮಾಡಿ ಅಲ್ವಾ. ಗಿಫ್ಟು ಕೊಟ್ಟರೆ ರಿಟರ್ನ್ ಕೊಡಬೇಕಲ್ವಾ? ನೋ ಸಿಸ್ಟರ್, ನಾವು ಕೊಡ್ತೀವಿ, ಬಿಡುವುದಿಲ್ಲ. ಅವರು ದೀಪ ಅವರು ಕೊಡ್ತಾರಂತೆ. ಲಕ್ಕಿ ಅರುಣ್ ಅವರು ಕೊಡ್ತಾರೆ, ಕಮೆಂಟ್ ಹಾಕಿ ಕೊಡ್ತಾರೆ ಅವರು. ದೀಪ ಕೂಡ ನನ್ನ ಹಾಗೆ ಕೊಡ್ತೀವಿ ನಾವು ಕೂಡ ಅಂತಿದ್ದಾರೆ. ಪ್ರಾಚೀಸ್ ಅವರು ಬಂದರು. ಲಕ್ಕಿ ಅರುಣ್, ನಿಮ್ಮ ಚಾನಲ್ಗೆ ಹೋಗಿ ಬಂದೆ, ಕಮೆಂಟ್ ಮಾಡಿದ್ದೀನಿ, ನನಗೆ ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಲಕ್ಕಿ ಅರುಣ್ ಅವರೇ, ಪ್ರಾಚಿ ಅವರಿಗೆ ಗಿಫ್ಟ್ ಕೊಡ್ಬೇಕಂತೆ ನೋಡಿ. ಕಾನ್ಸೆಪ್ಟ್ ಅವರು ಪ್ಲೀಸ್ ಕನೆಕ್ಟ್ ಮೀ ಅಂತಿದ್ದಾರೆ ನೋಡಿ. ಕಾನ್ಸೆಪ್ಟ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಬಿಬಿ ಬ್ಲಾಗ್ಸ್ ಅವರು ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಬಿಂದು ಕೆ ರಾಜ್ ಅವರು ಬಿಬಿ ಬ್ಲಾಗ್ಸ್ಗೆ ಆವಾಗದಿಂದ ನಾನು ಇದು ಮಾಡ್ತಿದ್ದೀನಿ, ಅವರು ರಿಟರ್ನ್ ಮಾಡ್ತಾನೆ ಇಲ್ಲ. ನೀತು ಅವರಿಗೆ ಬಂದಿದ್ದ, ಎಲ್ರಿಗೂ ರಿಟರ್ನ್ ಮಾಡಲಿಕ್ಕೆ ಇದೆ. ನವೀನ್ ಅವರಿಗೆ ಮಾಡಲಿಕ್ಕೆ ಇದೆ, ಮಾಡಿ. ಬಿಬಿ ಬ್ಲಾಗ್ಸ್ ಬಿಂದು ಕೆ ರಾಜ್ ರಿಟರ್ನ್ ಪ್ಲೀಸ್.
ಎಲ್ರಿಗೂ ರಿಟರ್ನ್ ಕೊಡಿ ಪ್ಲೀಸ್. ಕೊಡಲೇಬೇಕಲ್ವಾ? ಅವ್ರು ಕೊಡ್ತಾರೆ. ಅವರಿಗೆ ಲಾಂಗ್ ವಿಡಿಯೋಗೆ ಕಮೆಂಟ್ ಹಾಕಿ, ಅವ್ರು ಕೊಡ್ತಾರೆ. ಲಾಂಗ್ ವಿಡಿಯೋಗೆ ಹಾಕಿ, ಆಗ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. BB ಬ್ಲಾಗ್ಸ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಮೋಟಿವೇಶನಲ್ ಅವ್ರು ಬಂದರು. ಸಿಸ್ ಐ ವೆಲ್ಕಮ್ ಸಿಸ್ ವೆಲ್ಕಮ್. ನಿಮಗೆ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತಾ ನಿಮ್ಮದು? ಏನು ಊಟಕ್ಕೆ ಸ್ಪೆಷಲ್ ಇವತ್ತು? ದುರ್ಗಾ ವಶು ಅವ್ರು ಬಂದರು. ಐ ವೆಲ್ಕಮ್ ನಿಮಗೆ ವೆಲ್ಕಮ್. ಪ್ಲೀಸ್ ಒಂದು ಲೈಕ್ ಕೊಡಿ ದುರ್ಗಾ ವಿಶು ಅವರೇ. ಊಟ ಆಯ್ತಾ ನಿಮ್ಮದು? ಸೂಪರ್ ಅಂತಿದ್ದಾರೆ. ಮೋಟಿವೇಶನಲ್ ದುರ್ಗಾ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕೂಡ ಮೋಟಿವೇಶನಲ್ ಅವರು ಡನ್ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬಿಂದು ಕೆ ರಾಜ್ ಅವರು, ದೀಪಾ ನಯನ ಸೂಪರ್ ಅಂತಿದ್ದಾರೆ. ನವೀನ್ ಅವರು, ಪ್ರಾಚೀಸ್ ರಿಟರ್ನ್ ಪ್ಲೀಸ್ ಅಂತೆ. ಪ್ರಾಚೀಸ್ ಅವರೇ ಡನ್ ಆಗಿದ್ದಂತೆ ನವೀನ್ ಅವರ ಕಡೆಯಿಂದ. ನೀವು ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ. ನಿಮಗೆ ಕಮೆಂಟ್ ಓದಿ ಸುಸ್ತು ಆದರೆ ಇನ್ನು ನಾನು ಓದುದು ಹೌದಾ? ಓದಿ ಓಕೆ. ಬಿಂದು ಸಿಸ್ ಅಂತಿದ್ದಾರೆ. ಮೋಟಿವೇಶನಲ್ ಅವರು ನೀತಾ. ಅದು ಯಾಕೆ ಸುಸ್ತಾಗುತ್ತೆ ಗೊತ್ತಾ? ಗಿಫ್ಟ್ ಕೊಟ್ಟವ್ರು ಕೊಡದೇ ಇಲ್ಲ ಅಲ್ವಾ, ಅದಕ್ಕೆ ಸುಸ್ತಾಗುತ್ತೆ. ಇಲ್ಲ ಅಂದ್ರೆ ಸುಸ್ತಾಗೋದಿಲ್ಲ. ಅವರು ಕಮೆಂಟ್ ಹಾಕ್ತಾರೆ ಪಾಪ, ಎಷ್ಟು ಅಂತ ಅವರು ಇದು ಮಾಡ್ತಾರೆ ಪಾಪ. ನೋಡಿದ್ಮೇಲೆ ಒಂದು ಕಮೆಂಟ್ಗೆ ಕೊಡಬೇಕಲ್ವಾ? ಪದೇ ಅವರಿಗೆ ಪಾಪ ಎಷ್ಟು ಇದು ಮಾಡೋದು. ಕೊಟ್ಟವರಿಗೆ ಕೊಡಬೇಕಲ್ವ ಅವರಿಗೆ ರಿಟರ್ನ್. BB ಬ್ಲಾಗ್ಸ್ ನೀತು ಗಾರು ಗಿಫ್ಟ್ ಡನ್ ಅಂತೆ. ನೀತು ಅವರೇ BB ಅವರು ಡನ್ ಅಂತೆ. ನೋಡಿ, ಚೆಕ್ ಮಾಡಿ ನೋಡಿ. ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತೀನಿ. ಪ್ರಿಯಾ ಅವರಿಗೆ ಕನೆಕ್ಟ್ ಆಗಿ, ಕಾನ್ಸೆಪ್ಟ್ ಅವರೇ ಕನೆಕ್ಟ್ ಆಗಿ ಅಂತಿದ್ದಾರೆ. ರಿಟರ್ನ್ ಕೊಡ್ತಾರಂತೆ ಪ್ರಿಯಾ ಅವರು. ಪಿನ್ ಚಾನಲ್ ಗಿಫ್ಟ್ ಡನ್ ಅಂತಿದ್ದಾರೆ. ಪಿನ್ ಚಾನಲ್ ಇದ್ದೀರಾ? ಲೀಲಾ ಕುಟುಂಬ ಗಿಫ್ಟ್ ಡನ್. ದುರ್ಗಾ ವಿಶು ಪ್ಲೀಸ್ ರಿಟರ್ನ್. ಪಿನ್ ಮಾಡಿದಾಗ ಯಾರು ಎಲ್ಲಿಗೆ ಹೋಗಬಾರ್ದು. ಪಿನ್ ಮಾಡಿದ ಮೇಲೆ ಇಲ್ಲೇ ಇರಬೇಕು. ಪ್ರೀತಿ ಕುಮಾರ್, ಹಾಯ್ ಸೀಸ್, ಹಾಯ್ ವೆಲ್ಕಮ್ ಸೀಸ್ ವೆಲ್ಕಮ್. ಪ್ಲೀಸ್ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ನೀತತ್ತಲು ಥ್ಯಾಂಕ್ ಯು BB ಅಂತಿದ್ದಾರೆ. ಸಿಸ್ ಲೆಸ್ ಆಗ್ತಾನೆ ಇದೆ ನನಗೆ. 25 ಲೆಸ್ ಆಗಿದೆ. ಹೌದು ಸಿಸ್, ಇದೀಗ ಆಗ್ತಾ ಇದೆ ಲೆಸ್. ಇವತ್ತು ತುಂಬಾ ಆಗಿದೆ, ಎಲ್ರಿಗೂ ಆಗಿದೆ. ಇವತ್ತು ಲೆಸ್ ಡೇ ಇರಬೇಕು. ಗಿಫ್ಟ್ ಅಂತಿದ್ದಾರೆ. ಪ್ರಾಚಿ ಅವರು, ಕಾನ್ಸೆಪ್ಟ್ ಕಾರ್ಕರ್ ನಿಮ್ಮ ಚಾನಲ್ಗೆ ಹೋಗಿ ಬಂದೆ, ಕಮೆಂಟ್ ಮಾಡಿದ್ದೀನಿ, ನನಗೆ ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಬಿಂದು ಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ. ಮೋಟಿವೇಶನಲ್ ಅವರು, BB ಅವರು, ಫಾರ್ ಮೀ ಆಲ್ಸೋ ಗೆಟ್ಟಿಂಗ್ ಲೆಸ್ಡ್. BB ಅವರೇ ನವೀನ್ ಅವರು ಕೊಟ್ಟಿದ್ದಾರೆ. ಡನ್ ನವೀನ್ ಪ್ಲೀಸ್ ರಿಟರ್ನ್. ದೀಪಾ ಅವರು, ನಾನು ಕೊಡಲಿಲ್ಲ ಆಮೇಲೆ ಕೊಡ್ತೇನೆ ಅಂತಿದ್ದಾರೆ. ದೀಪಾ ಅವರು, 200 ಲೆಸ್ ಆದ ಮನುಷ್ಯ ನಾನು ಇದ್ದೀನಿ ಅಂತಿದ್ದಾರೆ. ಏಮ್ಮ ಗಿಫ್ಟ್ ಕೊಟ್ಟಿಲ್ಲ ಅಂತಿದ್ದಾರೆ. ನಾನು ಟೆನ್ಷನ್ ಮಾಡೋದಿಲ್ಲ, ಓದೋದು ಹೋಗ್ಲಿ ಅಂತ ಬಿಟ್ಬಿಡ್ತೀನಿ. ಎಂತ ಅಲ್ಲಿ ಟೆನ್ಷನ್ ಮಾಡ್ಕೊಂಡು ಎಂತ ಮಾಡೋದು? ಹೋಗ್ಲಿ, ಒಂದು ದಿನ ಯೂಟ್ಯೂಬರ್ ಆಗಲೇಬೇಕು ಅಲ್ವ, ಒಂದು ನೋಡುವ, ಕಾಯುವ, ಅದಕ್ಕೆ ದಿನ ಬರುತ್ತೆ. ಹೇಮಾ ಗಿಫ್ಟ್ ಕೊಟ್ಟಿಲ್ಲ. ಹೇಮಾ ಅವರೇ ಗಿಫ್ಟ್ ಕೊಟ್ಟಿಲ್ಲ ಅಂತೆ. ನೋಡಿ, ಕೊಡಿ ಅವರಿಗೆ. ದುರ್ಗಾ ವಿಶ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದೆ. ದುರ್ಗಾ ವಿಶ್ ಅವರೇ, ನಿಮಗೆ ಬಿಂದು ಕೆ ರಾಜ್ ಅವರು ಕೊಟ್ಟಿದ್ದಾರೆ ನೋಡಿ, ರಿಟರ್ನ್ ಮಾಡಿ. ಅಯ್ಯೋ ದೇವ, ಮೆಸೇಜ್ ಒಂದೊಂದು ಯಾಕೆ ಈಗ ಆಗ್ತಂತ ಗೊತ್ತಿಲ್ಲ. ಮೇಲೇನೆ ಹೋಗುದು ಎಲ್ಲರದ್ದು ಮೆಸೇಜ್ ಓದಲಿಕ್ಕೆ. ದುರ್ಗಾ ಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ. ಮೋಟಿವೇಶನಲ್ ಅವರು. ಪ್ರಾಚಿಸ್ ಗಿಫ್ಟ್ ಡನ್ ಅಂತಿದ್ದಾರೆ. ರಿಟರ್ನ್ ಮಾಡಿ ಅಂತಿದ್ದಾರೆ ದುರ್ಗಾ ಅವರು. ಪ್ರಾಚಿ ಅವರೇ ಗಿಫ್ಟ್ ಡನ್. ದುರ್ಗಾ ಅವರು ಪ್ಲೀಸ್ ರಿಟರ್ನ್. ಶ್ರೀಲೇಖಾ ಸಿಸ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. 2224 ಪ್ಲೀಸ್ ಅಂತಿದ್ದಾರೆ. ಪ್ರಿಯಾ ಅವರು ಎಲ್ಲಿದ್ದಾರೆ? ಅವರು ಚಾನಲ್ಗೆ ಪಿನ್ ಮಾಡಿ ಸೀದಾ ಹೋದ್ರಾ? ಇದ್ರೆ ಇಲ್ಲಾದ್ರೆ ತೆಗಿತೀವಿ. ದುರ್ಗಾ, ನಾನು ರಿಟರ್ನ್ ಮಾಡಿದ್ದೀನಿ, ನನ್ನ ಚಾನಲ್ ಹೋಗಿ ಕಮೆಂಟ್ ಮಾಡಿ ಅಂತಿದ್ದಾರೆ ಪ್ರಾಚೀಸ್ ಅವರು. ದುರ್ಗಾ ಅವರೇ, ನಿಮಗೆ ರಿಟರ್ನ್ ಮಾಡಿದ್ದಾರೆ ನೋಡಿ. ಬಿಂದುಕೆ ಪ್ಲೀಸ್ ಎಲ್ಲರೂ ರಿಟರ್ನ್ ಗಿಫ್ಟ್ ಮಾಡಿ ಅಂತಿದ್ದಾರೆ. ಹೌದು, ಎಲ್ಲರೂ ರಿಟರ್ನ್ ಮಾಡಿ. ತಗೊಳ್ಳೋದು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಎಲ್ರಿಗೂ ರಿಟರ್ನ್ ಕೊಡಿ. ನೀತು, ಪ್ರಾಚಿಸಿ ಪ್ಲೀಸ್ ರಿಟರ್ನ್ ಮಾಡಿ. ಪ್ರಾಚಿ ನೋಡಿ, ನಿಮಗೆ ನೀತು ಅವ್ರು ಕೊಟ್ಟಿದ್ದಾರೆ, ಕೊಡಿ ಅವರಿಗೆ ರಿಟರ್ನ್. ನೀವು ಕೊಟ್ಟದ್ದೇ ಮಾತ್ರ ನೋಡೋದಲ್ಲ, ನಿಮಗೆ ಯಾರು ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡಬೇಕು. ಪ್ಲೀಸ್ ನೋಡಿ, ಎಲ್ರಿಗೆ ನಿಮಗೆ ಬಂದಿದೆ ಅಷ್ಟೇ, ನೀವು ಕೊಟ್ಟಿದ್ರೆ ಅಷ್ಟೇ, ಅದು ಎರಡು ನೋಡಬೇಕಲ್ವಾ? ನೀವು ಕೊಡ್ತಾ ಇದ್ದರೆ ಅವರು ಬಂದದ್ದವರು ಏನು ಮಾಡಬೇಕು? ಕೊಡಿ ಅವ್ರಿಗೆ ಎಲ್ಲ. ಅರುಣ್ ಬ್ರದರ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಅರುಣನ್ನ ಗಿಫ್ಟ್ ಕೊಡಿ, ಎಲ್ರಿಗೂ ಕೊಡಿ ಬೇಗ. ಅರುಣ್ ಬ್ರದರ್ ನೋಡಿ, ದುರ್ಗಾ ಅವರು ಗಿಫ್ಟ್ ಕೊಟ್ಟಿದ್ದಾರೆ, ಕೊಡಿ ಅವರಿಗೆ. ದೀಪ ಅವರು, ನಗುವ ಸಮಯ ಮೆಸೇಜ್ ಬಂದಿದೆ. ಯಾರ್ದು? ನವ್ಯಾ ಸಿಸ್ ಗಿಫ್ಟ್ ಡನ್ ಅಂತಿದ್ದಾರೆ. ಮೋಟಿವೇಶನಲ್ ಅವರು ನೋಡಿ, ಹೀಗೆ ಕೊಡಬೇಕು ನೋಡಿ.
ನೋಟಿಫಿಕೇಶನ್ ಬೇಗ ಬೇಗ ಕೊಡ್ತಿದ್ದಾರೆ ನೋಡಿ, ವಿಡಿಯೋ ನೋಡಿ ಕೊಡಿ. ದುರ್ಗಾ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನವೀನ್ ಅವರು. ದುರ್ಗಾ ಅವರೇ ರಿಟರ್ನ್ ಕೊಡಿ ನವೀನ್ ಅವರಿಗೆ ಕೊಟ್ಟಿದ್ದಾರೆ. ಬಿಂದು ಕೆ ರಾಜ್ ಡನ್ ಗಿಫ್ಟ್ ಅಂತಿದ್ದಾರೆ. ಶೀಲೆ ಇದ್ದೀರಾ ನಿಮಗೆ ಬೈತಿದ್ದೇನೆ ನಾನು ಲೀಲಾ ಕುಟುಂಬ ಅವರಿಗೆ, ಅವ್ರು ಎಲ್ಲಿ ಹೋದ್ರು ಅಂತ. ಲಕ್ಕಿ ಅವರು ನಿತ್ರನ ಹಾಂಡೆ ಕಮೆಂಟ್ ಓದುದು ಹೆಂಗೆ ನಿತ್ರನ ಆಗುದು. ಐ ಆಮ್ ಸ್ಟ್ರಾಂಗ್, ಐ ಆಮ್ ಎವ್ರಿ ಡೇ ಸ್ಟ್ರಾಂಗ್ ಐ ಆಮ್. ನೀತಾ ಟುಲ್ ಮೋಟಿವೇಶನಲ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಗಿಫ್ಟ್ ಮಾಡಿ ಕಮೆಂಟ್ ಮಾಡಿ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ದುರ್ಗಾ ವಿಶ್ವ ಅವರು. ತಾಳ್ಮೆ 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 ಅಂತಿದ್ದಾರೆ ದೀಪಾ ನಯನ ಅವರು. ಮುತ್ತುರಾಮ್ ಹಾಯ್ ಫ್ರೆಂಡ್ಸ್ ಅಂತಿದ್ದಾರೆ. ಲಕ್ಕಿ ನನ್ನ ಹಾಗೆ ತಾಳ್ಮೆ ಇರಲಿ. ತಾಳ್ಮೆ ಹೌದು, ಕೊಡಿ ಅವರಿಗೆ ಗಿಫ್ಟ್ ಬೇಕಂತ ಅಲ್ವಾ, ಕೊಡಿ ಕೊಡಿ. ನವೀನ್ ಅವರು ಮೇಡಮ್ ಪಿನ್ ಮಾಡುವುದು ಹೇಗೆ, ಯಾರಿಗೆ ಪಿನ್ ಮಾಡೋದು ನವೀನ್ ಅವರೇ? ಎಂತ ಪಿನ್ ಮಾಡೋದು? ಪಿನ್ ಮಾಡೋದಂದ್ರೆ ಎಂತ ಗೊತ್ತುಂಟ, ಇಲ್ಲಿ ಪಿನ್ ಇದೆ ಅಲ್ವಾ, ಅಲ್ಲಿ ಪಿನ್ ಮಾಡೋದು. ಅವರನ್ನ ಹೆಸರಿಗೆ ಒತ್ತಬೇಕು, ಅಲ್ಲಿ ಆಪ್ಷನ್ ಬರುತ್ತೆ ಪಿನ್ ಅಂತ, ಅದಕ್ಕೆ ಓಕೆ ಮಾಡಬೇಕು. ಆಗ ನಿಮ್ದು ಅವ್ರದ್ದು ಪಿನ್ ಆಗುತ್ತೆ. ನೀವು ಲೈವ್ ಮಾಡ್ತೀರಾ? ನವೀನ್ ಅವರೇ ಗಿಫ್ಟ್ ಡನ್ ಅಂತಿದ್ದಾರೆ. ನೋಡಿ ನವೀನ್ ಅವರೇ ನಿಮಗೆ ಗಿಫ್ಟ್ ಬಂದಿದೆ, ಚೆಕ್ ಮಾಡಿ. ಮೋಟಿವೇಶನಲ್ ಅವರು ನಾವೇ ಇರ್ತೀವಲ್ವಾ, ತಾಳ್ಮೆ ಹೌದು, ತಾಳ್ಮೆ ಎಲ್ರಿಗೂ ತಾಳ್ಮೆ ಇರಲ್ಲ ಅಲ್ವಾ, ಏನು ಮಾಡೋದು. ಬಿಂದು ಕೆ ರಾಜ್ ನವೀನ್ ಪ್ರೇಮ ಡನ್ ಪ್ಲೀಸ್ ರಿಟರ್ನ್ ಅಂತಿದೆ. ನವೀನ್ ಅವರೇ ನಿಮಗೆ ಬಿಂದು ಕೆ ರಾಜ್ ಅವರು ಕೊಟ್ಟಿದ್ದಾರೆ, ನೋಡಿ ಕೊಡಿ ಅವರಿಗೆ. ನವೀನ್ ಪ್ರೇಮ ಗಿಫ್ಟ್ ಡನ್ ಅಂತಿದ್ದಾರೆ. ದುರ್ಗಾ ವಿಶ್ವ ಅವರು ಥ್ಯಾಂಕ್ ಯು ಸೋ ಮಚ್. ನವೀನ್ ಪ್ರೇಮ ಅವರೇ ಗಿಫ್ಟ್ ಡನ್ ಅಂತೆ, ನೋಡಿ ಚೆಕ್ ಮಾಡಿ ನಿಮಗೆ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡಿ. ಹಾಯ್ ಮುತ್ತುರಾಮ್ ಗಾರು ರಿಟರ್ನ್ ಗಿಫ್ಟ್ ಡನ್ ಫಾರ್ ಶಿವರಾತ್ರಿ ಬ್ಲಾಗ್. ನೋಡಿ ವಿಡಿಯೋ ನೋಡಿ, ಮುತ್ತುರಾಮ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಗುಡ್ ಫ್ಯಾಮಿಲಿ ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಲೈಕ್ ಅಂತೂ ಕೊಡಲ್ಲ ನೀವು ಯಾರು. ನೋಡಿ ಇಷ್ಟು ಮಂದಿ ಬಂದರು, 26 ಇದೆ, ನೀವು ಲೈಕ್ಕೆ ಕೊಟ್ಟಿಲ್ಲ ನನಗೆ. ಯಾರು ಕೊಟ್ಟಿಲ್ಲ ಅವರು ಹೋಗಿ ಒಂದು ಕೊಟ್ಟು ಬನ್ನಿ ಹೋಗಿ ಪ್ಲೀಸ್. ನೀತು ನಾನು ರಿಟರ್ನ್ ಮಾಡಿದ್ದೀನಿ ಸೀಸ್, ನಿಮ್ಮ ಚಾನಲ್ ಹೋಗಿ ಕಮೆಂಟ್ ಮಾಡಿದ್ದೀನಿ, ನೀವು ನನ್ನ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿ ಅಂತಿದ್ದಾರೆ. ನೀತು ಅವರೇ ನಿಮಗೆ ಪ್ರಾಚಿ ಅವರು ಕೊಟ್ಟಿದ್ದಾರೆ. BB ಬ್ಲಾಗ್ಸ್ ಅವರು ಮಲಯಾಳಂ ಗಾರು ರಿಟರ್ನ್ ಗಿಫ್ಟ್ ಡನ್. ಎಂತಂತ ಗೊತ್ತಿಲ್ಲ, ಅದು ಹೆಸರು ಏನಂತ ಗೊತ್ತಾಗಿಲ್ಲ. BB ಅವರೇ ಥ್ಯಾಂಕ್ ಯು ಸೋ ಮಚ್. ನನಗೆ ತಾಳ್ಮೆ ಮತ್ತು ಛಲ ಇರಬೇಕು. ಛಲ ಅಂತೂ ಇರಬೇಕು, ತಾಳ್ಮೆ ಅಂತೂ ಇರಬೇಕು. ಆದರೆ ಎಲ್ಲ ಕಡೆ ತಾಳ್ಮೆ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಕೆಲವರಿಗೆ ಇರಲ್ಲ, ಕೆಲವರಿಗೆ ಇರುತ್ತೆ. ನನಗೆ ನಿನ್ನೆ ಗಿಫ್ಟು ಕೊಟ್ಟರು, ಮತ್ತೆ ಚೆಕ್ ಮಾಡಿ ಲೆಸ್ ಆಗಿದೆ ಪ್ಲೀಸ್ ಅಂತಿದ್ದಾರೆ. ನಿನ್ನೆ ಗಿಫ್ಟ್ ಕೊಟ್ಟವರು ಲೆಸ್ ಆಗಿದ್ದಂತೆ ಪ್ರೀತಿಯವರಿಗೆ, ಪ್ಲೀಸ್ ಚೆಕ್ ಮಾಡಿ ಯಾರ್ದು ಲೆಸ್ ಮಾಡಿದ್ದೀರಾ ಕೊಡಿ ಅವರಿಗೆ. ವಿಡಿಯೋ ನೋಡಿ ಕೊಟ್ಟಿದ್ದೀನಿ ಸಿಸ್ ಅಂತಿದ್ದಾರೆ. ಓಕೆ ಸಿಸ್, ಓಕೆ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮೋಟಿವೇಶನಲ್ ನಾನು ನಿಮ್ಮ ಚಾನಲ್ಗೆ ಹೋಗಿ ಗಿಫ್ಟು ನನಗೆ ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ನೀತಾ ನನ್ನ ಸಂತೆಕಟ್ಟೆ ಅಂದೆ. ನೀತಾ ಸಂತೆಕಟ್ಟೆಗೆ ಸಂತೆ ಉಂಡಿಗೆ ಲಕ್ಕಿ ಅರುಣನ್ನ ಅಂದ ಅಂತಿದ್ದಾರೆ ನೀತಾ ಅವರು. ನೀತಾ ಈರು ಅಲ್ಪ ಅಂತಿದ್ದಾರೆ. ನೀತಾ ಅವರು ಅಲ್ಪ ಅಂದಿದ್ದು. ಎಲ್ಲಂಜಿ ಪೆರಡೂರು 14 ಜಾತ್ರೆ ಬಲೆ ಎಂದು ಅಯ್ಯ ಪೆರಡೂರು ಸೂಪರ್ ವಾವ್. ಯಾನ್ ಏಪಲ ಬರ್ಪೆ ಅಡೆಗು ನೀತಾ ಅಂದು ಮನಂದುಲ್ಲೇರು. ನೀತಾ ಅಂದದು ಲಕ್ಕಿಯರನು 16 ಅತ್ತೆ ಖಂಡಿತ ಬರ್ಪೆ ಪನಂದುಲ್ಲೇರು. ಪ್ರೀತಿ ಕಿಚನ್ ಗಿಫ್ಟ್ ಡನ್ ರಿಟರ್ನ್ ಕೊಡಿ ಅಂತಿದ್ದಾರೆ. ನೋಡಿ ಪ್ರೀತಿ ಕಿಚನ್ ಅವರೇ ಮೋಟಿವೇಶನಲ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಪ್ಲೀಸ್ ರಿಟರ್ನ್ ಕೊಡಿ ಅವರಿಗೆ ಪ್ಲೀಸ್. ನನಗೆ ಒಂದು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಪ್ಲೀಸ್ ನನಗೆ ಲೈಕ್ ಕೊಡಿ ಪ್ಲೀಸ್ ಪ್ಲೀಸ್. ನಿಮ್ಮ ಕಡೆಯಿಂದ ಲೈಕ್ ಬರಲಿ. ಬೆಸ್ಟ್ ತಮ್ಮ ಈಗ ತುಂಬ ಲೇಟಾಗಿ ಬಂದು ಹೋಗಿ ಒಂದು ಮೆಸೇಜ್ ಆಗಿ ಓಡಿ ಹೋದ, ಯಾಕಂತ ಗೊತ್ತಿಲ್ಲ. ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಮೋಟಿವೇಶನಲ್ ಸೂಪರ್ ಸಪೋರ್ಟ್. ನವಿ ಅವರು ಆಯ್ ಸಿಸ್ಟರ್ ಅಂತಿದ್ದಾರೆ. ನೇತ್ರಾ ಅವರು ಬಂದರು. ನೇತ್ರಾ ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಆಯ್ ಸಿಸ್ಟರ್ ಆಯ್ ವೆಲ್ಕಮ್ ನೇತ್ರಾ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್, ಒಂದು ಲೈಕ್ ಕೊಡಿ, ನಿಮ್ಮ ಕಡೆಯಿಂದ ಬರಲಿ ನನಗೆ. ಕೋಸ್ಟಲ್ ವೈಫ್ಸ್ ಅವರು ಬಂದರು. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಒಂದು ಲೈಕ್ ಕೊಡಿ ಕೋಸ್ಟಲ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಪ್ರಾಚಿಸ್ ಅವರು ಮೋಟಿವೇಶನಲ್ ನಾನು ರಿಟರ್ನ್ ಮಾಡ್ತೀನಿ, ನನ್ನ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿ ಅಂತಿದ್ದಾರೆ. ನೋಡಿ
ಮೋಟಿವೇಶನಲ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲಕ್ಕಿ ಅರುಣ್ ಅವರು ಓಕೆ ಯಾನ್ ಬರ್ಪೆ ಅಲ್ಪ ತಿಕ್ಕುವೆ ಯಾನ್ ಅಂತಿದ್ದಾರೆ. ಒಲ್ಪ ತಿಕ್ಕುವರು ಪಲ್ಲೆಗೆ ಪ್ಲೀಸ್ ಒಂದು ಕೊರ್ನ್ಯಾಗ್ಲೆಗ್ ಒಂಜಿ ಗಿಫ್ಟ್ ಒಂಜಿ ಕೊರ್ತು ಬೋಲೆ. ಲಕ್ಕಿ ಅರುಣ್ ಅಣ್ಣ ಒಂಜಿ ಗಿಫ್ಟ್ ಕೊರ್ತು ಬೋಲೆ ಕೊರ್ನ್ಯಾಗ್ಲೆಗ್. ಯಾರೆಲ್ಲ ಲಕ್ಕಿ ಅರುಣ್ ಅಣ್ಣನಿಗೆ ಕೊಟ್ಟಿದ್ದೀರಾ? ಅರುಣ್ ಅಣ್ಣನಿಗೆ ಗಿಫ್ಟ್ ಬಂದಿದೆ ಯಾರ್ದೆಲ್ಲ ಅವರಿಗೆಲ್ಲ ಗಿಫ್ಟ್ ಕೊಟ್ಟು ಹೋಗಿ ಪ್ಲೀಸ್. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, BB ಬ್ಲಾಗ್ಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬೆಸ್ಟ್ ಅವರು ಕೋಸ್ಟಲ್ ಅವರು ಸೂಪರ್ ಆ್ಯಂಡ್ ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಕೊಡಿ ಪ್ಲೀಸ್ ನಿಮ್ಮ ಕಡೆಯಿಂದ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ನೀತ್ ಅವರು ಕೋಸ್ಟಲ್ಗೆ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಸಪೋರ್ಟ್ ಅಂತಿದ್ದಾರೆ ಕೋಸ್ಟಲ್ ಅವರು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀತಾ ಅವರು 28 ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೇತ್ರ ಅವರೇ ಥ್ಯಾಂಕ್ ಯು. ಪ್ರಾಚಿ ಅವರೇ ಕಮೆಂಟ್ ಹಾಕಿದ್ದೀನಿ ಮೋಟಿವೇಶನಲ್ ಅವರು ಅಂತಿದ್ದಾರೆ ನೋಡಿ. ಲೀಲಾ ಕುಟುಂಬ ಅವರು ವಿಡಿಯೋ ನೋಡಿ ಗಿಫ್ಟ್ ಕೊಡಿ ರಿಟರ್ನ್ ಮಾಡಿಕೊಡುವೆ ಅಂತಿದ್ದಾರೆ. ಮೋಟಿವೇಶನಲ್ ಅವರು ಆಯ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೊಲಬರಿ ಸೋಕುಂಡು ಕೋಲಬರಿ ಸೋಕುಂಡು ಓವಿಯೇ ನೀತಾ ಸೂಪರ್ ಓಕೆ ಲಕ್ಕಿ ಅಂತಿದ್ದಾರೆ. ನೀತಾ ತುಳು ಅವರು ಸೂಪರ್ ಮೋಟಿವೇಶನಲ್ ಅವರು. ಪ್ರೀತಿ ಅವರು ಶ್ರೀಲೀಲಾ ಸಿಸ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಜಂಡನಾಲ್ ಕೋಸ್ಟಲ್ ಅವರು ಓಕೆ. ನೀತಾ ಸಿಸ್ ಕಮೆಂಟ್ ಮಲ್ಪುಲೆ ಆ್ಯಂಡ್ ಸಪೋರ್ಟು ಐ ಡಿಡ್ ಎಲ್ಲ ರಿಟರ್ನ್ ಕೊರ್ಪೆ ಅಪ್ಪೆ ಓ ಇರ್ಲ ತುಳುತ್ತಾರೆ ಕೋಸ್ಟಲ್ ವೈಬ್ಸ್ ಅವರೇ. ಥ್ಯಾಂಕ್ ಯು ತುಳು ಭಾಷೆಗೆ. ಥ್ಯಾಂಕ್ ಯು ಸೋ ಮಚ್. ಯಾನ್ ಬರ್ಪೆ ಒಲ್ಪ ತಿಕ್ಕು ವಾರ ನೀತಾ ಅಂತಿದ್ದಾರೆ. ಇಂದೇ ಅರುಣಣ್ಣ ಈರು ಪೋರ್ಪೆ ಪೋಪರಂದ ನೀತಲ್ಲೇ ತಂದು ಪೋಡ್ಚಿ ಯಾನ್ ನೀತ ಇಪ್ಪಾಡು ಮುಲವೇ. ಅಯ್ಯೋ ದೇವ ಅರುಣಣ್ಣ ಒಲ್ಪ ತಿಕ್ಕು ಬರುತ್ತೆ ಕೂಡ. ಜಾತ್ರೆ ತಲ್ಪನಾ ಓಕೆ. ಮೋಟಿವೇಶನಲ್ ಸೂಪರ್ ಸಪೋರ್ಟ್. ಲಕ್ಕಿ ಅರುಣ ಗಿಫ್ಟ್ ಕೊಡಿ ಅಂತಿದ್ದಾರೆ. ಮೋಟಿವೇಶನಲ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನೇತ್ರ ರಿಟರ್ನ್ ಅಂತಿದ್ದಾರೆ. ನವೀನ್ ಅವರು ನೇತ್ರ ಅವರೇ ಗಿಫ್ಟ್ ಕೊಟ್ಟಿದ್ದಾರೆ. ನವೀನ್ ಅವರು ಅವರಿಗೆ ರಿಟರ್ನ್ ಕೊಡಿ. ಪ್ರೀತಿ ಕುಮಾರ್ ನೇತ್ರ ಸಿಸ್ ಗಿಫ್ಟ್ ಕೊಡಿ. ಕೋಸ್ಟಲ್ ನಾನು ನಿಮ್ಮ ಚಾನಲ್ಗೆ ಹೋಗಿ ಕಮೆಂಟ್ ಮಾಡಿದ್ದೀನಿ, ನನಗೆ ಸಪೋರ್ಟ್ ಮಾಡಿ, ನಾನು ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಪ್ರಾಚಿ ಅವರು ಬೆಸ್ಟ್ ಅವರು ಬೆಸ್ಟ್ ಅವರು. ಕೋಪನ ತಮ್ಮ ನನ್ನ ಹತ್ರ ನೀನು ಯಾಕೆ ಕೋಪ ನನ್ನ ಹತ್ರ? ಅಯ್ಯೋ ಬ್ರಾಹ್ಮ ಇದಂತ ಯಾಕೆ ಬಂತು ನನಗೆ? ನಾನೇ ಬಿಸಿ ಇದು ಕೂಡ ಬಂತಾ? ಅಯ್ಯೋ ದೇವ ಇದನ್ನು ಆಫ್ ಮಾಡೋದೇಗ? ಕಲರ್ ಬಂತು ನೋಡಿ. ಅಮ್ಮ ದೇವ ಬಂತು. ಸೂಪರ್ ಆತ ಜನತಾ ನಡುಟು ಎರೆ ನೋಡು ನಾನೊಂದು ದಾರ್ನ. ಬೆಸ್ಟ್ ಅವರು ಗಿಫ್ಟ್ ಬೇಕಾದವರು ಸಂಪರ್ಕಿಸಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಸಾರಿ ಮೆಸೇಜ್ ಇದಾಗ್ತಿತ್ತು. ಸಾರಿ ಎಲ್ರಿಗೂ ಮೆಸೇಜ್ ಮೇಲೆ ಹೋಯ್ತು. ಅಕ್ಕ ನೀವು ಸಪೋರ್ಟ್ ಮಾಡಿ ಅಂತಿದ್ದಾರೆ. ನವೀನ್ ಪ್ರೇಮ ನನಗೆ ಕೊಟ್ಟಿಲ್ವಾ? ನವೀನ್ ಪ್ರೇಮ ಅವರೇ ನೀವು ಗಿಫ್ಟ್ ಕೊಟ್ಟಿಲ್ವಾ? ನಮ್ಮ ಚಾನಲ್ಗೆ ಹೋಗಿ ಗಿಫ್ಟ್ ಕೊಡಿ, ನಾನು ಕೊಡ್ತೀನಿ. ನಾನು 100% ಕೊಡ್ತೀನಿ. ವಿಡಿಯೋ ನೋಡಿ ಕೊಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಕೊಡ್ತೀನಿ. ಸಪೋರ್ಟ್ ನೋಡಿ ನವೀನ್ ಪ್ರೇಮ ಅವರಿಗೆ. ಯಾರೆಲ್ಲ ನೋಡಿ ಪಿನ್ ಯಾರಿಗೆ ಮಾಡಬೇಕಾ ನವೀನ್ ಪ್ರೇಮ ಅವರಿಗೆ? ಒಬ್ರಿಗೊಬ್ರಿಗೆ ಒಂದು 5-10 ನಿಮಿಷ ಮಾಡಿದರೆ ಎಲ್ರಿಗೂ ಉಪಯೋಗ ಆಗುತ್ತೆ ಅಲ್ವಾ? ಸೂಪರ್ ಸಪೋರ್ಟ್ ಅಂತಿದ್ದಾರೆ ಕೋಸ್ಟಲ್ ಅವರು. ಥ್ಯಾಂಕ್ ಯು. ದೀಪಾ ಎಲ್ಲಿ ಹೋದ್ರಿ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಕೋಸ್ಟಲ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ಲೀಸ್ ರಿಮೂವ್ ಬ್ಲೂ ಅಂತಿದ್ದಾರೆ. ಥ್ಯಾಂಕ್ ಯು. ಬ್ಲೂ ರಿಮೂವ್ ಬ್ಲೂ. ಸೂಪರ್ ಥ್ಯಾಂಕ್ ಯು ಸೋ ಮಚ್ ಕೋಸ್ಟಲ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಗೋಯಿಂಗ್ ಟು ಬೆಡ್. ಓಕೆ ಗುಡ್ ನೈಟ್ ನಿಮಗೆ ಬೇಬಿ ಅವರೇ. ಗುಡ್ ನೈಟ್. ನೋನ್ ಅಂತ ಕೊಡಿ. ಎಂತ ಯಾವುದಕ್ಕೆ? ಕೋಸ್ಟಲ್ ಕೊಟ್ಟೆ ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಕೋಸ್ಟಲ್ ಅವರೇ ನೀತು ತುಳು ಡಾಕ್ಸ್ ಅವರು ಪ್ಲೀಸ್ ರಿಟರ್ನ್ ಮಾಡಿ ಅಂತಿದ್ದಾರೆ. PB ಅವರು ನವೀನ್ ಪ್ರೇಮ ಅವರೇ ರಿಟರ್ನ್ ಗಿಫ್ಟ್ ಡನ್ ಅಂತಿದ್ದಾರೆ. PB ಅವರು ಕೊಟ್ಟಿದ್ದಾರಂತೆ ನವೀನ್ ಪ್ರೇಮ ಅವರೇ. ಸೂಪರ್ ಸಪೋರ್ಟ್ ಅಂತಿದ್ದಾರೆ ಕೋಸ್ಟಲ್ ಅವರು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನನಗೆ ಗೊತ್ತಾಗುತ್ತೆ ಪ್ಲೀಸ್. ನಾನು ಹೊಸಬ್ಳು ನೋಡಿ. ಲೀಲಾ ಕುಟುಂಬ ಅವರಿಗೆ ಎಲ್ರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಅವರಿಗೆ ಅವರು ಹೊಸಬ್ರು, ಅವರಿಗೂ ಕೂಡ ಹಾಗೆ ಮಾಡಿ. ಇಲ್ಲಾಂದರೆ ಲೆಸ್ ಆಗುತ್ತೆ ಪಾಪ. ಅವರೆಲ್ಲ ಎಲ್ಲರೂ ಕಷ್ಟಪಡ್ತಿದ್ದಾರೆ. ಯಾರಿಗೂ ಲೆಸ್ ಆಗಬಾರ್ದಂತ ನಂದು ಒಂದು ಆಸೆ. ಸೂಪರ್ ಸಪೋರ್ಟ್ ನವೀನ್ ಪ್ರೇಮ ಅವರು. ಕೋಸ್ಟಲ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಕೋಸ್ಟಲ್ ಅವರೇ
ದೇ ಇರೆಗೆ ಗಿಫ್ಟ್ ಕೊಡ್ತೇರಿಗೆ ತುಲೆ ರಿಟರ್ನ್ ಮಲ್ಪಲೆ ಯಾರು ಗೊತ್ತುಂಡೆ ನವೀನ್ ಪ್ರೇಮ ಬೆಸ್ಟ್ ಅವರು ಎಂಟರ್ಮೆಂಟ್ ರಿಟರ್ನ್ ಗಿಫ್ಟ್ ಡನ್ ಅಂತಿದ್ದಾರೆ. ಬೆಸ್ಟ್ ಅವರಿಗೆ ಬಿಬಿ ಅವರು ರಿಟರ್ನ್ ಕೊಟ್ಟಿದ್ದಾರೆ ನೋಡಿ. ಕಮೆಂಟ್ ಹಾಕಿರಿ. ನಾನು ನಾಳೆ ಎಕ್ಕಂಡಿ ಐಡಿ ಇಂದ ರಿಟರ್ನ್ ಕೊಡ್ತೀರಂತೆ. ನೀತಾ ಅವರೇ ನಾಳೆ ಕೊಡ್ತಾರಂತೆ ಅವರು ನೋಡಿ. ಎಸ್ ಸರ್ ಟೈಲರ್ ಅವರು ಬಂದರು. ಟೈಲರ್ಲೆ ಆಯ್ 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 ಗಿಂತಲು ಸಿರಿ ಲೇಖಾ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಪಿನ್ ಐ ಡಿ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಎಸ್ ಸರ್ ಟೈಲರ್ ಥ್ಯಾಂಕ್ ಯು ಸೋ ಮಚ್. ಬನ್ನಿ 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 ಎಸ್ ಸರ್ ಟೈಲರ್ರೆ ಬನ್ನಿ. ಇರ್ನ ಲೈವ್ ಸಿಕ್ಕಿ ಜಂಕ್ ಯಾನ್ ದಾದ ಮಲ್ಪುಲ ಕಲಿಜಿ ಇರ್ದಾಯ್ಗ ಹೆಂಗೆ ಕೊಂಚ ಮೆಸೇಜ್ ಆಂಡಲ್ಲ ಪಾಡ್ದು ಪೋಲೆತ ಎಲ್ಲ ಆಂಡಲ್ಲ ಜಾಯಿನ್ ಆಪೇತ ಇರ್ನ ಲೈವ್ ಸಿಕ್ಕಿಜಿನ ಯಾನ್ ಹೀನ ಅಲ್ಪುನು ಇರ್ ನೆರೊಂದೆ ಬರ್ಪರ ಮೋಲ್ ಬರ್ಪು ಜೋಲು ಯಾನ್ ಬರುಡು ಪಂಡ ದೇಸರ್ ಟೈಲರ್ ಅತ್ತೆ ಟೈಲರ್ರ ಇರ್ ನೆರೊಂದೆ ಬರೊಂದುಲ್ಲರ ಅಂದೆಂಕ್ ಇರ್ನ ಲೈವ್ ತಿಕ್ಕಿಜಿನ ಎಂದ ಅಲ್ಪುನು ನಿಮ್ಮ ಸಪೋರ್ಟ್ ಮಲ್ದೆ ನೀತಾ ಸಪೋರ್ಟ್ ಮಲ್ದೆ ಮನೊಂದು ಲೇರು ಲೇಲಕ್ಕಿ ಅರುಣ್ ಅವರು ಸರ್ ಟೈಲರ್ ಸೂಪರ್ ಸಪೋರ್ಟ್ ಕಾಸ್ಟಲ್ಗೆ ಆಯಿತು ಕಮೆಂಟ್ ಮಾಡಿದ್ದೀನಿ ಅಂತಿದ್ದಾರೆ. ನವೀನ್ ಪ್ರೇಮ ಅವರು ನೀತಾ ಶ್ರೀಲಾ ಒಡೆ ಪೋಯರು ಶ್ರೀ ಲೀಲಾ ಎಲ್ಲಿ ಹೋಗಿದ್ದೀರಿ? ನೀತಾ ಅವರಿಗೆ ಗಿಫ್ಟ್ ಕೊಡಿ ರಿಟರ್ನ್. ಎಸ್ ಸರ್ ಟೈಲರ್ ಆಯ್ ಅಂತಿದ್ದಾರೆ. ಕಾಸ್ಟಲರ್ ಓಕೆ ಅಂತಿದ್ದಾರೆ. ಎಸ್ ಸರ್ ಟೈಲರ್ ಆಯ್ ಎಂತ ಎಸ್ ಸರ್ ಟೈಲರ್ ಅವರೇ ತಾಯಿಗೆ ತೆಲ್ಪುವರು ದೇ ಈರು ಒಂಜಿ ಲೈಕ್ ಇಂದು ಮೆಸೇಜ್ ಪಾಡ್ಲೆ ಈರ ಲೈವ್ ತಿಕ್ಕಿಜಿನ ದಾದ ಮಲ್ಪುನು ಈರು ಬತಿ ಜರನ್ನು ಗರ್ವಾಡಿ ನೆರೊಂದೆ ಬರೊಂದುಲ್ಲ ರಿಂಕ್ ಮೋಲೇನ ಕ್ಯಾಮ್ ಬರೋಡು ಹಾಲ್ ಬರ್ಪು ಜೋಲು ಮಂಡುದು ಅತ್ತೆ ಕಾಸ್ಟಾಲ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಬಿಬಿ ಬ್ಲಾಗ್ಸ್ ಗಿಫ್ಟ್ ಡನ್ ಥ್ಯಾಂಕ್ ಯು ಅಂತಿದ್ದಾರೆ. ಕಾಸ್ಟಲ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಲಕ್ಕಿ ಅವರು ಎನ್ನ ಎಲ್ಲೇ ಅಯ್ಯೋ ದೇವ ಲವ್ ಉಂಡಾ ಪೋಲೆ ಲವ್ ಮಲ್ತು ಬಲೆ ಎಲ್ಲ ಬರ್ತ್ಡೇ ಯಾನ್ ಲೈವ್ ಪನ್ನಿ ಲವ್ ಹತ್ತು ಬನ್ನಿ ಯಾನ್ ಲೈವ್ ಏನೇ ಅರುಣಣ್ಣ ಈರೆಂಗ ಮಕ್ಕರ್ ಮಲ್ಪುನು ಪ್ರಾಚಿ ಅವರೇ ಗಿಫ್ಟ್ ಅಷ್ಟೇ ಇದೆ ಬಟ್ ಕಮೆಂಟ್ ಅಷ್ಟೇ ಬಂದಿದೆ. ಪ್ರಾಚಿ ಅವರೇ ಮೋಟಿವೇಶನಲ್ ಅವರಿಗೆ ಕಮೆಂಟ್ ಬಂದಿದೆ ಅಂತೆ ಗಿಫ್ಟ್ ಬಂದಿಲ್ಲ ಅಂತೆ ನೋಡಿ ಚೆಕ್ ಮಾಡಿ ರಿಟರ್ನ್ ಕೊಡಿ. ಶ್ರೀ ಲೀಲಾ ಅವರೇ ಕುಟುಂಬ ಗಿಫ್ಟ್ ರಿಟರ್ನ್ ಮಾಡಿ. ಇಲ್ಲಿದ್ದೀರಾ? ಪಿನ್ ಐ ಡಿ ಹೋದ್ರಾ? ಅವರು ಹೋದ್ರೇನ. ಮಿಸ್ಟರ್ ಸೂಪರ್ ಸಪೋರ್ಟ್ ದೀಪಾ ಅಂತಿದ್ದಾರೆ ನೋಡಿ. ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟ್ ಮಿಸ್ಟರ್ ಅವರು ಬಿಬಿ ಬ್ಲಾಗ್ಸ್ ಗಿಫ್ಟ್ ಡನ್ ಥ್ಯಾಂಕ್ ಯು ಅಂತಿದ್ದಾರೆ ನೋಡಿ. ಎಸ್ ಆರ್ ಟೈಲರ್ ಈರು ಇಂಕೊಂಜಿ ಮೆಸೇಜ್ ಪಾಡ್ಲೆ ಎನ್ನ ವೀಡಿಯೋಗೆ ಹೋದು ಒಂಜಿ ಮೆಸೇಜ್ ಪಾಡ್ಲೆ ಇರೆಗೆ ಏನೆಲ್ಲ ಜಾಯಿನ್ ಆಪೆ ಅವೇ ಜಾಯಿನ್ ಆಪೆ ಗ್ಯಾರಂಟಿ 100 ಜಾಯಿನ್ ಆಪೆ ಸಪೋರ್ಟ್ ಮಲ್ತು ಪೋಪೆ ಗೊತ್ತಂಡೆ. ಥ್ಯಾಂಕ್ ಯು ಸೋ ಮಚ್. 5 ಮೆಂಬರ್ಸ್ ಇದ್ದಾರೆ ಯಾರು ಮೆಸೇಜ್ ಇಲ್ಲ. ಯಾಕೆ ನನ್ನ ಮೇಲೆ ಕೋಪ ಆದರೆ ಏನಾದರೂ ಆಯಿತಾ ನಿಮಗೆ? ಇಲ್ಲ ಅಲ್ವಾ? ಇದ್ದರೆ ಮೆಸೇಜ್ ಹಾಕಿ, ನನಗೆ ಕೋಪ ಮಾಡಬಾರ್ದು. ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಆರ್ ಟೈಲರ್ ಇದ್ದಾರೆ ನೋಡಿ. ಥ್ಯಾಂಕ್ ಯು ಟೈಲರ್ ಥ್ಯಾಂಕ್ ಯು. ಇರೇಗ್ಲ ಸಪೋರ್ಟ್ ಮಲ್ಪೆ ಅವೇ ಬೇಜಾರು ಮಲ್ಪಡೆ. ಒಮ್ಮೆಲೆ ಬರುತ್ತೆ ಮೋಟಿವೇಶನಲ್. ನಾನು ರಿಟರ್ನ್ ಮಾಡಿದ್ದೀನಿ ನೋಡಿ. ಅವರಿಗೆ ಗಿಫ್ಟ್ ಬಂದಿಲ್ಲಂತೆ ಕಮೆಂಟ್ ಬಂದಿದ್ದಂತೆ. ಪ್ರಾಚಿ ಅವರೇ ನೋಡಿ ಚೆಕ್ ಮಾಡಿ. ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ರಿಟರ್ನ್ ನೋಡಿ ಹಾಗೆ ಮಾಡಬೇಡಿ, ಒಮ್ಮೆಲೆ ಕೊಡಬೇಕು ಗಿಫ್ಟು ಮತ್ತು ಇದು ಕಮೆಂಟು ಒಮ್ಮೆಲೆ ಕೊಡಬೇಕು. ಹಾಗೆ ಆಗುತ್ತೆ. ಗಿಫ್ಟ್ ಒಂದ್ಸಲಿ ಕಮೆಂಟ್ ಒಂದ್ಸರಿ ಮಾಡಿದರೆ ಲೆಸ್ ಆಗುತ್ತೆ, ಹಾಗೆ ಮಾಡಬೇಡಿ. ಲಕ್ಕಿ ಯಾನು ಈರು ಕನೆಕ್ಟ್ ಆತಿಜ್ಜಿ ತೂಲಿಗೆ ಅರುಣ್ ಅಂತಿದ್ದಾರೆ. ಆ ಲಕ್ಕಿ ಅವರಿಗೆ ಆಗಿಲ್ಲಂತೆ. ದೀಪಾನಯನ್ ಅವರು ನೋಡಿ ಇದ್ದಾರೆ. ಶ್ರೀಲೀಲಾ ಕುಟುಂಬ ಗಿಫ್ಟ್ ರಿಟರ್ನ್ ಮಾಡಿ. ಅವರು ಇಲ್ಲವಾ ಅಂತ ದೇವರೇ, ಅವರು ಎಲ್ಲಿ ಹೋದರು? ಕುಟುಂಬ ಅವರೇ ಇದ್ದೀರಾ? ಬೆಸ್ಟ್ ಅವರು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಎಸ್ ಆರ್ ಟೈಲರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಲೀಲಾ ಕುಟುಂಬ ಇದ್ದೀರಾ? ಅಯ್ಯೋ ದೇವ, ಅವರು ಹೊಸಬ್ರಂತೆ, ಅವರಿಗೆ ಕೊಡ್ಲಿಕ್ಕೆ ಹೋಗಿದ್ದಾರಂತೆ. ಏನೋ ಸ್ವಲ್ಪ ನಿಲ್ಲಿ, ಕೊಡ್ಬೋದೀಗ. ಈ ಅಲ್ಲ ಎನ್ನ ಆಯಿ ಲಕ್ಕಿ ಈ ಅಲ್ಲ ಯಾನ್ ಆಯೇ ಎಂದದು. ಬೆಸ್ಟ್ ಅವರ್ ಸೂಪರ್ ಸಪೋರ್ಟಿಂಗ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತಮ್ಮ, ನನ್ನ ಸ್ವೀಟ್ ತಮ್ಮ ಅಲ್ವಾ ನೀನು? ಬೆಸ್ಟು. ನನಗೆ ತಮ್ಮ ಯಾರೂ ಇಲ್ಲ, ಅದಕ್ಕೆ ನನಗೊಂದು ತಮ್ಮ ಬೇಕಿತ್ತು. ನೀನೊಂದು ತಮ್ಮ ಸಿಕ್ಕಿದೆಯಾ, ತುಂಬ ಖುಷಿಯಾಯಿತು. ದೀಪಾ ನೀವು ಎಲ್ಲಿ ಹೋದ್ರಿ ಅಂತಿದ್ದೀರ? ಯಾರು? ಲಕ್ಕಿ ಅವರಾ? ಇದ್ದಾರೆ.
ಲಕ್ಕಿ ಒಡೆ ಪೋಯಾರು ಆರು ಲವ್ ಮಲ್ಪರ ಪೋಯರ್ಗೆ ಎಕ್ಕಡ ಪಂಡೇರಿ ಅಣ್ಣೆಲ್ಲ ಲವ್ ಮಲ್ಪೆಂದು ಅಯ್ಯೋ ಲಕ್ಕಿ ಅಣ್ಣ ಆರು ಲವ್ ಪನ್ಪಿನೇ ಅಂಚ ಅರೆ ಹಿಂಗೆ ಮಕ್ಕನ್ ಮಲ್ಪುಂಡು ಮುರನೆ ಅನ್ ಪಂಡ ನಂಗೆ ಒಂದು ಮಿಸ್ ಅಂಡ ಐಕ್ ಮಿಸ್ ಆಪುಂಡು ಇಂಕ ಅವು ಎಂಚಿ ನನ್ನ ಮಂಡನೆ ಬರ್ಪುಜಿ ಬರ್ಪುಂಡು ಅಣ್ಣ ಒಂಥರ ಮಿಸ್ ಆಪುಂಡು ನಲೈಡು అందుకే ಯಾರು ಲವ್ ಮಲ್ಪರ ಪೋಯಿರು ಓಲ ಒಂಜಿ ಪೆರಡೂರು ಜಾತ್ರೆ ಉಂಡು ಉಂಡರು ತಡೆ ಪೋಪಂಡಿರು ಬೆಸ್ಟ್ ಅವ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬೆಸ್ಟ್ ಅಣ್ಣ ಬೆಸ್ಟ್ ಅಣ್ಣ ಬೆಸ್ಟ್ ಅಣ್ಣ ಬೆಸ್ಟ್ ತಮ್ಮ ಹ್ಞೂ ಮಾಡು ತಮ್ಮ ನೀನು ಸಮುದ್ರ ಥರ ಇರಬೇಕು ಅಲ್ಲ ನದಿ ಥರ ಹೋಗ್ತಾನೆ ಇರಬೇಕು ಮೆಸೇಜ್ ನಿಂದು ತಮ್ಮಂದು ನೋಡಿ ಇಷ್ಟು ಜನ ಬಂದರು 36 ಇದೆ ನೋಡಿ ತಮ್ಮಂದು ಮೆಸೇಜ್ ಬಂತು ನೋಡಿ ನನ್ನ ತಮ್ಮ ನನ್ನ ಪ್ರೀತಿಯ ತಮ್ಮ ಅಲ್ಲಿ ಇರ್ತೇರಿ ಲವ್ ಮಲ್ಪರ ಪೋಯ್ ಅರುಣನ ಇತ್ತೇನೆ ಪೋಯರ್ ಲವ್ ಮಲ್ಪರ ಅಡಿ ತೂಲೆ ಪಂಡೇರೆ ಲವ್ ಮಲ್ಪರ ಪೋಪೆ ಬಾಯಿ ಬಂಡೇರ ಅಂದು ಅಯ್ಯೋ ಅರುಣನ್ನ ಲವ್ ಒಂಜಿ ಮಲ್ಪೊಡ್ಚಿ ಅರುಣನ್ನ ಇಲ್ಲಾಡು ತೂಯಿನ ಒಂಜಿ ಆಲೆ ಲವ್ ಬೊಡ್ಚಿ ಡು ನಾಟ್ ಲವ್ ಆರು ಹೆಂಗೆ ಮಕ್ಕರ್ ಮಲ್ಪಿರ ಇಕ್ಕರಿಗೆ ಏನು ಮಕ್ಕರ್ ಮಲ್ಪೊಡು ಬಂದದ್ದು ಮಲ್ತೀನಿ ಹೂಕಾರೆ ನಮ್ಮ ಅಕ್ಕರೇ ತುಣ್ಣು ತೂಕ ಅಂದು ಅಂದಿ ಕೆಲವರು ಬರ್ಪುನ್ ಲೈಕ್ ಕೊರ್ಪಿನೇ ಸೀದಾ ಪೋಯ್ಪುನ್ ಪೋಪುಣೆ ಒಂದು 10 ಜನ ಬತ್ತೇರು ಒಂಜಿ ಲೈಕ್ ಕಂಡಲ್ಲ ಬತ್ತುಂಡಾಗಲ್ಲ ಏಜೆಸ್ ಅಕ್ಕ ಲೈವ್ ಮುಗೀತು ಅಕ್ಕ ಯಾಕೆ ಇಷ್ಟು ಬೇಗ ಮುಗಿದ್ರು ಅವರು ಏಜೆಸ್ ಅವರು ಇಷ್ಟು ಬೇಗ ಯಾಕೆ ಕಟ್ ಮಾಡಿದರು ಏನು ಏನಾಯಿತು ಅವರಿಗೆ ಏಜೆಸ್ ಅವರು ಯಾಕೆ ಕಟ್ ಮಾಡಿದರು ಬ್ರದರ್ ಯಾಕೆ ಅವರಿಗೆ ಮಧ್ಯಾಹ್ನ ಸಾಕಾಗಿದೆ ಅಂತೆ ಅದಕ್ಕೆ ಇರಬೇಕು ಹೌದಾ ಮಧ್ಯಾಹ್ನ ಅಂದರು ಮಾಡ್ತೀನಿ ಇಲ್ಲಾಂದರೆ ಮಾಡಲ್ಲ ಅಂದರು ನನಗೆ ಅವರಿಗೆ ಸಾಕಾಗಿದಂತೆ ಮಧ್ಯಾಹ್ನ ಮಗು ಇದೆ ಅಲ್ವಾ ಸಣ್ಣ ಮಗು ಅಲ್ವಾ ನನಗೂ ಕೂಡ ಇದ್ದಾರೆ ಸಣ್ಣವರು ಆದರೂ ಅವ್ರದ್ದು ಸಣ್ಣದು ಮಗು ಅಲ್ವಾ ಅವ್ರದ್ದು ನೋಡ್ಕೋಬೇಕಲ್ವಾ ಅದಕ್ಕೆ ಅವರು ಸಾಕಾಗಿದೆ ನನಗೆ ಅಂದರು ಓ ಲಕ್ಕಿ ಓ ಲಕ್ಕಿ ಎಲ್ಲಿ ಹೋದ್ರಿ ಬನ್ನಿ ಲಕ್ಕಿ 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 ಏಜೆಸ್ ಅಕ್ಕನಿಗೆ ಎಕ್ಸಾಮ್ ಇಲ್ವಾ ಅಂತಿದ್ದಾರೆ ಯಾರಿಗೆ ಎಕ್ಸಾಮಾ ನೀನೊಂದು ದೂರ ಪೋಯರು ಲಕ್ಕಿ ಅಣ್ಣ ದೂರ ಪೋಯರು ಬೆಸ್ಟ್ ನಿನ್ನ ವೀಡಿಯೋಸ್ ನೋಡಿದೆ ನೋಡು ಬೆಸ್ಟ್ ನಿನ್ನ ವೀಡಿಯೋ ನೋಡಿದೆ ನಾನು ಗೊತ್ತಾ ನೀನು ನೋಡಿಲ್ಲ ನೀನೊಂದು ಲೈಕ್ ಥ್ಯಾಂಕ್ ಯು ಅಂತಲೇ ಹೇಳಿಲ್ಲ ನಾನು ನಿಂದು ಸಪೋರ್ಟು ನಿಂದು ಅದನ್ನು ತೋರಿಸ್ತೀಯ ಮರ ಗಿಡ ಅದನ್ನೆಲ್ಲ ತೋರಿಸ್ತಾ ಇದೆಯಾ ತುಂಬ ಚೆನ್ನಾಗಿದೆ ನಿನ್ನ ಅಮ್ಮ ಅಡಿಗೆ ಮಾಡಲ್ವಾ ಅದನ್ನು ಹಾಕು ಸ್ವಲ್ಪ ಎಂತಕ್ಕ ಮೆಸೇಜ್ ಡಿಲೀಟ್ ಮಾಡೋದು ನೀನು ಮಾಡಬೇಡ ಅಕ್ಕ ವಿಡಿಯೋ ಕಮೆಂಟ್ ನೋಡಿದೆ ಹೌದಾ ಎನ್ನ ಜೋಕುಲು ಟ್ವಿನ್ಸ್ ಟಿಪಿ ಪಾಡ್ದಾರು ಇರ್ನ ಜೋಕುಲು ಟ್ವಿನ್ಸ್ ಅತ್ತಿ ಎನ್ನ ಜೋಕುಲು ಟ್ವಿನ್ಸ್ ಅತ್ತು ಅಗುಲು ಒರಿ 3 ವರ್ಷದ ಒರಿ 5 ವರ್ಷದ ಆಗ್ಲೇ ಕೊಂಚ ಏಲಕದ ಡ್ರೆಸ್ ಮಂಡಂಕ್ ಭಾರಿ ಇಷ್ಟ ಜೋಕ್ಲೆಗ್ ಅಂಚ ಎನ್ನ ಜೋಕ್ಲೆಗ್ ಕೊಂಚ ಏಲಕದ ಡ್ರೆಸ್ ಪಾಡ್ದು ಕುಲ್ಲಾಪಿನೇ ಪಲ ಅದೇ ಕಮೆಂಟ್ ರಿಪ್ಲೈ ಮಾಡಿಲ್ಲ ಅಷ್ಟೇ ಬ್ಯುಸಿ ಇದ್ದೆ ಹೌದಾ ಅಕ್ಕ ವಿಡಿಯೋ ಕಮೆಂಟ್ ನೋಡಿದೆ ಅಂತಿದ್ದಾರೆ ಅಂದೆ ಟ್ವಿನ್ಸ್ ಅತ್ತಾರ್ಕುಲು ಅಗುಲೆಗೆ ಒರಿಯಾಗ 3 ವರ್ಷ ಒರಿಯಾಗ 5 ವರ್ಷ 5 ವರ್ಷ ಒರಿ ಸಾಲೆ ಬಂದುಲೆ ಒರಿಯಾಗ ಇತ್ತೆ ನನ್ನ ಅಡ್ಮಿಷನ್ ಐತೆ ಅಲ್ಲೆಲ್ಲ ಮಲ್ಪರುಂಟು ಅಕ್ಕ ಕಿಟ್ಟಿ 64 ಮಾಡಿದ್ದಾರಾ ಹೌದು ಮಾಡಿದ್ದಾರೆ ಗಿಫ್ಟ್ ತಗೊಂಡು ಹೋದ್ರೆ ಗೊತ್ತಿಲ್ಲ ಮಾಡಿದ್ದಾರೆ ಎಂತ ರೇವತಿ ಅಕ್ಕ ಈ ರೀತಿ ಬತ್ತೀನಿ ಯಾಕೆ ಈ ಕಡೆ ಬರ್ರ ರಾಯ್ಜೈರೆಗ್ ಈರೊಂಜಿ ಲೈಕ್ ಕೊರ್ಲೆ ಪೋಲೆ ರೇವತಿ ಅಕ್ಕ ದೂರ ಓದಿತ್ತಾರಿ ಮೀನು ಕೈಪ್ ಮಲ್ಪ ಓದಿತ್ತಾರ ದಾದಾ ಸ್ಪೆಷಲ್ ಮಲ್ದಾರ ಏನಂಡಲ್ಲ ರೇವತಿ ಸಿಸ್ ದಾಣೆ ಬೈಜಾರು ತೂನಗ ಜೋ ಒಂಜೇಲಕ್ಕ ತೋಜ್ವೇರು ಐಕೆ ನೀ ಅಂದೆ ತೂನಗ ಒಂಜೇಲಕ್ಕ ಕುಲಂಚನೆ ಆಗ್ಲಿಕ್ಕೆ 3 ಜನಲಕ್ಕೆ ಟ್ವಿನ್ಸ್ ಆಗೇನು ಬೇರೆ ಅಂಡ ಮಲ್ಲ ಉದ್ದೊಲ್ಲೆ ಅಂತೆ ಅಂಡ ಟ್ವಿನ್ಸ್ ಯಾನ ಎತ್ತು ಜನ ಕೇಂಡೇರು ಟ್ವಿನ್ಸ್ ಅಂದ್ ಅಗಲು ಟ್ವಿನ್ಸ್ ಅಗಲು ಪೊಂಗ್ರನ್ ಅಗಲು 2 ಜನಲ ಭಾರಿ ಪೊಕರಿದ ಅಗಲು 2 ಜನಲ
ರೇವತಿ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರೇವತಿ ಅವರೇ ನೋಡಿ, ನೀತಾ ಅವರು ನಮ್ಮ ತುಳುವಿನಾರೆ ಉಳ್ಳೇರು ಅರೆಗೆ ಗಿಫ್ಟ್. ಅಕ್ಕ ವಿಡಿಯೋ ತಮ್ಲೈನ್ ಹಾಕ್ಬೇಕಾ, ಅದು ಇಂಪಾರ್ಟೆಂಟ್ ಇದೆ. ಹೌದು 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 ತಮ್ಮ, ಹಾಕಬೇಕು, ಇಲ್ಲಾಂದರೆ ನಿನಗೆ ವೇಸ್ಟ್ ಅದೆಲ್ಲ. ತಮ್ಲೈನ್ ಹಾಕು. ಎಂತ ಅಂತ ಗೊತ್ತುಂಟ, ನನ್ನ ನೀನು ಹಾಕ್ತೀಯಲ್ವಾ, ಅದು ಎಂತಾದ್ರೂ ಒಂದು ಹಾಕು, ಒಳ್ಳೇದು ಮಾಡಿ ಹಾಕು, ಇಲ್ಲಾಂದರೆ ವೇಸ್ಟ್ ಅದು. ತಮ್ಲೈನ್ ಟ್ಯಾಗ್ ಎಲ್ಲ ಮಾಡು ಸ್ವಲ್ಪ. ರೇವತಿ ಗಿಫ್ಟ್ ಡನ್ ಅಂತಿದ್ದಾರೆ. ರೇವತಿ ಯಕಡ್ ಲೈಕ್ ಕೊರ್ತೆ ಸಿಸ್ ಯಾಪ ಬೊಯ್ದರ್ ಸಿಸ್ ಅಂತ ಒತ್ತುನೇಜಿ. ಸಾರಿ ಸಿಸ್, ಸಾರಿ ಸಾರಿ ರೇವತಿ. ರೇವತಿ ತೂಲೆ ನೀತ ಉಳ್ಳೇರ ಅರೆಗೊಂಜಿ ಲೈಕ್ ಗಿಫ್ಟ್ ಕೊರ್ತೆರ್ಗೆ ತೂಲೆ ಗಿಫ್ಟ್ ದೆತ್ತೊಂದು ದಿವಣಿ ಬೋಡಾಪನ್ ಬೊಕ್ಕಾಗ ಇತ್ತೆ ಇರು ಅರೆಗೊಂಜಿಲಿ ಗಿಫ್ಟ್ ಪೇತೆ ಕೊರ್ಲಿ ಪಿರ. ಇರ್ನ ವಿಡಿಯೋ ತೂವರೆ ಪೋದು ಬರ್ಪೆ ಆರ್ನ ವಿಡಿಯೋ ತೂವರೆ ವಿಡಿಯೋ ಪಾಡ್ದಾರ ಕೈರು ಸಿಸ್ ಇರು ಪಾಡ್ದಾರ ವಿಡಿಯೋ ಪಾಡ್ದಾರಾ. ಇರ್ನ ಅತ್ತಿ ಆರ್ನನೆ ವಿಡಿಯೋ ಪಾಡ್ದಾರೆ ಇನ್ನು ಗೊತ್ತು ಜಿ ಕೇಳ್ನೆ ಎರಡ ಆರ್ನನೆ ಎನ್ನ ವಿಡಿಯೋ ಒಡೆ ತೂಪಿ ನೀರು ಎನ್ನ ವಿಡಿಯೋ ಅತ್ತಿ ಆರ್ನ ವಿಡಿಯೋ ಗೊತ್ತ ನಿಮ್ಗೆ. ಎನ್ನ ವಿಡಿಯೋ ತೂಲೆ ನೀತವ್ರೆ ಈರ್ನ ವಿಡಿಯೋಲ ಯಾನ ತೂಪೆ ದಿನಾಂಗಲ ಎನ್ನ ಒಂಜಿ ವಿಡಿಯೋ ಇರ್ತೂಲೆ ಈರ್ನ ಒಂಜಿ ವಿಡಿಯೋ ಯಾನ್ ತೂಪೆ ಗ್ಯಾರಂಟಿ. ಅಂಡ್ ಅರ್ಧಡ್ ಕಟ್ ಮಲ್ತು ತೂವರ ಬಲ್ಲಿ ಪೂರ್ತಿ ತೂಡು. ಯೂಟ್ಯೂಬ್ ವೈಟಿ ಆ್ಯಪ್ ಎಷ್ಟು ಹೇಳಿತ್ತು ತಮಿಳ್ನೈನ್ ಹಾಕಿ ಅಂತ, ಅದು ಏನು ನನಗೆ ಗೊತ್ತಾಗ್ತಿಲ್ವಾ ಅಕ್ಕ. ತಮ್ಲೈನ್ ಹಾಕಬೇಕು, ಹೌದು ಹೇಳ್ತಿದ್ದಾರ ತಮ್ಲೈನ್ ಹಾಕು, ಇಲ್ಲಾಂದ್ರೆ ನಿಂದು ಚಾನಲ್ ಡಿಲೀಟ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ತಮ್ಲೈನ್ ಹಾಕು, ವೇಸ್ಟ್ ಮಾಡಬೇಡ. ಎಂತ ಗೊತ್ತುಂಟ, ನೀನೀಗ ಒಂದಾದ್ರೂ ವಿಡಿಯೋ ಮಾಡ್ತೀಯಲ್ವಾ ಗಾರ್ಡನ್ ಇದು ನೋಡಿ, ನಮ್ಮ ಗಾರ್ಡನನ್ನು ನೋಡಿ ಎಷ್ಟು ಚೆನ್ನಾಗಿದೆ, ಅದು ಹೂವಿಂದು ಚಿತ್ರ ಅದೆಲ್ಲ ಹಾಕಬೇಕು. ಹಾಕಿ ಸ್ವಲ್ಪ ಇದು ಮಾಡಬೇಕು, ಡೆಕೋರೇಷನ್ ಮಾಡಿ ಹಾಕು. ನನಗೆ ಡೆಕೋರೇಷನ್ ಬರ್ತಿದ್ದಿಲ್ಲ, ನನ್ನ ಏಜೆಸ್ ಕಳಿಸಿಕೊಟ್ಟದ್ದು ನನಗೆ. ಇದೆಯಪ್ಪ ಈ ಸಪ್ಪಕ್ಕೆ ಅವರು ಬಂದರು ನೋಡಿ, ಬೆಸ್ಟ್ ಸೂಪರ್ ಈರ್ನ ವಿಡಿಯೋ ಪಣ್ಣಿ ಇರೇನ ಎನ್ನನಾ ಸೂಪರ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈರ್ನ ಎನ್ನ ವಿಡಿಯೋನಾ ಈರೇನ ಮಾಡ್ತಿರು ವರ್ಣಿತಾ. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಹಾಯ್ ಇನ್ ಸಬ್ಕೆ ಹಾಯ್ ವೆಲ್ಕಮ್ ಇನ್ ಸಬ್ಕೆ ಹಾಯ್ ವೆಲ್ಕಮ್. ನನಗೂ ಒಂದು ಬೇಜಾರು, ಇವತ್ತು ಬೆಳಿಗ್ಗೆ ತುಂಬ 50 ಮಂದಿ ಬಂದಿದ್ರು. ಇವಾಗ ನೋಡಿ ನನ್ನನ್ನು ಬಿಟ್ಟು ಎಲ್ಲರೂ ಹೊರಟು ಹೋದ್ರು. ನೋಡಿ ನಿಮ್ಮ ವಿಡಿಯೋದಲ್ಲೋ ತಮ್ಲೈನ್ ಇದೆ ಅಕ್ಕ. ಹೌದು ನೋಡು, ತಮ್ಲೈನ್ ಇದೆ. ನಾನು ರೆಸಿಪಿ ಮಾಡ್ತೀನಲ್ವಾ, ನಾನು ರೆಸಿಪಿ ಮಾಡೋದು. ನಾನು ಮತ್ತೇನು ಮಾಡಲ್ಲ, ನನಗೆ ರೆಸಿಪಿ ಮಾಡೋದು. ಬೆಸ್ಟ್ ಸೂಪರ್ ಅಂತಿದ್ದಾರೆ. ಬೆಸ್ಟ್ ನೀವು ರಿಟರ್ನ್ ಮಾಡಿ ಅಂತಿದ್ದಾರೆ. ನವೀನ್ ಪ್ರೇಮ್ ಅವರು ಬೆಸ್ಟ್ ಅವರೇ ರಿಟರ್ನ್ ಮಾಡಿ. ನವೀನ್ ಅವರಿಗೆ ನೋಡಿ ನಿಮಗೆ ಕೊಟ್ಟಿದ್ದಾರೆ, ಅವರು ರಿಟರ್ನ್ ಮಾಡಿ. ಬೆಸ್ಟ್ ಅವ್ರು ಕೊಡ್ತಾರೆ ನವೀನ್ ಅವರೇ, ಆಯ್ತಾ. ಈರು ವೈಟ್ ತಮ್ಲೈನ್ ಮಲ್ಪುನು ಯಾ ನೆಟ್ಟಿಯೇ ಒಂದೇಟು ಇನ್ಸೂಟ್ ಬಕ್ಕ ಒಂಜಿ ಓವ ಪೋರ್ಟಲ್ ಐಟ್ ಮಲ್ಪುನಿ ಇಂಕ ಸರಿ ಗೊತ್ತಿತ್ತು ಜಿ. ಇಂಕ ಅದು ಎನ್ನ ತಂಗಡಿ ಪಂಡು ಕೊರ್ನಿ ಪೋರ್ಟಲ್ ಇನ್ನೊಂಚು ಉಂಡ ಐಟ್ ಮಲ್ಪಿನಿ ಬಕ್ಕ ಇನ್ಸೂಟ್ ಮಲ್ಪುನು. ನೀವು ಅವರೇ ರಿಟರ್ನ್ ಮಾಡಿ. ನೀತು ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ನವೀನ್ ಅವರು. ಈರು ವೈಟ್ ಮಲ್ಪುನು ನೀತವರೇ. ನವೀನ್ ಅವರೇ ಅನ್ನ ಆಗಲೇ ಮಾಡಿದ್ದೀನಿ, ಆಗಲೇ ಕೊಟ್ರಂತೆ ನವೀನ್ ಅವರೇ ನಿಮಗೆ. ನೋಡಿ ಚೆಕ್ ಮಾಡಿ, ಆಗಲೇ ಕೊಟ್ಟರು. ನೀತು ಈರು ವೈಟ್ ಮಲ್ಪುನು ನೀತು ಸಿಸ್ ಈರು ವೈಟ್ ಮಲ್ಪುನು ಎಂಕ್ಲ ಪಲ್ಲೆ ಈರ್ನ ಲಾಯ್ಕಂಡ ಯಾನ್ನ ಎಂಚೆನೆ ಮಲ್ಪೆ ಎಂಕಲ ವೈಟ್ ತಮ್ಲೈನ್ ಮಲ್ಪುನುಂದುದು ಎನ್ನೆಲ್ಲ ಕರೆಕ್ಟ್ ಬರೋದು ಇಜ್ಜಿ ಅನ್ನ ಮಲ್ಲೆ ಜಿ ಇತ್ತೆಗು ಯೂಟ್ಯೂಬ್ ಬಿಡ್ದಾಲ ಕಂಪ್ಲೇಂಟ್ ಹೋಯ್ಜಿತ ಮುಟ್ಟ. ನವೀನ್ ಅವರೇ ಆಗಲೇ ಮಾಡಿದಾರಂತೆ ನೋಡಿ. 31 ಲೈಕ್ ಕೊಟ್ಟು ಒಬ್ರು ತಗೊಂಡು ಹೋದ್ರೆ ನಾ 32 ಇತ್ತು.
ಪಿಕ್ಸ್ಲೆ ಪಿಕ್ಸ್ಲೆ ಬಿಡ್ ಯಾವುದು ಅಂತ ಗೊತ್ತಾಗಿಲ್ಲ. ಏನೋ ವೈಟಿ ವೈಟಿಡಾ ವೈಟಿಡ್ ಇಂಚ ಮಲ್ಪುಂಡು ತಮ್ಲೈನ್ ಹೆಂಗೆ ಗೊತ್ತಾಯ್ತು ಯಾನು ಇನ್ಸ್ಟಿಟ್ಯೂಟ್ ಮಲ್ತದ ತಮ್ಲೈನ್ ವೈಟ್ ಮಲ್ಪು ಗೊತ್ತುಂಡೆ ತಮ್ಲೈನ್ ಇಟ್ಟು ಅವು ಒಂಜಿ ಚಾನಲ್ ಒಂಜಿ ಕೊರ್ತೋಲೆನ ತಂಗಡಿ ಅವು ಏಟೆ ಮಲ್ಪಿನೇನು ಆಲ್ ಪನ್ನೆ ಏಟೆ ಮಲ್ಪುನೇನು ಎಲ್ಲ ತೂದು ಪನ್ಪೇರೆಗೆ ನೀತು ಯಾನು ವೈಟ್ ಮಲ್ಪು ಕುದರ್ಲ ಬರು ಜೇಟ್ ಪಿ ಇಂದೆ ಬರ್ಪುಂಡು ಏಟ್ ವೆಯ್ಟಿಡಾ ಪ್ರಾಚಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನವೀನ್ ಅವರು. ಪ್ರಾಚಿ ಅವರೇ ರಿಟರ್ನ್ ಕೊಟ್ರ ಅವರಿಗೆ ಅವರು ಇಲ್ವಾ ಅಂತ ನವೀನ್ ಅವರೇ. ಲಕ್ಕಿ ಅರುಣ್ ಅವರು ಎಲ್ಲರೂ ಕೊಟ್ಟಿಲ್ವಾ ನಿಮಗೆ ನವೀನ್ ಅವರೇ. ಅವ್ರು ಯಾಕೆ ಹಾಗೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಇವರು ಒಂದು ಪಿನ್ ಮಾಡ್ಲಿಕ್ಕೆ ಅಂದ್ರು ಎಲ್ಲಿ ಹೋದ್ರ ಅಂತಾನೆ ಗೊತ್ತಿಲ್ಲ. ಪಿನ್ ತೆಗ್ತೀನಿ ನಾನು. ಲಕ್ಕಿ ಅರುಣ್ ಕೊಟ್ಟಿಲ್ವಾ ಅಲ್ಲಿ ನೋಡು ಒಂಜಿ ಆ್ಯಪ್ ಉಂಡು ಐಟ್ ಮಲ್ಪುನು ಅಂದೆ ಐಟ್ಲ ಒಂಜಿ ಆ್ಯಪ್ ಉಂಡೆ ಅವು ಆ್ಯಪುಡಾ ತೂಕ ಯಾನವರ ತೂಪೆ ಟ್ರೈ ಮಲ್ಪೆ ಒಯ್ಟಿ ಎಡ್ಡೆ ನೈಟ್ ಮಲ್ಪೊಡು ನಿಂಗೆ ಆಸೆ. ನವೀನ್ ಪನ್ನ 2 to 20 ಪಾಯಿಂಟ್ ನವೀನ್ ಪ್ರೇಮ 20 ಡನ್ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು ಎಲ್ಲ ಕಮೆಂಟ್ ಮಾಡಿಲ್ಲ ಕನೆಕ್ಟ್ ಆಗಿ ಅಂತಿದ್ದಾರೆ. ಇಲ್ಲ ಕಮೆಂಟ್ ಮಾಡಿಲ್ಲ. ಹೌದಾ ಅವ್ರು ಯಾಕೆ ಹಾಗೆ ಮಾಡ್ತಾರಪ್ಪ ದೇವರೇ. ಎಷ್ಟು ನೋಡಿ ನವೀನ್ ಅವರೇ ನೀವು ಒಂದ್ಸರಿ ವಿಡಿಯೋಗೆ ಹೋಗಿ ಚೆಕ್ ಮಾಡಿ ಕೊಟ್ಟಿದ್ದಾರೆ. ಒಮ್ಮೊಮ್ಮೆ ಶೋ ಆಗಲ್ಲ ನೆಟ್ವರ್ಕ್ ಇಶ್ಯೂ ಅಲ್ಲಿ. ಅದಕ್ಕೆ ವಿಡಿಯೋಗೆ ಹೋಗಿ ಸ್ವಲ್ಪ ಚೆಕ್ ಮಾಡಿ ನೋಡಿ. ಇಲ್ಲಾಂದರೆ ಅವರಿಗೆ ಗಿಫ್ಟ್ ಕೊಟ್ಟಿದ್ದೀರಲ್ವಾ ಅವರು ನೀವು ಕೊಟ್ಟದ್ದು ವಿಡಿಯೋ ಉಂಟಲ್ವಾ ಆ ವಿಡಿಯೋಗೆ ಹೋಗಿ ಅವರಿಗೆ ಚಾನಲಿಗೆ ಹೋಗಿ ನನಗೆ ಕಮೆಂಟ್ ಹಾಕಿ ಅಂತಾರೆ ರಿಕ್ವೆಸ್ಟ್ ಮಾಡಿ ಅವರಿಗೆ. ಅವರು ಹಾಗೆ ಮಾಡಬಾರ್ದು ಯಾರು ಹಾಗೆ ಮಾಡಿ ಕೊಡ್ತಾರೆ ಆಗ. ಏಜಿಸ್ ಅವರು ಯಾಕೆ ಕಟ್ ಮಾಡಿದ್ದು ಬೆಸ್ಟ್ ಅವರೇ. ಓಕೆ ಅಂತಿದ್ದಾರೆ. ನಾನು ಲಾಂಗ್ ವಿಡಿಯೋ ಆ್ಯಂಡ್ ಶಾರ್ಟ್ ವಿಡಿಯೋ ಹಾಕಿದ್ದೇನೆ ನೋಡಿದ್ದೇನೆ ಬೆಸ್ಟ್ ಲಾಂಗ್ ವಿಡಿಯೋ ನೋಡಿದ್ದೇನೆ. ನೀವು ತಮ್ಲೈನ್ ಹಾಕಿ ಅದಕ್ಕೆ ಮತ್ತೆ ತಮ್ಲೈನ್ ಎಲ್ಲ ಹಾಕಬೇಕು. ತಮ್ಲೈನ್ ಹಾಕಿದರೆ ನಿಮಗೆ ತುಂಬ ಇದು ಬರ್ತದೆ. ಮತ್ತು ತಮ್ಲೈನ್ ನಂತರ ಇದು ಸೆಟ್ ಮಾಡಬೇಕು. ತುಂಬ ವ್ಯೂಸ್ ಎಲ್ಲ ಬರುತ್ತೆ. ಮತ್ತು ತಮ್ಲೈನ್ ಹಾಕಿದರೆ ನೀವು ಮಾಡೋದು ಚಿತ್ರ ಅದರದ್ದು ಹೂವಿಂದು ಚಿತ್ರ ಅದರದ್ದೆಲ್ಲ ಹಾಕಬೇಕು ತಮ್ಲೈನ್. ನೀವು ತಮ್ಲೈನ್ ಹಾಕದಿದ್ದರೆ ವೇಸ್ಟ್ ಆಗುತ್ತೆ. ಏನು ಮಾಡೋದು. ಓಕೆ ಅಂತಿದ್ದಾರೆ. ಸರ್ಚ್ ಮಲ್ಪಲೆ ಮಲ್ಪೆ ಸರ್ಚ್ ಮಲ್ತದ ತೂಪೇನು ಯಾನು ಹೂ ಪಾಡ್ದೆ ನೀರಿಗೆಲ್ಲ ಪನ್ಪೆ ಈರ್ನ ಲೈವ್ 8 ಗಂಟೆಗುಂಡು ಪಲ್ಲೆ ಯಾನ್ ಬರ್ತೆ ಅದಾಗ 8 ಗಂಟೆಗುಂಡು. ಎಂಥದೋ ಆಯಿತು ನೋಡಿ. ಮೊಬೈಲ್ ಒಂದು ಆಫ್ ಆಗುತ್ತೆ ತನ್ನಷ್ಟಕ್ಕೆ ಲೈಟ್ ಹೋಗುತ್ತೆ ಅದರದ್ದು. ಹೌದು ನಾನೀಗ ಅದು ರೀಲಕ್ಕ ನವೀನ್ ಪ್ರೇಮ ಕಮೆಂಟ್ ಹಾಕಬೇಡಿ ಹಾಕ್ದೆ ಅಂದೆ ಒಂದು ಲಾಂಗ್ ವಿಡಿಯೋ ಆ್ಯಂಡ್ ಶಾರ್ಟ್ ವಿಡಿಯೋ. ಹೌದಾ ಅವರಿಗೆ ಹಾಕಿದ್ರಾ. ಓಕೆ 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 ಸರ್ಚ್ ಮಲ್ಪಲೆ ಓಕೆ ಮಲ್ಪೆ 5 ಮೆಂಬರ್ಸ್ ಇದ್ದೀರಾ. ಯಾಕೆ ಐಡಿಯಲ್ಲಿ ಇದ್ದೀರಾ ಬಂದು ಸಪೋರ್ಟ್ ಮಾಡಬೇಕಲ್ವಾ. ನೋಡಿ 5 ಮೆಂಬರ್ಸ್ ನೋಡ್ತಾ ಇದ್ದಾರೆ ನೋಡಿ. ಆಗ ಒಮ್ಮೆಲೆ ಬಂದರು. ನನಗೆ ಓದಲಿಕ್ಕೇ ಟೈಮ್ ಇರಲಿಲ್ಲ. ಅಷ್ಟು ಜನ ಒಮ್ಮೆಲೆ. ಮೆಸೇಜ್ ಏನಾಯಿತು ಬೆಸ್ಟ್ ಅವರೇ ಒಂದು ಮೆಸೇಜ್ ಹಾಕಿ. ಓಕೆ 9:30ಗೆ ಬಲೆ ನೈಟಾ ಮಾರ್ನಿಂಗ್ ಆತಾ ಬರ್ಪೆ ಅದ ಪಂಟೇರಿ ಎಲ್ಲ ಬರ್ಪೆ ಗ್ಯಾರಂಟಿ ಅವೇ.
ನೀತು ಹೆಂಗೆ ಕೊಂಚ ಮೆಸೇಜ್ ಮಲ್ಪಲೆ ವೀಡಿಯೋಡು ಡೈರೆಕ್ಟ್ ಬರ್ರಾಪುಂಡಿದೆ ಲಾಯ್ಕಪ್ಪು ನಿನ್ನ ಓಲು ಓಲು ನಾಡ್ದು ಬರ್ನಾಗ ಹಾಪುಂಡು ಓಕೆ ಇತ್ತೇನೆ ಮಲ್ಪೆ ನೆನಪು ಮುಖ ಎಲ್ಲ 100% ಬರ್ಪೆ ಇರ್ನಾಯ್ ಕವಿ ಒಂದು ಮೆಸೇಜ್ ಮಾಡ್ತಾನೆ ನೆನಪಿಪ್ಪುಂಡು ಓಲ 3 ಮೆಂಬರ್ಸ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಅಲ್ವಾ ನವೀನ್ ಬ್ರೂ ಗಿಫ್ಟ್ ರಿಟರ್ನ್ ಮಾಡಿಲ್ವಾ ನಿಮಗೆ ಅವರು ಬೆಸ್ಟ್ ಅವರೇ ಮಾಡಿಲ್ವಾ NBR ಅವರು ನವೀನ್ ಪ್ರೇಮ ಹಾಯ್ ಅಂತಿದ್ದಾರೆ ಹೌದಾ ನೀವು ಕೂಡ ರಿಟರ್ನ್ ತಗೊಳ್ಳಿ ಮತ್ತೆಂತಕ್ಕೆ ಅವ್ರು ಆಗ ಮಾಡೋದು ಅವ್ರು ಬರ್ತಾರೆ ಈಗ ನೋಡುವ ನೀವು ಕೊಟ್ರಿ ಅಲ್ಲ ಅಂದ್ರಲ್ವಾ ಮತ್ತೆಂತಕ್ಕೆ ಆಗ ಮಾಡಬಾರ್ದಲ್ವಾ ಹಾಗೆ ಮಾಡ್ತಾರೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಮಾಡಿ ನೋಡುವ ಅವರು ಈಗ ಕೊಟ್ಟಷ್ಟೇ ಇವಾಗಲೇ ರಿಟರ್ನ್ ತಗೊಂಡ್ರೆ ಅದೇ ಹೇಗೆ ನೋಡುವ ಬರ್ತಾರೆ ನೋಡುವ ವೀಣಾ ಅವರು ಬಂದರು ಹಾಯ್ ವೀಣಾ ಅವರೇ ವೆಲ್ಕಮ್ ನಿಮಗೆ ಊಟ ಆಯ್ತಾ ನಿಮ್ಮದು ಏನು ಸ್ಪೆಷಲ್ ಬೆಸ್ಟ್ ಅವರು ನಾನು ಹಾಯ್ ಚೆಕ್ ಇಟ್ ಅಂತಿದ್ದಾರೆ ವೀಣಾ ಅವರೇ ನಾಳೆ ಜಾಯ್ನ್ ಆಗ್ತೀನಿ ಹಾಯ್ ವೆಲ್ಕಮ್ ಎಲ್ಲೋ ಬೆಸ್ಟ್ ಅಂತಿದ್ದಾರೆ ವೀಣಾ ಅವರು ಬೆಸ್ಟ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ ಊಟ ಮಾಡ್ತಾ ಇದ್ದೀನಿ ಅದಕ್ಕೆ ಹಾಯ್ ಅನ್ಲಿಕ್ಕಾಗಲಿಲ್ಲ ಚಪಾತಿ ಆಯ್ತಾ ಚಪಾತಿಯಾ ನನಗೆ ರೈಸ್ ನಾಳೆ ಬರ್ತೀನಿ 100% ಬರ್ತೀನಿ ವೀಣಾವರೇ 6ಗೆ ಬರ್ತೀನಿ ನಾನು 100% ಬರ್ತೀನಿ ಇವತ್ತು ನಾಳೆಗೆ ಮುಗೀತೆ ಆಯ್ತಾ ನಂದು ಮಗಂದು ಎಕ್ಸಾಮು ಓಕೆ ಚಪಾತಿಯಾ ನಿಮಗೆ ಊಟ ಬೆಸ್ಟ್ ಅವರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಹೌದು ವೀಣಾ ಸಿಸ್ ನಿಮಗೆ ಆಗಿದಾ ಹೌದು ಎಲ್ರಿಗೂ ವೀಣಾ ಆರಾಧ್ಯ ವಿಡಿಯೋ ತಮ್ಲೈನ್ ಹಾಕ್ಬೇಕಾ ಅದು ಇಂಪಾರ್ಟೆಂಟ್ ಇದೆಯಾ ಹೌದು ಉಡುಪಿ ನಮ್ಮ ಉಡುಪಿ ಸಿಸ್ ಬಂದರು ನೋಡಿ ಎಲ್ಲಿ ಹೋಗಿದ್ರಿ ಉಡುಪಿ ತುಂಬಾ ಬ್ಯುಸಿ ನೋಡಲಿಕ್ಕೇ ಇಲ್ಲ ನಮ್ಮ ಉಡುಪಿ ಎಲ್ಲ ಬೇಜಾರಾಗಿದ್ದಾರೆ ಇವತ್ತು ಕಟ್ಟಾಗಿದೆ ಅಂತ ಹೇಳಿರೋದು ಹೌದು ನೋಡಿ ನಾನು ಅಂದಿದ್ದಕ್ಕೆ ಅವನು ನಂಬಿಲ್ಲ ಬೇಜಾರಕ್ಕ ಅಂತಿದ್ದಾರೆ ಹೌದಂತೆ ನನಗಷ್ಟೇ ತುಂಬ ಎಡಿಟ್ ಮಾಡಲಿಕ್ಕೆ ಬರಲ್ಲ ಇದ್ದಷ್ಟು ಮಾಡ್ತೀನಿ ಹೌದಾ ಉಡುಪಿ ನಿಮ್ಮದು ಕೂಡ ಕಟ್ಟಾಗಿದೆ ಅದನ್ನೇ ಅಲ್ಲ ಹೌದಂತೆ ಇವತ್ತು
ಇವ್ದು ಲಕ್ಕಿ ಲೋಕೇಶ್ ಅವರು ಇದ್ದಾರಲ್ವಾ, ಅರುಣ್ ಅವರು, ಲಕ್ಕಿ ಅರುಣ್ ಅವರು, ಅವ್ರದಂತೆ 200 ಕಟ್ಟಾಗಿದಂತೆ. 200 ಎಷ್ಟು 200 ಅಂದರು. 1000 ಎಷ್ಟೋ ಇತ್ತಂತೆ, 890ಕ್ಕೆ ಬಂದಿದಂತೆ. ಹೌದಾ, ಎಲ್ಲರದ್ದು ಕಟ್ಟಾಗಿದೆ, ನಂದು ಕಟ್ಟಾಗಿದೆ. ಇವ್ದು ಲೆಸ್ ಡೇ ಗಿಫ್ಟ್ ತಗೊಳ್ಳುವಾಗ ಅರ್ಜೆಂಟ್ ಮಾಡ್ತಾರೆ. ಹೌದು, ವಿಡಿಯೋ ನೋಡೋದಿಲ್ಲ, ಏನೂ ಇಲ್ಲ, ಹಾಗೆ ಕೊಟ್ಬಿಡ್ತಾರೆ. ಹಾಂ ಅಂತಿದ್ದಾರೆ ಉಡುಪಿ ಅವರು. ಏಜಸ್ ನಾನು ಗಿಫ್ಟ್ ಕೊಟ್ಟರು, ಲೈವ್ ಎಂಡ್ ಆದಮೇಲೆ ರಿಟರ್ನ್ ತಗೊಂಡ್ರು. ನಂದು ಕೂಡ ಹಾಗೆ ಬೆಸ್ಟ್ ಅವರೇ. ಆಗ ಬೆಸ್ಟ್ ನನಗೆ ಸಿಟ್ಟು ಬಂದು, ಸರಿ ಇದೆ, ನಿಮಗೆ ಗಿಫ್ಟ್ ಬೇಕಾದರೆ ತಗೋತೀರಾ, ವಾಪಸ್ ತಗೊಂಡ್ರೆ ನಿಮ್ಗೆ ಯಾಕೆ ಗಿಫ್ಟ್ ಬೇಕಂತ. ಗ್ರೋ ಆಗ್ತಿದೆ ಅಂದರೆ ಜನ ಸುಮ್ಮನೆ ಇರಲ್ಲ ಸಿಸ್. ಹೌದೌದು, ಹೊಟ್ಟೆ ಕಿಚ್ಚು ಅವರಿಗೆ ಇದು ಆಗ್ತದೆ, ಜಲಸ್ ಆಗುತ್ತೆ ಅಲ್ವಾ, ಅದು ಇರಬಾರ್ದು. ಯಾವ ಮನುಷ್ಯನಿಗೆ ಇರಬಾರ್ದು ಅದು. ನಂದು 20 ಅಷ್ಟು ಕಟ್ಟಾಗಿಲ್ಲ, ನಿನ್ನೆ 8 ಕಟ್ಟಾಗಿದೆ, ಇವತ್ತು 6 ಎಷ್ಟು ಕಟ್ಟಾಗಿದೆ. ನನಗೆ 6 ಕಟ್ಟಾಗಿದೆ. ಇವತ್ತು ತಗೊಂಡ ಗಿಫ್ಟ್ ಕಟ್ಟಾಗಿದೆ. ಹೌದೌದು, ಆಮೇಲೆ ಮಾಡ್ತೀನಿ ಅಂದರೂ ಕೇಳಲ್ಲ ಅವರು. ಎಂತ ಯಾರು ಬೆಸ್ಟ್ ಫೈಯರ್ ಆಗಿದ್ದು? ನಾನು ಫೈಯರ್ ಇಲ್ಲ, ಗಿಯರ್ ಇಲ್ಲ, ಓದದ್ದು ಹೋಗ್ಲಿ, ಬಂದದ್ದು ಬರಲಿ ಅಂತ ಸುಮ್ಮನೆ ಇರ್ತೀನಿ. ಹಾಂ, ಊಟ ಆಯ್ತಾ? ನಂದು ಊಟ ಆಗ್ತಾ ಇದೆ, ನಿಮ್ದಾಯ್ತಾ? ಹೌದು, ಅರ್ಜೆಂಟಲ್ಲಿ ಒಮ್ಮೆಲೆ ಬರ್ತಾರೆ. ಮೆಸೇಜ್ ಓದಿಲ್ಲ ಅಂತಾರೆ, ಸೀದಾ ಹೋಗ್ತಾರೆ. ನಮಗೂ ಕೂಡ ಓದಬೇಕಲ್ವಾ, ಅರ್ಜೆಂಟಲ್ಲಿ ಒಮ್ಮೆಲೆ ಬಂದು ಅವರು ಕೂಡ ನಿಲ್ಲಬೇಕಲ್ವ, ಓದ್ತೇವಲ್ವ ನಾವು ಕೂಡ. ಇಲ್ಲಪ್ಪ, ಬಂದು ಓದ್ರು ಮತ್ತೆ ಬರೋದೇ ಇಲ್ಲ ಹಾಗೆ. ಉಡುಪಿ ಆಯ್ ಅಂತಿದ್ದಾರೆ ವೀಣಾ ಅವರು. ಊಟ ಆಯ್ತಾ ನಿಮ್ಮದು ಅಂತಿದ್ದಾರೆ ಬೆಸ್ಟ್ ಅವರು. ಸ್ವಲ್ಪ ಸಪೋರ್ಟ್. ಓಕೆ ವೀಣಾ ಅವರೇ, ಓಕೆ ಬಂದ್ರಲ್ವಾ, ನನಗೆ ತುಂಬ ಥ್ಯಾಂಕ್ಸ್. ಅರ್ಥ ಮಾಡ್ಕೊಂಡ್ರಲ್ವ ನನ್ನನ್ನು. ಆಗದಿದ್ರು, ನಾನು ಬರದಿದ್ರು ನೀವು ಬಂದ್ರಲ್ವಾ, ತುಂಬ ಥ್ಯಾಂಕ್ಸ್. ನಿಮ್ಮಂಥವರಿಗೆ ನಾವೆಲ್ಲ ಹೆಲ್ಪ್ ಮಾಡಬೇಕು. ಹಾಯ್ ವೀಣಾ ಸಿಸ್ಸು ಅಂತಿದ್ದಾರೆ ಉಡುಪಿಯವರು. ಉಡುಪಿಯನ್ನು ನಾನು ತುಂಬ ಮಿಸ್ ಮಾಡಿಕೊಂಡೆ. ಉಡುಪಿಯವರು ಇಲ್ಲವೇ ಇಲ್ಲ ಇವತ್ತು, ತುಂಬ ದಿನದಿಂದ. ಆಯಿತು ನಿಮ್ಮದು ಅಂತ. ನಾನು ಬರ್ತೀನಿ ಸಿಸ್. ಹೌದು, ಅದೇ ನಾನು ಕೂಡ ಬರ್ತೀನಿ ಸಿಸ್. ನಾಳೆ ಮಿಸ್ ಮಾಡದೆ ಬರ್ತೀನಿ. ನನಗೆ ಒಂದು ಮೆಸೇಜ್ ಹಾಕಿ, ಡೈರೆಕ್ಟ್ ಬರ್ತೀನಿ ಅಲ್ಲಿಂದ. ನೀವು ಬಂದಾಗ ನನಗೆ ಒಂದು ಮೆಸೇಜ್ ಹಾಕಿ ಹೋಗಿ, ನಾನು ಡೈರೆಕ್ಟ್ ಬರ್ತೀನಿ. ರಂಗನಾಯಕ್ ಅವರು ಬಂದರು, ಹಾಯ್ ಅಂತಿದ್ದಾರೆ. ಹಾಯ್, ವೆಲ್ಕಮ್ ರಂಗನಾಯಕ್ ಅವರೇ. NB ಅವರು ಉಡುಪಿ ನಾಯಕ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. NBR ಅವರು. ಸುಬ್ರಹ್ಮಣ್ಯ ಸರಿಗೆ ಹೋಗಿದ್ದೀರಾ? ಸುಬ್ರಹ್ಮಣ್ಯ ಸರಿಗ ನಾನು ಹೋಗುತ್ತೇನೆ, ಈಗ ಹೋಗುದಿಲ್ಲ, ಹೋಗ್ತೀನಿ, ಮೆಸೇಜ್ ಹಾಕಿ ಬರ್ತೀನಿ. ಗಿಫ್ಟ್ ಕೊಟ್ಟರೆ ಕೊಡುವುದಿಲ್ಲ ಅವರು, ಅಲ್ಲಿದ್ದವ್ರು ಕೆಲವರು ನಾನು ಕೊಡುವುದಿಲ್ಲ ಗಿಫ್ಟ್. ಎಷ್ಟು ಮೆಸೇಜ್ ಹಾಕಿ ಸುಸ್ತಾಗಿ ಸೀದಾ ಬಂದೇ ಬಿಡ್ತೀನಿ ನಾನು, ಮತ್ತೆ ಬೇಡವೇ ಬೇಡ ಅಂತ. ಇಲ್ಲಾದರೆ ಇಷ್ಟೊತ್ತಿಗೆ ನನ್ನ 1000 ಮೇಲೆ ಹೋಗ್ತಿತ್ತು. ನಾನು ಇವಾಗ ಮಾಡ್ತಾ ಇಲ್ಲ ಗಿಫ್ಟ್, ಎಲ್ಲ ಲೆಸ್ ಆಗ್ತಾ ಅಲ್ವ ಅದಕ್ಕೆ. ಉಡುಪಿ ನಾಯಕ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ. ಅಕ್ಕ ಏಜಸ್ ಮತ್ತು ನಿಮ್ಮ ನೈಟ್ ಕೋಟ ಎಲ್ಲ ಗಿಫ್ಟ್ ರಿಟರ್ನ್ ತಗೊಂಡ್ರೆ ಅಕ್ಕ. ರಂಗನಾಯಕ ಎಂದಿದ್ದಾರೆ. ವೆಲ್ಕಮ್ ರಂಗನಾಯಕ ಅವರೇ. ಓಕೆ ಸೂಪರ್. ಏಜಸ್ ಫುಲ್ ಬ್ಯುಸಿ, ಅಲ್ಲಿ ಫುಲ್ ಬ್ಯುಸಿ. ಎಲ್ಲಿ? ಹೌದೌದು, ಕೊಡೋದೇ ಇಲ್ಲ ಅವ್ರು ಗಿಫ್ಟ್. ನೋಡು, ನನಗೆ ಸಾಕಾಗಿ ನಾನು ಹೋಗೋದಿಲ್ಲ. ಸೂಪರ್ ಸಪೋರ್ಟ್ ರಂಗನಾಯಕ. ನಮಸ್ತೆ ಎಲ್ರಿಗೂ ಅಂತಿದ್ದಾರೆ. ನಮಸ್ತೆ ರಂಗನಾಯಕ ಅವರೇ, ಒಂದು ಲೈಕ್ ಅನ್ನು ಕೊಡಿ, ನೀವು ಅಲ್ಲಿಂದನೇ ಹೋಗಿ. ರಂಗನಾಯಕ್ ಸಬ್ ಮಾಡಿ ಅಂತಿದ್ದಾರೆ ವೀಣಾ ಅವರು. ಕಮ್ಮಿ ಮಾಡಿದ್ದೀನಿ ನಾನು, ಲೈವ್ಗೆ ಹೋಗೋದು ಕಮ್ಮಿ ಮಾಡಿದ್ದೀನಿ. ಮನೆಯಲ್ಲಿ ಗೆಸ್ಟ್ ಇದ್ದಾರೆ, ಸರಿಯಾಗಲ್ಲ. ಹೌದು, ಅದು ಹೌದು. ಮತ್ತೆ ಅವರು ಅಂದ್ಕೊಳ್ಳೋದು ಇವಳು ಮೊಬೈಲಲ್ಲಿ ಇರ್ತಾಳೆ, ಅದು ಚೆನ್ನಾಗಿರಲ್ಲ. ಫ್ಯಾಮಿಲಿ ಅಂದರೆ ಹಾಗೇನಲ್ವ, ಅವರಿಗೆ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಡಬೇಕಲ್ವ.
ಹೋಗು ಹೋಗು ತಮ್ಮ, ಊಟ ಮಾಡು. ಓ ದೇವಾ, ಊಟ ಮಾಡಿಲ್ವಾ? 30 ಮಿನಿಟ್ ಆದರೂ ಮಾಡಿ. ಓಕೆ, ಬರ್ತೀನಿ ಸಿಸ್, ಮಾಡ್ತೀನಿ. ಸಪೋರ್ಟ್ ಮಾಡ್ತೀನಿ ನಿಮಗೆ. ಒಬ್ಬರು ಬಂದರೂ ಸಾಕಾಗುತ್ತದಂತೆ. ಅವರು ಒಬ್ಬರೇ ಮೆಸೇಜ್ ಮಾಡ್ತಾ ಇದ್ದಾರೆ, ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಾರೆ ಕೆಲವರು. ವ್ಯೂಸ್ ಎಲ್ಲ ಹೆಚ್ಚು ಬರುತ್ತೆ, ಗಂಟೆ ಎಲ್ಲ. ಎಲ್ಲಿ ಹೋದ್ರಿ? 9 ಮೆಂಬರ್ಸ್ ಇದ್ದಾರೆ ನೋಡಿ. ರಂಗನಾಯಕ್ ಅವರು ಬಂದರು, ಗಿಫ್ಟ್ ಕೊಟ್ಟಿಲ್ಲ, ಸೀದಾ ಹೋದ್ರು. ಒಂದು ಲೈಕು ಕೊಟ್ಟಿಲ್ಲ ರಂಗನಾಯಕ್ ಅವರು. ನಾನಿನ್ನು ಯಾರ ಹತ್ರ ಲೈಕ್ ಕೊಡಿ ಅಂತ ಹೇಳುವುದೇ ಇಲ್ಲ, ನನಗೆ ಬೇಡವೇ ಬೇಡ, ಕೊಡುವುದೇ ಇಲ್ಲ ಅವರು ಕೇಳಿದ್ರು ಕೂಡ. ಅದಕ್ಕೆ ಬೇಡ ಲೈಕ್. ಕೊಟ್ಟರು ನೋಡಿ, ರಂಗನಾಯಕ್ ಅವರು ಕೊಟ್ಟರು ನೋಡಿ. ನಾನು ಬೈತಿದ್ದೀನಲ್ವ, ಅದಕ್ಕೆ ಕೊಟ್ಟರು. ಐ ವಿಲ್ ರಿಟರ್ನ್ ಅಂತಿದ್ದಾರೆ. ಯಾರಿಗೆ ಡನ್ ಅಂತ? ಇರೇಗಿನಿ ಗಿಫ್ಟ್ ಲೆಸ್ ಆತ್ ಜಾನಿತ ಸಿಸ್ ಏನೊಂದು ಲೇರು. ನಾನು ಕೊಡ್ತೀನಿ ಸಿಸ್ ಅಂತಿದ್ದಾರೆ. NBR ನಾನು ಕೊಟ್ಟಿದ್ದೀನಿಯಾ? ನೀವು ಕೊಟ್ಟಿದ್ದೀರಿ, ಆಗ ಅದು ನನಗೆ ಗೊತ್ತುಂಟು. ಮೀನಾ ಥ್ಯಾಂಕ್ ಯು ಅಂತಿದ್ದಾರೆ. ನಮಗೆ ರಂಗನಾಯಕ್ ಅವರು ಕೊಟ್ಟಿಲ್ಲ ಲೈಕ್, ಅದಕ್ಕೆ ನಾವು ಅವರಿಗೆ ಬೈದದ್ದು ನಾನು. 136 ಡನ್ ಅಂತಿದ್ದಾರೆ. ಸಿಸ್ ಪ್ಲೀಸ್ ಒಂಜಿ ಹೆಲ್ಪ್ ಮಲ್ಪ್ಲೆ, ದಾದ ಪಲ್ಲೆ ಥ್ಯಾಂಕ್ ಯು. ನಾಯಕ್ ಅಂತಿದ್ದಾರೆ. ನೀತಾ ಹಾಯ್ ಅಂತಿದ್ದಾರೆ. ರಂಗನಾಯಕ್ ಅವರು ಎಷ್ಟು ಓಕೆ ಮೀನಾ ಅಂತಿದ್ದಾರೆ. ಆನಂದ್ ಪಟೀಲ್ ಅವರು ಬಂದರು. ಹಾಯ್ ಆನಂದ್ ಅವರೇ, ಥ್ಯಾಂಕ್ ಯು ಸೋ ಮಚ್. ವೀಣಾ ಅವರು ಎಷ್ಟು ಹೊತ್ತಾಯಿತು ನಿಮ್ಮದು ಅಂತಿದ್ದಾರೆ. ಯಾರ್ದು? ರಂಗನಾಯಕ್ ಎಷ್ಟು ಸರಿ ಕೊಡಬೇಕು ನಿಮಗೆ? ಓ ರಂಗಣ್ಣ ಕೊಟ್ರಾ? ನಾನು ಬೈದ ಮೇಲೆ ಕೊಟ್ಟಿದ್ದಲ್ವ ನೀವು? ನೀತಾ ಹಾಯ್ ವೀಣಾ ಅಂತಿದ್ದಾರೆ. ಸಿಸ್ಗೆ ಲೈವ್ ಇದೆ ಬನ್ನಿ. ಓಕೆ, ಬರ್ತೇನೆ. 1K 2 ಬೋರ್ಡು. 1Kಗೆ 2 ಬೋರ್ಡ? ಇರೇಗಾ 2 ಬೋರ್ಡ ಆತೇನಾ ನೋಡಿ. ನೀತಾ ಅವರಿಗೆ ಯಾರೆಲ್ಲ ಪಿನ್ ಮಾಡ್ತೀನಿ, ಇರಿ, ಕನೆಕ್ಟ್ ಆಗ್ತಾರೆ. 1Kಗೇನು ಬೇಕಂತೆ ಅವರಿಗೆ ಕೊಡಿ. ಆನಂದ್ ಪಟೀಲ್ ಅವರಿದ್ದಾರೆ. ಊಟ ಆಯ್ತಾ ಆನಂದ್ ಅವರೇ ನಿಮ್ಮದು? ನೋಡಿ, ಅವರಿಗೆ ಕನೆಕ್ಟ್ ಆಗಿ. ಹಾಯ್ ಆನಂದ್ ಪಟೀಲ್ ಸಬ್ಬಾಗಿ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ಅಣ್ಣ ಇದ್ದಾರೆ ನೋಡಿ, ನಮ್ಮ ಅಣ್ಣ ಬಂದರು ನೋಡಿ, ಅವರಿಗೆ ಕನೆಕ್ಟ್ ಆಗಿ. ಮತ್ತು ಹಾಯ್ ಬಂಗುಡೆ. ಅಯ್ಯೋ ದೇವಾ, ಇನಿ ವೆಜ್ಜಿ ಇನಿ ಬಂಗುಡೆ ಇಜ್ಜಿ ಅಣ್ಣ ಇರ್ನ ಒಣಸಾಂಡೆ. NBR ಅಲ್ಲಿ ಲೈಫ್ ಗಿಫ್ಟ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. NBR ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಉಡುಪಿ ನಾಯಕ್ ಅವರು ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ. ಸುಪ್ರೀತಾ ಪೂಜಾರಿ, ಸುಪ್ರೀತಾ ಸಂಪತ್ ಪೂಜಾರಿ, ನೀತು ಓಲ್ ಉಲ್ಲೇರು ನೀತು ಬಲೆ ಸಂಪತ್ ಅಣ್ಣ ಉಲ್ಲೇರು ತುಳುತಾರು ನಮ್ಮನ. ಭೂತಾಯಿಲೆ ಇಜ್ಜಿ ಇನಿ ದಾಲೆಜ್ಜಿ. ಸಂತೋಷ್ ಅಣ್ಣ ವೆಲ್ಕಮ್, ಇರೇಗ್ ವೆಲ್ಕಮ್. ಬತ್ತಿನೇಕ್ ತುಂಬ ಥ್ಯಾಂಕ್ಸ್. ವೀಣಾ ಕಂಗ್ರ್ಯಾಚುಲೇಷನ್. ನೀತವರಿಗೆ 2 ಬೇಕಂತೆ. ಯಾರು ಕೊಡಿ? ಕಂಟೆಂಟ್ ಅಣ್ಣ ಅವ್ರ ಹತ್ರ ಕೇಳಿ, ನೀತಾ ಅವರೇ ಕೊಡ್ತಾರೆ, ಅವರು ಸರ್ಕಲ್ ಅವರು. ಕಂಗ್ರ್ಯಾಚುಲೇಷನ್ ನೀತಾ ಅವರೇ, ನಿಮಗೆ ಕಂಟೆಂಟ್ ಆಯ್ ಅಂತಿದ್ದಾರೆ. ನೀತಾ ಅವರು HM ಅಂತಿದ್ದಾರೆ. 2 ಬೋರ್ಡು ಅಂತಿದ್ದಾರೆ. 2 ಬೇಕಂತೆ. ಪಿನ್ನ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಟೂ ಪೆಂಡಿಂಗ್ ಅಂತೆ. ನೀತಾ ಅವರಿಗೆ ಕೊಡಿ. ತರುಪುತ್ತ ಇಜ್ಜಣ್ಣ ನೀನು ಸೇ ಎಂಗೆ ಆಸೆ ಪುಟ್ಟ ಹೊಡ್ಚಿ ನಾನು ಉಣೊಂದಿಲ್ಲ. ನಂಗೆ ತರುಬುತಾಯಿ ಬಂಡ ಭಾರಿ ಇಷ್ಟ. ರಂಗನಾಯಕ್ ವೀಣಾ ಯುವರ್ ಫ್ರಮ್ ವಿಚ್ ಪಾರ್ಟ್ ಆಫ್ ಕರ್ನಾಟಕ? ಓ ದೇವ, ರಂಗನಾಯಕ್ ಅಣ್ಣ ಇಂಗ್ಲೀಷಲ್ಲಿದ್ದಾರೆ. ಅಣ್ಣ ಲೈವಿಗೆ ಬನ್ನಿ 7:30 PM. ಹೌದಾ ಆನಂದ್ ಪಟೀಲ್ ಅವರೇ?
7:30ಗಾ ಬಂದು ಜಾಯಿನ್ ಆಗುವ. ನಿಮ್ಮದು ಒಂದು ನನ್ನ ವಿಡಿಯೋಗೆ ಮೆಸೇಜ್ ಹಾಕಿ ಬರ್ತೀನಿ. ಆನಂದ್ ಅವರೇ ನೋಡಿ, ಆನಂದ್ ಅವ್ರದ್ದು 7:30ಕ್ಕೆ ಇದೆ ಅಂತೆ. ಎಲ್ಲರೂ ಈವ್ನಿಂಗ್ ಎಲ್ಲರೂ ಜಾಯಿನ್ ಆಗಿ ಅವರಿಗೆ ಸಪೋರ್ಟ್ ಮಾಡಿ. ಅವರಿಗೆ ನನಗೆ ಒಂದು ಮೆಸೇಜ್ ಹಾಕಿ, ಆನಂದ್ ಪಾಟೀಲ್ ಅವರೇ ನಾನು ಇವತ್ತಿನ ವಿಡಿಯೋಗೆ ಹಾಕಿ ಬರ್ತೀನಿ. ಬೊಂಡಾಸ್ ಇಷ್ಟ ಪೂರ ನೆನಪು ಮಲ್ತು ಮುನ್ನಾರನೇ ಬಂದಿದ್ದು. ವೀಣಾ ಜಂಪ್ ಬಂದಿದ್ದಾರೆ. ವೀಣಾ ಜಂಪ್ ಆಗಲ್ಲ, ವೀಣಾ ಅವರು ಇದ್ದಾರೆ. ನಾಯಕ ತುಮಕೂರು ಅಂತಿದ್ದಾರೆ. ಓಕೆ ಅಂದ. ನೋ ಜಂಪ್ ಅಂದಿದ್ದಾರೆ, ಅವ್ರು ಜಂಪ್ ಆಗಲ್ಲ. ಉಳ್ಳೆ ನಂಗನಾಯಕ್ ವೀಣಾ ನೀತು ಪ್ಲೀಸ್ ನೋಡಿ. ನೀತು ಅವರೇ ಇಲ್ಲಿ ಇದ್ದಾರಲ್ವ, ಅವರು ಸರ್ಕಲ್ ಕಂಟೆಂಟ್ ಸರ್ಕಲ್ ಅವರಿಗೆ ಕನೆಕ್ಟ್ ಆಗಿ ಅವರು ಕೊಡ್ತಾರೆ ರಿಟರ್ನು. ಮತ್ತು ರಂಗನಾಯಕ್ ಅವರಿದ್ದಾರೆ, ಅವರಿಗೂ ಕೂಡ ಕನೆಕ್ಟ್ ಆಗಿ ಅವರು ಕೊಡ್ತಾರೆ. ರಂಗಣ್ಣ ಅವರು ಕೊಡಲ್ಲ ಅಂದರೆ ಅವರಿಗೆ ಬೈಯುವ ನಿಂತ್ಕೊಂಡು ನಾನು ಮತ್ತು ನೀವು ರಂಗಣ್ಣ ಅವರಿಗೆ. ಮತ್ತೆ ಯಾರು NB ಅವರಿಗೆ ಕೊಟ್ಟಿದ್ದಾರಲ್ವ, ಆನಂದ್ ಪಾಟೀಲ್ ಅವರಿದ್ದಾರೆ, ಅವರಿಗೆ ಕೊಡಿ. ಇಲ್ಲಾದ್ರೆ ಇವಾಗ ಹೊಸ ಮೆಂಬರ್ಸ್ ಬರ್ತಾರೆ ನೋಡಿ, ಕೊಡುವ. ನೀತಾಗೆ ನಾನು ಕನೆಕ್ಟೆಡ್ ಇದ್ದೇನೆ. ಹೌದಾ? ವೀಣಾ ರಿಟರ್ನ್ ಕೊಡ್ತೀವಿ ಅಂತಿದ್ದಾರೆ. ಕಲರ್ಸ್ ಅವ್ರು ಬಂದರು ನೋಡಿ. ಊಟ ಆಯ್ತಾ ಎಲ್ರದು ಅಂತಿದ್ದಾರೆ. ಕಲರ್ಸ್ ಅವ್ರು ಬಂದರು, ಅವರಿಗೆ ಕನೆಕ್ಟ್ ಆಗಿ ನೋಡಿ. ಕಲರ್ಸ್ ಅವ್ರು ಬಂದರು. ಆಯಿತು ಕಲರ್ಸ್ ಅಂತಿದ್ದಾರೆ. ಆಯಿತು ಕಲರ್ಸ್ ಅವರೇ, ನಿಮ್ದು ಆಯ್ತಾ ಊಟ? ಸಬ್ಬಾಗಿ ಫ್ರೆಂಡ್ಸ್ ಅಂತಿದ್ದಾರೆ. ಉಡುಪಿ ಅವರಿದ್ದಾರೆ ನೋಡಿ. ನೀತಾ ಅವರಿಗೆ 1K ಆಗಿದೆ, ಬೇಕಾಗಿದೆ. ನೀತಾ ಅವರಿಗೆ 1K ಬೇಕಾಗಿದೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪ್ಲೀಸ್, ಪಿನ್ ಐಡಿಗೆ ಆಗಿ ಅವರಿಗೆ ಒಂದು 1K ಮಾಡಿ ಕೊಡುವ. ರೇವತಿ ಸಿಸ್ ಒಂಜಿ ಕನೆಕ್ಟ್ ಆಗಲೆ. ನೀತಾ ರೆಗ್ ಒಂಜಿ ಲೈಕ್ ಕೊರ್ಲೆ, ಒಂಜಿ ಡನ್ ಮಲ್ಪ್ಲೆ ತುಕ ಇರೆಗ ಆಪ್ನವ್ಕೆ ಮನಸಾಂಡೆ ಆ ಮಲ್ತೊಂದು ಲೆಕ್ಕ ಉಣಸ್ ಇರ್ ನಾಂಡೆ ಸಿಸ್ ಉಣಸ್. NBR ಇದ್ದೀರಾ ಇಲ್ವಾ? ಅವರು ಬಂದು ಹೋಗ್ತಾ ಇದ್ದಾರೆ. ಉಡುಪಿ ಸೂಪರ್ ಅಂತಿದ್ದಾರೆ. ಸರಿ ಮದುವೆ ಅವರಿಗೆ ಈಗಲೇ ಸರಿ ಮಾಡುವ ಅವರಿಗೆ ಈಗಲೇ. ಹೌದೌದು ಮಾಡುವ. ನೀವು ಇರಿ. ನೀತಾ ಇದ್ದೀರಾ? ಮನಸ್ಸು ಆಂಡಿ ಸಿಸ್ ಅಂದೆ ದಾದ ಸ್ಪೆಷಲ್ ಬೊಕ್ಕ ಬಾಲೆ ಬೊಕ್ಕ ಪಲ್ನೆ ಬೊಕ್ಕ ಪನೋಡಿ ಅನ್ನ ಇದೇ ಪನೋಡು ಕಲ್ವೇರೇನು ಪತ್ಯಾರ ಮುರನಿ ವಿಡಿಯೋ ತುಯ್ಯ ಬೇಕು ಕೊಡಿ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ಅವರು. ನೀತಾ ಅವರು ಪ್ಲೀಸ್ ಅಂತಿದ್ದಾರೆ. ರೇವತಿವರೇ ಒಂದು ಗಿಫ್ಟ್ ಕೊಡಿ ನೀತಾ ಅವರಿಗೆ. ವೀಣಾ ಆಂಡಿಯೇ ಸಿಸ್ ವನಸ ಆಂಡಿಯೇ ಒಂದೇ. ನೀತಾ ಹೆಲ್ಪ್ ಅಂತಿದ್ದಾರೆ. ಆಂಡು ವೀಣಾ ಬೊಕ್ಕ ಅಂತ ಬೇರೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ರೇವತಿ ಅವರು. ನೀತಾ ಅವರು ಇದ್ದೀನಿ ಅಂತಿದ್ದಾರೆ. ಗಿಫ್ಟ್ ಕೊಡಿ ಇದ್ದೀನಿ ಅಂತಿದ್ದಾರೆ. ಉಡುಪಿ ನಾಯಕ ಸೂಪರ್ ಸಪೋರ್ಟ್. ಕಲರ್ಸ್ ಅವರಿಗೆ ಕನೆಕ್ಟ್ ಆಗಿ ನೀತು ಅವರೇ. ರಂಗನಾಯಕ ವೀಣಾ ಲೈವ್ ಮೆಂಬರ್ಸ್ ಪ್ಲೀಸ್ ಸಪೋರ್ಟ್ ಹರ್ ಅಂತಿದ್ದಾರೆ. ಸೂಪರ್. ಉಡುಪಿ ಅವರು ಕಂಟೆಂಟ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ವೀಣಾ ಅವರು. ರೇವತಿ ಸೂಪರ್ ಸಪೋರ್ಟ್. NBR ಅವರು ಇದ್ದಾರೆ ನೋಡಿ. ರೇವತಿ ಅವರೇ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಎಸ್ ಅಂತಿದ್ದಾರೆ. ವೀಣಾ ಅವರು ಎಸ್ ಅಂತಿದ್ದಾರೆ. ರೇವತಿ ಅವರು ವನಸ್ ಆಂಡಿಯೇ ಅಂತಿದ್ದಾರೆ. ಸೂಪರ್ ML ಗಿಫ್ಟ್ ಡನ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ನೀತಾ ತುಳು ಕಲರ್ಸ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್. ಕಲರ್ಸ್ ಅವರಿಗೆ ಕೊಡಿ. ಅವರಿಗೆ 1Kಗೆ ಒಂದು 2 ಬೇಕು ಅಷ್ಟೇ. ಕೊಡಿ ಅವರಿಗೆ 1K ಮಾಡಬೇಕು. ಕೊಡಿ ಆಯಿತಾ? ನಿಮ್ಗೆ ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ ಕಮೆಂಟ್ ಮಾಡಿ ಕೊಡಿ ನೋಡಿ. ಕಮೆಂಟ್ ಮಾಡಿದ್ದೀರಾ ನೀತಾ ಅವರೇ? 1-2 ಕಮೆಂಟ್ ಮಾಡಿ, ಇಲ್ಲದ್ರೆ ಅವರಿಗೆ ಒಮ್ಮೊಮ್ಮೆ ಬರುವುದಿಲ್ಲ ಕೆಲವರಿಗೆ.
ರಂಗಣ್ಣ ಅವರಂತಿದ್ದಾರೆ ವೀಣಾ ಊಟ ಏನು ಆಯ್ತಂತ ನೋಡಿ. ಶುಚಿರುಚಿ ಅವ್ರು ಬಂದರು ನೋಡಿ. ನೀತು ಅವರೇ ಅವರಿಗೆ ಕನೆಕ್ಟ್ ಆಗಿ. NBR ಅವರೇ, ಕಲ್ಲರ್ಸ್ ಅವರೇ ಹಾಯ್ ಅಂತಿದ್ದಾರೆ. ಮಾಡಿದ್ದೀನಿ ಅಂತಿದ್ದಾರೆ. ಮಾಡಿದಾರಂತೆ ನೋಡಿ. ಊಟ ಆಯ್ತಾ ಸಿಸ್? ಊಟ ಮಾಡ್ತಾ ಇದ್ದೀನಿ ಸಿಸ್. ಆಯಿತು ಆಯಿತು. ರಂಗನಾಯಕ್ ರಿಪ್ಲೈ ಮೀ ವೀಣಾ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ನೋಡಿ. ನೀತಾ ಒಂದು ಬಂತು ನೋಡಿ, ಬಂತು ನೋಡಿ. ಶುಚಿ ಅವರಿದ್ದಾರೆ ನೋಡಿ. ಅಕ್ಕ ಊಟ ಆಯ್ತಾ? ಆಯಿತು ಆಯಿತು, ನಂದಾಯಿತು. ನೀನು ಊಟ ಮಾಡಿ ಬಂದೆ ತಮ್ಮ? ತಮ್ಮ ಊಟ ಮಾಡಿದ್ಯಾ? ನಂದಾಯಿತು ತಮ್ಮ. ಮೋಹನ್ ಅವರು ಬಂದರು ನೋಡಿ. ಮೋಹನ್ ಹಾಯ್ ಗೈಸ್, ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. ಹೊಸ್ದಾಗಿ ಬಂದಿದ್ದೀರಾ? ಬ್ಲೂ ಕೊಡ್ಲಾ ನಿಮಗೆ? ಇದ್ದೀರಾ? ಇದ್ರೆ ಬ್ಲೂ ಕೊಡ್ತೀನಿ, ಇಲ್ಲಾಂದರೆ ಕೊಡಲ್ಲ ನಾನು. ಇದ್ದೀರಾ ಮೋಹನ್ ಅವರೇ? ರಂಗನಾಯಕ್ ವೀಣಾ ನಮ್ಮ ಬೆಸ್ಟ್ ಬಂದರು. ರಂಗನಾಯಕ್ ವೈಟಿಂಗ್ ಫಾರ್ ಯು ಮೆಸೇಜ್ ಅಂತಿದ್ದಾರೆ ವೀಣಾ ಅವರು. ಮೋಹನ್ ಬ್ರೂ ಹಾಯ್ ಅಂತಿದ್ದಾರೆ. ಶುಚಿರುಚಿ ಅವರು. ನೀತಾ ತುಲು ನಮಸ್ತೆ ಅಂತಿದ್ದಾರೆ. ಈಗ ಊಟ ಮಾಡಿ ಬಂದೆ ವೀಣಾ. ನಿಮ್ಮ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನ್ನ ಕೊಡಿ ಪ್ಲೀಸ್ ಬ್ಲೂ. ನಮ್ಮ ಅಣ್ಣ ಕೊಡಿ ಪ್ಲೀಸ್ ಅಂತೆ. ಹೌದಾ, ನಿಮ್ಮ ಅಣ್ಣವಾ? ಓಕೆ, ಕೊಡ್ತೀನಿ. ಅವರು ಒಂದೇ ಮೆಸೇಜ್ ಹಾಕಿದ್ದು, ಎಲ್ಲಿ ಹೋದ್ರು? ಬರಲಿ. ಮೆಸೇಜ್ ಮೇಲೆ ಹೋಯ್ತಲ್ವಾ? ಎಂತ ಮಾಡೋದು ಇವಾಗ? ಏನು ಮಾಡೋದು ಇವಾಗಂತ ಅಂದರೆ ಮಾಡೋದು. ಅಕ್ಕ ಇವತ್ತು ಹಾಸ್ಪಿಟಲ್ಗೆ ಹೋಗಿ ಪ್ಯೂರ್ಸ್ ಇಂಜೆಕ್ಷನ್ ತಗೊಂಡು ಬಂದೆ ಅಕ್ಕ. ಏನಾಯಿತು ನಿಮಗೆ? ಅಷ್ಟು ಜ್ವರ ಇತ್ತಾ? ನೀವು ಹೋಗಿಲ್ವಾ ಹಾಸ್ಪಿಟಲ್ಗೆ? ವೀಣಾ ಬಾಯ್ ಅಂತಿದ್ದಾರೆ. ನೈಸ್ ಅಂತಿದ್ದಾರೆ. ಶುಚಿರುಚಿ ಬಂತಾ ನೀತಾ ಅಂತಿದ್ದಾರೆ ನೋಡಿ. ವೀಣಾ ನಿಮ್ಮ ಅನ್ನ ಕೊಡಿ. ನಮ್ಮ ಅಣ್ಣ ಹೌದಾ? ಅವ್ರು ಎಲ್ಲಿದ್ದಾರೆ? ನಾವು ಕೊಡುವ. ಅವ್ರು ಇನ್ನು ಬಂದಿಲ್ಲ ನೋಡಿ. ರೋದಾ ಬಂದರು. ಮೋಹನ್ ಅಣ್ಣ ಬಂದರು. ಅನಂತ್ ಪಟೇಲ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಬಾಯ್ ರಂಗ ಅಂತಿದ್ದಾರೆ ವೀಣಾ ಅವರು. ಏನು ಊಟ ವೀಣಾ ಅಂತಿದ್ದಾರೆ ನೋಡಿ. ರಂಗಣ್ಣ ಬತ್ತಂಡೆ ನೋಡಿ. ಮೋಹನ್ ಅಣ್ಣ ಇದ್ದಾರೆ ನೋಡಿ ಇಲ್ಲಿ. ಬ್ಲೂ ಕೊಟ್ಟೆ ಮೋಹನ್ ಬ್ರದರ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ನಿಮಗೆ. ನಗಾಡ್ತಿದ್ದಾರೆ ನೋಡಿ ಮೋಹನ್ ಅವರು. ನೀತು ಅವರೇ ಇಲ್ಲಿ ನೋಡಿ. ಮೋಹನ್ ಅವರಿದ್ದಾರೆ, ಅವರಿಗೆ ಕನೆಕ್ಟ್ ಆಗಿ. ನೀತಾ ಡನ್ ಅಂತಿದ್ದಾರೆ ನೋಡಿ. 1K ಆಯ್ತಾ ನೀತಾ? ನೋಡಿ 1K ಆಯ್ತಾ? ಪಟಾಕಿ ಕೊಡುವ ಒಂದು. ಬಂದರು ನಮ್ಮ ಅಣ್ಣ. ಹೌದಾ, ನಿಮ್ಮ ಅಣ್ಣವಾ? ನಾನೇ ಏನಿದೆ ಅಲ್ವಾ ಅಕ್ಕ, ವೈರಲ್ ಪ್ಯೂರ್ ಅಂತ ಎಲ್ಲಿದೆ? ಹೌದೌದು, ವೈರಲ್ ಆದರೆ ಒಂದು 5 ನಿಮಿಷ, 5 ದಿನ, 10 ದಿನ, 15 ಡೇ ಇರುತ್ತೆ. ಚಪಾತಿ ನಾಯಕ್ ಅಂತಿದ್ದಾರೆ ರಂಗ ಅವರು. ತುಮಕೂರು. ಓಕೆ ತುಮಕೂರು. ನೀತಾ ಜಸ್ಟ್ ಚೆಕ್ ಮಾಡಿ. 1K ಮಾಡಿದೆ, ಚೆಕ್ ಮಾಡಿ. ವೀಣಾ ಅಲ್ಲ ನೀತಾ ಅವರೇ, ನೀವು 1K ಆಗಿದ್ಮೇಲೆ ಇರಬೇಕು ಇಲ್ಲಿ ನನಗೆ. ರಂಗ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೋಹನ್ ಪ್ಲೀಸ್ ರಿಟರ್ನ್. ನೀತಾ ಚೆಕ್ ಮಾಡಿ ಒಮ್ಮೆ ಪ್ಲೀಸ್. ರಂಗನಾಯಕ್ ಸೂಪರ್ ಸಪೋರ್ಟಲ್ಲಿದ್ದಾರೆ ರಂಗನಾಯಕ್ ಅವರು. ಥ್ಯಾಂಕ್ ಯು ಸೋ ಮಚ್ ರಂಗಣ್ಣ. ಹಾಯ್ ವೀಣಾ ಅಂತಿದ್ದಾರೆ ನಮ್ಮ ಮೋಹನ್ ಅವರು. ವೀಣಾ ಅವರು ನನಗೆ ಸೂಪರ್ ಇರಲಿಲ್ಲ ಅಣ್ಣ ಅಂತಿದ್ದಾರೆ. ವೀಣಾ ಆರಾಧ್ಯ ನಿಮ್ಮ ನನಗೆ ಗಿಫ್ಟ್ ಕೊಡೆ. ನಿಮ್ಮ ಎಂಥದ ಬೆಸ್ಟ್ ಅದು ಮೆಸೇಜ್ ನಿಂದು? ಕಂಟೆಂಟ್ 1K ಮಾಡಿದ್ದೀನಿ ನೋಡಿ ನೀತಾ. 1K ಆಗಿದಂತೆ ನೀತಾ ಪೋಲೆ ತೂಲೆ ಬೆಸ್ಟ್. ಹೆಂಗಂದಿದ್ದಿ ಈಗ? ಏನಾಗಿದೆ ಈಗ? ಬೆಸ್ಟ್ ಏನಾಗಿದೆ ಈಗ? ನೀತಾ ತುಲು ಟಾಕ್ಸ್ 1999 ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ. ನೀತಾ ಅವರು ಆದರೂ 1K ಆಂಡ್ ಥ್ಯಾಂಕ್ ಯು ಸೋ ಮಚ್ ಕಂಟೆಂಟ್ ಅನ್ನ ಮಂದುಲೇರು ಅಂಚನೆ ಎಂಕಿಜ ನೀತಾ. ಥ್ಯಾಂಕ್ಸ್ ನಿನ್ನ ಇರ್ನಾ ನೀತ ಎಂಕಲ ಒಂಜಿ ಥ್ಯಾಂಕ್ಸ್ ಬೋಡು. ಎಂಗೆ ಥ್ಯಾಂಕ್ಸ್ ಬೋಡ್ಚಿ ಒಂಜಿ ತಿಂಡಿ ಒಂದು ಕೊರ್ಲೆ ಮಲ್ಲ ಪಾರ್ಟಿ. ರಂಗನಾಯಕ್ ದಿಸ್ ಫಾರ್ ವೀಣಾ ತುಮಕೂರು. ಓ ತುಲು ಥ್ಯಾಂಕ್ ಯು ನೀತಾ ಅವರೇ. ಕಂಗ್ರ್ಯಾಚುಲೇಷನ್ ನಿಮಗೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಬಂದಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ. ನಿಮ್ಮ ಪ್ರಯತ್ನ ನಮ್ಮದು
ಸಪೋರ್ಟು ಅಷ್ಟೇ, ನಿಮ್ಮ ಪ್ರಯತ್ನ ಮಾಡ್ತಿದ್ದೀರಿ ನೀವು. ವೀಣಾ ಯುವರ್ ಲೈವ್ ಟೈಮ್ ಪ್ಲೀಸ್ ಅಂತಿದ್ದಾರೆ ನೋಡಿ ರಂಗಣ್ಣ. ಮೋಹನ್ ನನಗೆ ಗುಡ್ ಲೈವ್ ಅಂತ ಹೇಳಿಲ್ಲ. ಓ ಮೋಹನ್ ಅಂತ ಇವಾಗಾದರೂ ಕೊಡಿ ಅವರಿಗೆ, ಎಂತ ಗಿಫ್ಟ್ ಕೊಡ್ಬೇಕಂತಲೂ. ನೇತ್ರ ಗಿಫ್ಟ್ ಡನ್ ಅಂತೆ ಮೋಹನ್ ಅವರು. ನೋಡಿ ನೇತ್ರ ಗಿಫ್ಟ್ ಡನ್. ನೇತ್ರ ಯಾರದು? ಕಲರ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಕಲರ್ಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಮಿನಿ ಬಸ್ ಒಂದು ಮತ್ತು ಅನು ಕಾಮಂತ್ ಒಂದು 2 ಕೊಟ್ಟಿದ್ದೇನೆ. ಹೌದಾ, ಓಮಿನಿ ಬಸ್ ನಿಮ್ದೆಯಾ? ಅಯ್ಯೋ ದೇವ, ನನಗೊಂದೆರಡು ಕೊಡಿ ಅಣ್ಣ, ಇಂಕೊಂದೆರಡು ಕೊರಲಿ. ಓಮಿನಿ ಬಸ್ ವರೊಂದಿತ್ತೆರದುಂಡು. ನೀತಾ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಸೂಪರ್ 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 ಸೂಪರ್, ಕಂಗ್ರ್ಯಾಚುಲೇಷನ್ ನೀತಾ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಾತೆರೆಗಲ ಪನ್ನೊಂದುಲ್ಲೇರು ನೀತಾ, ಕಂಗ್ರ್ಯಾಚುಲೇಷನ್ ಕೂಡ ಒಂದು ಸರ್ತಿ ಎಣ್ಣ ಕಡೆಟ್. ವೀಣಾ ಆರಾಧ್ಯ ಅವರೇ, ನಿಮ್ಮ ಅಣ್ಣನ ಹತ್ರ ಗಿಫ್ಟ್ ಕೊಡ್ಲಿಕ್ಕೆ ನೋಡಿ, ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ವಾ? ಮೋಹನ್ ಅವರೇ ಗಿಫ್ಟ್ ಕೊಡಿ ಅಂತ ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಯಾಕೆ ಅಕ್ಕ ಥ್ಯಾಂಕ್ ಯು ಅಂತಿದ್ದೀರಾ? ನಿಮ್ಮ ಪ್ರಯತ್ನ ಅಲ್ವಾ, ನಿಮ್ಮ ಪ್ರಯತ್ನ ಇರುವಾಗ ನಮಗೆ ಥ್ಯಾಂಕ್ಸ್ ಅಂತಕ್ಕೆ. ನಿಮ್ಮ ಪ್ರಯತ್ನದಲ್ಲಿ ನೀವು ಮಾಡಿದ್ದೀರಿ, ಥ್ಯಾಂಕ್ಸ್ ಅನ್ನು ಅವರಿಗೆ ಕೊಡಿ. ಯಾರಿಗೆ? ಕಂಟೆಂಟ್ ಸರ್ಕಲ್ ಇದ್ದಾರಲ್ ಅಣ್ಣ ಇದ್ದಾರಲ್ವಾ, ಉಲ್ಲೇರ ತಾರೆ ಕೊರಲಿ ಅಂತ ಎಂಕ ಬಡ್ಚಾವೆ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. ನೀತಾ ಪ್ಲೀಸ್ ರಿಟರ್ನ್ ಶುಚಿ ರುಚಿ ಅವರಿಗೆ ರಿಟರ್ನ್ ಕೊಡಲೆ. ಆಗಿದೆಯಾ ಇಲ್ವಾ? ಆಗಿದೆ ಅಂತೆ ನೋಡಿ. ನಿಮ್ಮ ಲೈವ್ ಸೂಪರ್ ಬಿಡಿ, ಎಲ್ಲಿಕ್ಕಿಲ್ಲವಿಲ್ಲ. ಓ ದೇವ, ಈಗ ವೀಣವರಿಗೆ ಸಮಾಧಾನ ಆಯಿತು ಮೋಹನ್ ಅವರು ಅಂದಿದ್ದಕ್ಕೆ. ಹಬ್ಬ ದೇವ. ಲೆಟ್ ಮೀ ನೋ ವೆನ್ ಯು ವಿಲ್ ಬಿ ವೀಣಾ. ಓಕೆ ರಂಗಣ್ಣ, ನಮಗೆ ಇಂಗ್ಲೀಷಲ್ಲಿ ಬೇಡ, ನಮಗೆ ಕನ್ನಡದಲ್ಲಿ ಮಾತಾಡಿ ಸ್ವಲ್ಪ. ನಮ್ಗೆ ಇಂಗ್ಲೀಷಲ್ಲಿ ಫಸ್ಟ್ ಇದ್ದೇವೆ. ಥ್ಯಾಂಕ್ ಯು ವೀನಾ ಸಿಸ್ ಅಂತಿದ್ದಾರೆ. ಕಲರ್ಸ್ ಕಮೆಂಟ್ ಮಾಡಿ, ಎಲ್ರಿಗೂ ಕನೆಕ್ಟ್ ಆಗಿದ್ದೀನಿ, ಮಿಸ್ ಮಾಡಲ್ಲ. ನೋಡಿ ಕಲರ್ಸ್ ಅವರು ಕಮೆಂಟ್ ಮಾಡ್ಬೇಕಂತ ಅವರಿಗೆ, ಅವರು ಮಿಸ್ ಮಾಡಲ್ಲ ಅಂತ ಕನೆಕ್ಟ್ ಆಗ್ತಾರಂತೆ. ತುಳು ಟಾಕ್ಸ್ ಸೂಪರ್ ಹಾರ್ಟ್ ಅಂದ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹಾರ್ಟಿಗೆ ಎಲ್ರಿಗೂ ಒಂದೊಂದು ಹಾರ್ಟ್. ವೀಣಾ ಆರಾಧ್ಯ, ನೀವು ಮೆಸೇಜ್ ಡಿಲೀಟ್ ಮಾಡಬೇಡಿ. ಯಾಕೆ ಮಾಡೋದು ನೀವು ಮೆಸೇಜ್ ಡಿಲೀಟ್? ಮಾಡಬಾರ್ದು. ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ. ಓಕೆ ನೀತಾ ಅವರೇ, ತುಂಬ ಖುಷಿ ಆಯಿತು ನಮಗೂ ಕೂಡ. ವಾಚ್ ಅವರು ಕೂಡ ಹಾಗೇನೇ ಆಗಲಿ ನಿಮಗೆ ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್ ಸೀಸ್, ಗುಡ್ ನೈಟ್. ಹೌದಾ, ನಾಳೆ ಹೋಗ್ಲಿಕ್ಕೆ ಉಂಟಲ್ವಾ, ಅದಕ್ಕೆ ಅಲ್ವಾ. ತುಮಕೂರು ಅಂತಿದ್ದಾರೆ ರಂಗಣ್ಣ ಅವರು. ವೀಣಾ ಸೀಸ್, ನಾಳೆ ಖಂಡಿತ ಜಾಯಿನ್ ಆಗ್ತೀನಿ ಆಯಿತಾ, ಖಂಡಿತ. ಕಂಗ್ರ್ಯಾಚುಲೇಷನ್ ನೀತಾ. ತುಳು ಟಾಕ್ಸ್ ಅಂತಿದ್ದಾರೆ ನಮ್ಮ ಅಣ್ಣ. ಮೋಹನ್ ಬ್ರೂ ಗುಡ್ ನೈಟ್ ಅಂತಿದ್ದಾರೆ. ವೀಣಾ ಅವರು, ಶುಚಿ ರುಚಿ ಅವರು ನೇತ್ರ ರಿಟರ್ನ್ ಮಾಡಿ ಅಂತಿದ್ದಾರೆ. ರಂಗನಾಯಕ್ ಅವರು, ವೀಣಾ ನನಗೂ ಅದು ಯಾವುದು? ವೀಣಾ ನನಗ ಅದು ಅಂತಿದ್ದಾರೆ. ಯಾವುದು? ಕಂಟೆಂಟ್ ಸರ್ಕಲ್ ಕಂಗ್ರ್ಯಾಚುಲೇಷನ್ ಬೆಲ್ಲದಿಂಗಲ ಬಾಳೆ ಎಂಕದ ಆಗಿಯ ಕಂಗ್ರ್ಯಾಚುಲೇಷನ್ ಎನ್ನ ಆತಜಿ ಎಂಕೊಂಜಿ ಇರ್ನುದು ಮಲ್ತು ಕೊರ್ಲೆ ಪ್ಲೀಸ್. ಎನ್ನೊಂಜಿ ಇರ್ನು ತತ್ತು ನೂತ ಎಣ್ಪಾವುಡು ಇಂಕೊಂಜಿ ಕೇಕ್ ಒಡೆಗ್ಲ ಪೋರ ಮನಸ್ಸಿಜ್ಜಿತ್ತೆ ಯಾಕೆ ತೊಂಡ್ರೆ ದಯಪಂಡ ಕಟ್ಟು ಮಲ್ಪೀರ ಇಕ್ಕಿ. ರಂಗನಾಯಕ್, ಏನಾಯಿತು ನಿಮಗೆ? ತಲೆನೋವು ಆಯ್ತಾ? ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ. ನೋಡಿ ನೀತಾ ಅವರದ್ದು ಖುಷಿಯನ್ನು ನೋಡಿ ನಮಗೂ ಖುಷಿ ಆಗುತ್ತೆ ತುಂಬಾನೇ. ಉಡುಪಿಯವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶುಚಿ ರುಚಿ ಕಂಗ್ರ್ಯಾಚುಲೇಷನ್ ಅಂತಿದ್ದಾರೆ. ನೋಡಿ ನಿಮ್ಮ ನೀತು ಅವರಿಗೆ. ಇನ್ನು ನನ್ನ ಚಾನಲಲ್ಲಿ 3 ಜನರಿಗೆ ಆಯಿತು ಇದು 1K. ಥ್ಯಾಂಕ್ ಯು. ಇನ್ನು ಯಾರು ನನಗೆ HY ಕುಟುಂಬ ಅವರು ಬಂದರು ನೋಡಿ. ಇನ್ನೂ ಯಾರು ನನಗೆ ಸಪೋರ್ಟ್ ಮಾಡಿಲ್ಲ, ಇವಾಗಲೇ ಸಪೋರ್ಟ್ ಮಾಡಿ, ನಾನು ವಾಪಸ್ ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸಿಸ್, ಥ್ಯಾಂಕ್ ಯು ಅಂತಿದ್ದಾರೆ. ಕನೆಕ್ಟ್ ಆಗಿ, ನಾನು ಕನೆಕ್ಟ್ ಆಗ್ತೀವಿ ಅಂತಿದ್ದಾರೆ. ನೀತು ಅವರೇ 1K ಅಷ್ಟೇ ಇಡಬೇಡಿ, ಒಂದು 4-5 ಗಿಫ್ಟ್ ಮಾಡ್ಕೊಳ್ಳಿ. ಇನ್ನೂ ಬೇಕಾದರೆ ಒಂದು 2-3 ಮಾಡಿ, 1K ಅಷ್ಟೇ ಇಡಬೇಡಿ. ಸೂಪರ್ ಸಪೋರ್ಟ್. ವಿಡಿಯೋ ನೋಡಿ ಕನೆಕ್ಟ್ ಕೊಟ್ಟಿದ್ದೇನೆ. ಹೌದಾ, ಥ್ಯಾಂಕ್ ಯು. ನನಗೆ ಕೊಟ್ಟಿದ್ದೀರಾ? ನನಗೆ ಕೊಟ್ಟಿದ್ದೀರಾ ನೀವು? ಕನೆಕ್ಟ್ ಆಗಿ ನಾವು
ಆಗ್ತೀವಿ ಅಂತಿದ್ದಾರೆ. ಎಚ್ ವೈ ಕುಟುಂಬದವರು ಕನೆಕ್ಟ್ ಆಗಿ ನಾವು ಆಗ್ತೀವಿ ಅಂತಿದ್ದಾರೆ. ನೋಡಿ, ಎಚ್ ವೈ ಕುಟುಂಬದವರಿಗೆ ಕನೆಕ್ಟ್ ಆಗಿ ಕಲರ್ಸ್ ಅವರಿದ್ದಾರೆ. ಸೂಪರ್ 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 ಲೈವ್. ಥ್ಯಾಂಕ್ ಯು ಸೋ ಮಚ್. ಕಲರ್ಸ್ ಅವರಿದ್ದಾರೆ, ನೀತು ಅವರಿದ್ದಾರೆ. ಎಲ್ಲರೂ ಕನೆಕ್ಟ್ ಆಗಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಅಂತಿದ್ದಾರೆ. ಎಚ್ ವೈ ಕುಟುಂಬದವರು ನೀತಾ ತುಳು ಟಾಕ್ಸ್ ಗಿಫ್ಟ್ ರಿಟರ್ನ್ ಮಾಡಿ ಪ್ಲೀಸ್. ನೀತಾ ಅವರೇ, ನಿಮಗೆ ಖುಷಿ ಆಯ್ತಾ? ಹೌದು, ನಮ್ಮ ರುಚಿ ಅವರಿಗೆ ಒಂದು ಗಿಫ್ಟ್ ಕೊಡಿ ಆಯಿತಾ? ರಿಟರ್ನ್ ನೀತಾ ಅವರು ರಿಟರ್ನ್ ಕೊಡಿ ಅವರಿಗೆ. ಅವರು ಕೂಡ ಕೊಟ್ಟಿದ್ದಾರೆ ನಿಮಗೆ ಹೆಲ್ಪ್ ಆಗಲಿಕ್ಕೆ 1Kಗೆ. ನೀತಾ ತುಳು ಟಾಕ್ಸ್ ಕೊಡಿ ಅಂತಿದ್ದಾರೆ. ನೋಡಿ, ಸೂಪರ್ ಸೂಪರ್. ಶುಚಿ, ನಿಮಗೆ ಆಲ್ರೆಡಿ ಡನ್ ಆಗಿದೆ ಅಂತಿದ್ದಾರೆ. ನೋಡಿ, ಡನ್ ಆಗಿದೆ ಅಂತೆ. ಗುಡ್ ನೈಟ್ ಸಿಸ್. ಗುಡ್ ನೈಟ್ ವೀಣಾ ಅವರೇ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ನಿಮಗೆ. ಚೆನ್ನಾಗಿ ನಿದ್ದೆ ಮಾಡಿ. ಎಕ್ಸ್ಟ್ರಾ ಗಿಫ್ಟ್ ಇದ್ರೆ ಅದು ಸಿಸ್ಟರ್ ಕೇಳಿದ್ದೀರಿ ಮಾತ್ರ ಕೊಡೋದು. ನಾವು ಕೇಳಿದರೆ ಅವರು ಎಕ್ಸ್ಟ್ರಾ ಗಿಫ್ಟ್ ಕೊಡಲ್ಲ. ಯಾರು 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 ಅಣ್ಣನಾ? ಅವ್ರು ಕೊಡ್ತಾರೆ. ನೀತಾ ಅವ್ರದ್ದು ವೀಡಿಯೋಸ್ ಅಪ್ ನೋಡು, ಆಗ ಕೊಡ್ತಾರೆ. ತುಳು ಟಾಕ್ಸ್ ಆರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ರಂಗನಾಯಕ್ ವೀಣಾ, ಕ್ಯಾನ್ ಐ ನೋ ಯುವರ್ ಇನ್ಸ್ಟಾ ಐ ಡಿ? ಎಂಥ ರಂಗಣ್ಣ ನಿಮ್ಮದು? ರಂಗಣ್ಣ ಇದ್ದಾರೆ ನಮ್ಮ ನೀತು ಅವರು. ನೀತು ಅವರೇ, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತಲ್ವಾ? ಅಷ್ಟು ಸಾಕು. ಕಲರ್ಸ್ ಆಲ್ರೆಡಿ ಕನೆಕ್ಟೆಡ್. ಕಲರ್ಸ್ಗೆ ಆಲ್ರೆಡಿ ಕನೆಕ್ಟೆಡ್ ಅಂತೆ. ನಂದು ಇದೆ ಎಲ್ಲ ಅಂದರೆ ನಾನು ಎಲ್ರಿಗೂ ಕೊಡ್ತಾ ಇದೆ. ನಂದು ಒಂದೇ ಇದೆ. ಇಲ್ಲ ಅಂದರೆ ನಾನು ಎಲ್ರಿಗೂ ಕೊಡ್ತಾ ಇದ್ದೆ. ಹೌದಾ? ಸೂಪರ್ ಸಪೋರ್ಟು ನೀತಾ ಅವರು. ಸೂಪರ್ ಸಪೋರ್ಟು ನೀತಾ ಅಣ್ಣ ಹಿರಿಗೂ ಮಲ್ಲ ಥ್ಯಾಂಕ್ಸ್ ಅಂತಿದ್ದಾರೆ. ಉಡುಪಿ ಸೂಪರ್ ಉಡುಪಿ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಕನೆಕ್ಟೆಡ್. ಚೆಕ್ ಇಟ್ ಬ್ಯಾಲೆನ್ಸ್ ಗಿಫ್ಟ್ ರಿಟರ್ನ್ ಮಾಡಿ ಎಲ್ಲರೂ ಅಂತಿದ್ದಾರೆ. ಬೆಸ್ಟ್ ಆಲ್ರೆಡಿ ಡನ್ ಅಂತಿದ್ದಾರೆ ಕಲರ್ಸ್ ಅವರು. ನೀತು ಅವರು ಅಯ್ಯೋ ದೇವ ನೈಸ್ ಅಂತಿದ್ದಾರೆ. ಎಲ್ಲೋ ಫ್ರೆಂಡ್ಸ್ ಅಂತಿದ್ದಾರೆ. ಶುಚಿ ಅವರು, ನನಗೆ ಎಕ್ಸ್ಟ್ರಾ ಗಿಫ್ಟ್ ಬೇಕು, ಇದ್ರೆ ಕೊಡಿ ಅಂತಿದ್ದಾರೆ. ಚಿಲ್ಲಿ ಚಿಕನ್ ಸೂಪರ್ ಆತಂಡು ಅಂದಿ ಹೊರ ಟ್ರೈ ಮಲ್ಪ್ಲೆ. ಸೂಪರ್ ಅಂದರೆ ಸೂಪರ್. ಎಣ್ಣ ಅಣ್ಣೆ ಮಲ್ತೊಂದಿತ್ತೇರು ಆ ರೀತಿ ಇಜ್ಜೇರು. ಎಣ್ಣ ಸ್ವಂತ ಅಣ್ಣೆ 6 ಮಂದಿನ ಗಿಫ್ಟ್ ಉಂದವು ಚಿಲ್ಲಿ ಚಿಕನ್ ಅಂಚನೆ ಆತ ಆಂಡಲ ಸೋಕು ಆತನು. ಅಕ್ಕ ಪಂಡು ಕೊರಿಯೋಲು ಅಕ್ಕನಕ್ಕೆ ಏನು ಮಲ್ತೀನಿ. ಸೂಪರ್ ಆತನು. ಫಸ್ಟ್ ಇರ್ತಿ ಹಿಂಗೆ ಮಸ್ತ್ ಇಷ್ಟ. ನನ್ನ ಜೋಕ್ಲೆಗೆ ಇಷ್ಟ, ನನ್ನ ಹಸ್ಬೆಂಡ್ಗೆ ಇಷ್ಟ, ಮಾತರಿಗಳು ಇಷ್ಟ. ಉಡುಪಿ ಸೂಪರ್. ಮೋಹನ್ ಅವರು ಲೈಕ್ಡ್ ಹರಿನಾ ಅಂತಿದ್ದಾರೆ. ಲೈಕ್ ಈಗ ಕೊಟ್ರಾ? ಅದು ಯಾಕೆ ಹಾಗೆ ಮಾಡಿದ್ರಿ ಮೋಹನ್ ಅವರೇ? ಕೊಟ್ರಲ್ವಾ? ಥ್ಯಾಂಕ್ ಯು ಸೋ ಮಚ್. ನೀವು ಈಗಾದರೂ ಕೊಟ್ರಿ. ಒಬ್ರೊಬ್ರು ಕೊಡೋದೇ ಇಲ್ಲ, ಸೀದಾ ಹೋಗ್ತಾರೆ. ನೋಡಿದ್ರಾ ಉಡುಪಿ ನಂದು ಚಿಲ್ಲಿ ಚಿಕನ್? ನೀವು ವಿಡಿಯೋ ಹಾಕಿ ಸಿಸ್ ನಿಮ್ಮದು. ಥ್ಯಾಂಕ್ ಯು ಮೋಹನ್ ಅಣ್ಣ. ಥ್ಯಾಂಕ್ ಯು ಮೋಹನ್ ಬ್ರದರ್. ಗಿಫ್ಟ್ ಮಾಡಿ ನಾನು ವಾಪಸ್ ಮಾಡ್ತೀನಿ ಅಂತಿದ್ದಾರೆ. ಇವರು ಯಾರು? ಎಚ್ ವೈ ಕುಟುಂಬದವರು. ಪರಿಮಳ ಕಿಚನ್. ಸಿಸ್, ಊಟ ಆಯ್ತಾ? ಊಟ ಆಯಿತು ಸಿಸ್, ನಿಮ್ದು ಆಯ್ತಾ? ವೆಲ್ಕಮ್, ನಿಮಗೆ ವೆಲ್ಕಮ್. ಒಂದು ಲೈಕ್ ಅನ್ನು ಕೊಡಿ ಆಯ್ತಾ? ಅಲ್ಲಿ ಹೋಗಿ. ಎಚ್ ವೈ ಕುಟುಂಬ ಡನ್ ಅಂತಿದ್ದಾರೆ. ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಎಚ್ ವೈ ಕುಟುಂಬ ಉಡುಪಿಯವರು ಡನ್ ಅಂತಿದ್ದಾರೆ. ರಿಟರ್ನ್ ಕೊಡಿ ಅವರಿಗೆ. ಎಚ್ ವೈ ಕುಟುಂಬ ನಮಸ್ತೆ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರು ಬಂದರು, ಎಂಟ್ರಿ ಆಗಿದ್ರು. ಆಯ್. ಶುಚಿ ಅವರು ಬೆಸ್ಟ್ ಅಂತಿದ್ದಾರೆ. ಶುಚಿ ಅವರು ಯೂಸ್ಫುಲ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪರಿಮಳ ಅಂತಿದ್ದಾರೆ ಉಡುಪಿಯವರು. ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ರುಚಿ ಅವರು ನಮಗೆ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಪರಿಮಳ ಒಂದು ಲೈಕ್ ಕೊಡಿ ಆಯ್ತಾ? ಪರಿಮಳ ಅವರಿಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿಲ್ಲ ಅವರು ಹೊಸಬ್ರು, ಅವರಿಗೆ ಕೊಡಿ. ಪರಿಮಳ ಸಿಸ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ನೋಡಿ ಪರಿಮಳ ಅವರೇ, ನಿಮಗೆ ಉಡುಪಿಯವರು ಕೊಟ್ಟಿದ್ದಾರೆ. ಅವರಿಗೆ ವಿಡಿಯೋ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಬರಬೇಕು ಆಯಿತಾ? ನಾವು ಹೇಳ್ಬಿಟ್ಟು ಲೈಕ್ ಕೊಡೋದು ಅರಿನಾ? ಹೌದಾ? ನೀವು ಥ್ಯಾಂಕ್ ಯು ಸೋ ಮಚ್. ಕೊಟ್ಟರಲ್ವಾ? ಥ್ಯಾಂಕ್ ಯು. ನನಗೆ ಒಂದು ಗಿಫ್ಟ್. ಪರಿಮಳ ಅವರೇ ಒಂದು ಲೈಕನ್ನು ಕೊಡಿ ನೋಡಿ. ಶುಚಿ ಅವರು ಪರಿಮಳ ನಮಸ್ತೆ ಅಂತಿದ್ದಾರೆ. ಹೆಸರು ಚೆನ್ನಾಗಿದೆ ಪರಿಮಳ್.
ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ ಬನ್ನಿ. ಪರಿಮಳ MT ಕಿಚನ್ ಗಿಫ್ಟ್ ರಿಟರ್ನ್ ಮಾಡಿ. ಕ್ಯೂಟ್ ಎಂಗಲ್ ಪರಿಮಳ ಅವರೇ, ಕ್ಯೂಟ್ ಎಂಗಲ್ ಅವರಿಗೆ ರಿಟರ್ನ್ ಮಾಡಿ ನೋಡಿ, ರಿಟರ್ನ್ ಮಾಡಿ. ಗಿಫ್ಟ್ ರಿಟರ್ನ್ ಮಾಡಿದ್ರು ಅವರು, ಅವರಿಗೆ ಕೊಡಿ. ಅಮ್ಮ ದೇವ, ಇವರು ಬಂದರು ನೋಡಿ. ಇವ್ರಿಗೆ ನೆನಪಾದ್ಮೇಲೆ ಬರ್ತಾರಂತ. ಪೈಯುಂಡಿಯಾ ಚಾನಲ್ ಅವರು, ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್ ಬ್ರದರ್. आपका लैंग्वेज नॉट भैया, आपका लैंग्वेज नॉट, नो लैंग्वेज. ಇರೆಗು ಒಂಜಿ ಕೊರ್ತೆ ಅತ್ತೆ, ಎರೆಗು ಒಂಜಿ ಕೊರ್ತಾರೆ ಎಂಕ ಒಂಜೆ ಕೊರ್ತೆ ನಾನು ರಡ್ಡು ಮುಜ್ಜಿ ಕೊರ್ಲೆ ಈ ರಾವಳಿ ಮಾರ್ರೆ ಒಂಜೆ ಕೊರ್ದು ಮಂಟನೆ ಕುಲ್ತಾರೆ. ಇತ್ತೆ ಚೆಕ್ ಮಲ್ಪ್ಲೆ ಐಕ್ ರಿಟರ್ನ್ ಕೊಡ್ಚಿ. ಓಕೆ ಎಂಕಯೇ ಉಡುಪಿ ಡನ್ ಅಂತಿದ್ದಾರೆ ಪರಿಮಳ ಅವರು. ಎಂಕ ನಾ ಇರು ಎಂಕ ಕೊರಿಯರಾ. ಥ್ಯಾಂಕ್ ಯು ಸೋ ಮಚ್. ಬೊಕ್ಕ ಚೆಕ್ ಮಲ್ತು ಪೇವೆ, ಥ್ಯಾಂಕ್ ಯು. ಇನ್ನು ವಿಡಿಯೋ ಪಾಡ್ದು ಜಾರಿ ಇರು ತುಯ್ಯನ್. ಎಲ್ಲರೂ ಎಕ್ಸ್ಟ್ರಾ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರಿಗೆ ಕೊಡಬೇಕಂತೆ. ಉಡುಪಿ HY ಕುಟುಂಬ ರಿಟರ್ನ್ ಮಾಡಿ ಅಂತಿದ್ದಾರೆ ಉಡುಪಿಯವರು. HY ಕುಟುಂಬ ಗಿಫ್ಟ್ ಕೇಳಿದ್ರಿ, ಕೊಟ್ಟರು, ರಿಟರ್ನ್ ಮಾಡಿ ಅಲ್ವಾ. ಯಾಕೆ ಇನ್ನು ಮುಂದೆ ನೋಡಬಾರ್ದು? ಗಿಫ್ಟ್ ಕೇಳಿದಾಗ ಅವರಿಗೆ ರಿಟರ್ನ್ ಕೊಡಲೇಬೇಕು. ಯಾಕೆ ವಿಡಿಯೋ ನೋಡಿ ಕೊಡಬೇಕು. ಮೋಹನ್ ಅವರು ರುಚಿ ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ರುಚಿ ಮೋಹನ್ ಅವರು ಗಿಫ್ಟ್ ಡನ್ ನೋಡಿ ರಿಟರ್ನ್ ಮಾಡಿ ಅವರಿಗೆ. ತುಳು ಕ್ಯೂಟ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಕ್ಯೂಟ್ ಎಂಗಲ್ ಅವರೇ ಗಿಫ್ಟ್ ಡನ್ ನೋಡಿ. ನೀತಾ ತುಳು ಟಾಕ್ಸ್ ಅವರು ಪ್ಲೀಸ್ ರಿಟರ್ನ್. ಉಡುಪಿ ಅವರು ಸೂಪರ್ ಅಂತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನೀತು 1K ಡನ್ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ನೀತು 1K ಡನ್ ಅಂತೆ, ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಉಡುಪಿ ನಾಯಕ್ ಹೌದು ಈಗ ಮಾಡಿದ್ದು ಅಂತಿದ್ದಾರೆ. ನೋಡಿದ್ದು ಹೌದಾ, ನೋಡಿ ಬಂದ್ರಾ? ಪದೇ ವಿಡಿಯೋ ಪಾಡ್ತಾರೆ ಇರು ವಿಡಿಯೋ ಏತು ಪೊರ್ತು ಬಾಣಿ ಮೊನ್ನೆ ಎನ್ನ ಮಗಕ್ಕೊಂತ ಎಕ್ಸಾಮ್ ಇತ್ತೆ. ನೀನು ತೂಪೆ ಬೊಕ್ಕ ತೂಪೆ ಜಿಪ್ಪುನಾಗ ಉಡುಪಿ ಪಾಡ್ದು ಜರತೆ. HY ಕುಟುಂಬ ಅವರಿಗೆ ಗಿಫ್ಟ್ ವಾಪಸ್ ಮಾಡಲೇ ಇಲ್ಲ. ಅವರು ಗಿಫ್ಟ್ ಕೇಳ್ತಾರೆ ಮತ್ತೆ ವಾಪಸ್ ಮಾಡೋದಿಲ್ಲ. ಅವರು ಮೊನ್ನೆ ಕೂಡ ಬಂದಿದ್ರು, ಹಾಗೆ ಬಂದು ಗಿಫ್ಟ್ ಕೊಡಿ ಎಲ್ರಿಗೂ ಅಂತ ಅಂತಾರೆ, ಮತ್ತೆ ಇರುವುದೇ ಇಲ್ಲ ಅವರು. ಈಗ ನೋಡಿ ಗಿಫ್ಟ್ ಕೊಡಲಿಕ್ಕೆ ಹೋದ್ರೆ ನೋಡುವ, ಇಲ್ಲಾಂದರೆ ಅವರು ಬರಲಿ ಒಂದು ಸರ್ತಿ. ಪರಿಮಳ MR ಕಿಚನ್ ಗಿಫ್ಟ್ ರಿಟರ್ನ್ ಮಾಡಿ. ಪರಿಮಳ ಅವರೇ ರಿಟರ್ನ್ ಮಾಡಿ. ಹಾಂ ಸಾರಿ. ಇದೊಂದು ಕಲರ್ ಚೇಂಜ್ ಆಗೋದು. ನೋಯ್ ಬೇಟ ನೋಯ್ ಸೋಜಾ ಇದ್ದೀನಿ ಬಾಬಾ, ನಾನು ಇದ್ದೀನಿ ಹಾಂ ಸೋಜನಿಕಾ. ಹಾಂ ಬಂದೆ ಚೋಚಲೆ ಚಾ ಪಾನಿ ಚಾಯಿಯೇ. ಸಾರಿ ಮೆಸೇಜ್ ಮಾಡಿ ಇದ್ದೀನಿ. ಕಂಟೆಂಟ್ ಸರ್ಕಲ್ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ನಿಪಾಯಿ ಲೋಟೆಡ್ ಕೊಡಿ ನೀರು ಬನ್ನಿ. ಊಟಿಗೆ ಬುಪ್ಪಿನಿ ಅವು ಅಂಚೆ ಬುಲ್ಪರ ಬಲ್ಯತೆ ಅಮ್ಮ ಒಲ್ಲಲತೆ ಹಂಗಿರ್ತೀನಿ. ಅವೇ ಚೋಚಿ ಸಾರಿ
RR ಅವರು ಬಂದರು. ಆಯ್ RR ಅವರೇ, ಆಯ್ ಸಿಸ್, ಆಯ್ ವೆಲ್ಕಮ್ ಸಿಸ್, ವೆಲ್ಕಮ್ RR ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ವೆಲ್ಕಮ್. ನಿಮಗೆ ಇದು ಬ್ಲೂ ಕೊಡ್ತೀನಿ ನೋಡಿ, ಕನೆಕ್ಟ್ ಆಗಿ ಎಲ್ರಿಗೂ. RR ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್, ಒಂದು ಲೈಕ್ ನಿಮ್ಮ ಕಡೆಯಿಂದ ಲೈಕ್ ಬರಲಿ. ಎಲ್ಲರೊಂದು ಲೈಕ್ ಕೊಡೋದಿದ್ದವ್ರು ಲೈಕ್ ಕೊಡಿ. ಕ್ಯೂಟ್ ಹೆಂಗಲ್ಲ ಅವರೇ, ಮೋಹನ್ ಅವರು ಡನ್ ಮಾಡಿದ್ರು ನೋಡಿ. ಊಟ ಆಯ್ತಾ ಸಿಸ್? ಊಟ ಆಯಿತು ಸಿಸ್, ನಿಮ್ದು ಆಯ್ತಾ? RR ಅಡಿಗೆ ಅವರೇ, ಅಡಿಗೆ ಮನೆಯವರೇ, ನಿಮ್ಮದು ಊಟ ಆಯ್ತಾ? ಸುಚುರಿಚ್ RR ನಮಸ್ತೆ ಅಂತಿದ್ದಾರೆ. RR ಅಡಿಗೆ ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಪ್ರೀತಿ ತುಳು ಟಾಕ್ಸ್ ಥ್ಯಾಂಕ್ ಯು ಸಿಸ್ ಅಂತಿದ್ದಾರೆ. ಯಾರಿಗೆ? ನನ್ಗ? ಯಾಕೆ ಥ್ಯಾಂಕ್ಸ್? ಯಾರಿಗೆ? ನನಗೆ ಥ್ಯಾಂಕ್ಸ್ ಬೇಡ. RR ಅಡಿಗೆ ಮನೆ 39 ಲೈಕ್ ಡನ್ ಸಿಸ್ ಅಂತಿದ್ದಾರೆ. ಹೌದಾ? 39 ಕೊಟ್ರಾ? ನನಗೆ ಕನೆಕ್ಟ್ ಆಗಿದ್ದೀರಲ್ವ RR ಅವರೇ? ಆಯಿತು ಸಿಸ್ ಅಂತಿದ್ದಾರೆ. ಊಟ ಆಯಿತಾ? ಬೆಸ್ಟ್ ಅವರು ಶೂರ್ ಕೊಡ್ತೀನಿ ಅಂತಿದ್ದಾರೆ. ಮೋಹನ್ ಅವರು ಕೊಡ್ತಾರಂತೆ ನೋಡಿ. RR ಆಗಿದೆ, ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. RR ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಕ್ಯೂಟ್ ಹೆಂಗಲ್ಲ ಅವರು. ಗಂಡೆಂಟ್ ಸರ್ಕಲ್ ನನಗೆ 13 ಲೆಸ್ ಆಯಿತು. ಹೌದು, ಇವತ್ತು ಎಲ್ರಿಗೂ ಲೆಸ್ ಆಗಿದಂತೆ, ನಿಮಗೂ ಅಂತಲ್ಲ. ಜಗದೀಶ್ ಅವರು ಬಂದರು. ಆಯ್ ಜಗದೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ಒಂದು ಲೈಕ್ ಕೊಡಿ ಜಗದೀಶ್ ಅವರೇ ಪ್ಲೀಸ್. ರುಚಿ ಹಲೋ ಅಂತಿದ್ದಾರೆ. ಬೆಸ್ಟ್ ಅವರು ಮೋಹನ್ ಅವರೇ ಎಕ್ಸ್ಟ್ರಾ ಗಿಫ್ಟ್ ಕೊಡಿ ಅಂತಿದ್ದಾರೆ. ರುಚಿ ನೈಸ್ ಅಂತಿದ್ದಾರೆ. ಬೆಸ್ಟ್ ಅವರು ನಗಾಡ್ತಿದ್ದಾರೆ ನೋಡಿ. ಯಾಕೆ ನಗಾಡೋದ ಬೆಸ್ಟ್? ನೀನು ಯಾಕೆ ನಗಾಡೋದು ಬೆಸ್ಟ್ ತಮ್ಮ? ರುಚಿ ನಮಸ್ತೆ ಸಿಸ್ ಅಂತಿದ್ದಾರೆ. RR ಅಡಿಗೆ ಮನೆಯವರು. RR ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ನೀತು ತುಳು ಟಾಕ್ಸ್ ಅವರು RR ಅವರೇ ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ. ಬೆಸ್ಟ್ ಅವರು ರುಚಿ ಎಕ್ಸ್ಟ್ರಾ ಗಿಫ್ಟ್ ಕೊಡಿ ಅಂತಿದ್ದಾರೆ. ಹರಿಪ್ರಸಾದ್ ಅವರು ಬಂದರು. ಆಯ್ ಹರಿಪ್ರಸಾದ್ ಅವರೇ, ವೆಲ್ಕಮ್ ನಿಮಗೆ. ಹರಿಪ್ರಸಾದ್ ಅವರೇ ನಿಮಗೆ ವೆಲ್ಕಮ್. ಹಾಯ್ ವೆಲ್ಕಮ್. ಒಂದು ಲೈಕ್ ಕೊಡಿ ಪ್ಲೀಸ್ ಎಲ್ಲರೂ. ಒಂದು ಲೈಕ್ ಗಿವ್ ಮೀ ಲೈಕ್. ಹಾಯ್ ಮೇಡಮ್ ಅಂತಿದ್ದಾರೆ. ಆಯ್ ವೆಲ್ಕಮ್ ನಿಮಗೆ. ಊಟ ಆಯ್ತಾ ನಿಮ್ಮದು? ಎಕ್ಸ್ಟ್ರಾ ಇಲ್ಲ ಬೆಸ್ಟ್ ಅಂತಿದ್ದಾರೆ. ಕಂಟೆಂಟ್ ಸರ್ಕಲ್ ಕಮೆಂಟ್ ಕೊಟ್ಟಿದ್ದೀನಿ, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಮೋಹನ್ ಅವರು RR ಅಡಿಗೆ ಓಕೆ ಅಂತಿದ್ದಾರೆ. ಬೆಸ್ಟ್ ಅವರು RR ಅಡಿಗೆ ಮನೆ ಎಕ್ಸ್ಟ್ರಾ ಗಿಫ್ಟ್ ಕೊಡಿ. ಬೆಸ್ಟ್ ಅವರೇ ನನಗೆ 180 ಗಿಫ್ಟ್ ಬೇಕು, ಕೊಡು ಬೇಗ ಪ್ಲೀಸ್. ಸಪೋರ್ಟ್ ಮಾಡಿ ಪ್ಲೀಸ್ ಅಂತಿದ್ದಾರೆ ಹರಿಪ್ರಸಾದ್ ಅವರು ನೋಡಿ. ಹರಿಪ್ರಸಾದ್ ಅವರು ಇದ್ದಾರೆ, ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಹರಿಪ್ರಸಾದ್ ಅವರೇ ಇಲ್ಲಿದ್ದವರಿಗೆ ಕನೆಕ್ಟ್ ಆಗಿ ಅವರು ರಿಟರ್ನ್ ಕೊಡ್ತಾರೆ. ನೀವು ಕೂಡ ವಿಡಿಯೋ ನೋಡಿ ಕೊಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಕೊಡಿ. ಎಲ್ಲರೂ ಹಾಗೇ ಕೊಡ್ತಾರೆ. ಕೊಡಿ, ಹೋಗಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಇವಾಗ ಲೈವ್ ಇದ್ದಾಗ ಗಿಫ್ಟ್ ಬರುತ್ತೆ, ಆಮೇಲೆ ಹೋಗುತ್ತೆ. ನಮ್ಮದು 15 ಗಿಫ್ಟು ಹೊರಟು ಹೋಯಿತು. ನಿಮ್ಮದು ಅಂತ ಅಲ್ಲ ಪರಿಮಳ ಸಿಸ್ ಅವರೇ. ಇವತ್ತು ಎಲ್ರಿಗೂ ಗೆಲೆಸ್ ಆಗಿದೆ. ಎಲ್ರದು ಅದು ಅವರು ತೆಗೆಯುವುದಲ್ಲ, ಅದು ವೈಟಿಯಿಂದಲೇ ಆಗೋದೇನಾ. ಎಲ್ರದ್ದು ಮಿಸ್ ಆಗಿದೆ ಇವತ್ತು. ಅವ್ರು ತೆಗೆಯುವುದಲ್ಲ. ಹರಿಪ್ರಸಾದ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ತುಳು ಅವರು ಹರಿಪ್ರಸಾದ್ ಬ್ರದರ್ ನಿಮಗೆ ಗಿಫ್ಟ್ ಡನ್ ನೋಡಿ. ನೀತು ತುಳು ಟಾಕ್ಸ್ ಪ್ಲೀಸ್ ರಿಟರ್ನ್ ಮಾಡಿ. ನಮಸ್ತೆ ಹರಿಪ್ರಸಾದ್ ಅಂತಿದ್ದಾರೆ ಸುಚಿ ಅವರು. ಮೋಹನ್ ಅವರೇ ಕಮೆಂಟ್ ಬಂದಿದ್ದೇ ಇಲ್ಲ ನನಗೆ ನೋಡಿ. ಮೋಹನ್ ಅವರೇ ಕಂಟೆಂಟ್ ಸರ್ಕಲ್ ಅವರಿಗೆ ಕಮೆಂಟ್ ಬಂದಿಲ್ಲ ಅಂತೆ ನೋಡಿ, ಚೆಕ್ ಮಾಡಿ ಅವರಿಗೆ ಕಮೆಂಟ್ ಮಾಡಿ. ರುಚಿ ಅವರು ಮನೆಯಲ್ಲಿ ಎಲ್ಲರೂ ಗಿಫ್ಟು ಕೊಡಿ ನನಗೆ. ರುಚಿ ಅವರು ಮನೆಯಲ್ಲಿ RR ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ತುಳು ಅವರು RR ಅವರೇ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಕೃಷ್ಣ ನಾಯ್ಕ ಅವರು ಬಂದರು. ಕೃಷ್ಣ ನಾಯ್ಕ ಅವರೇ ವೆಲ್ಕಮ್ ನಿಮಗೆ. ವೆಲ್ಕಮ್ ಪ್ಲೀಸ್ ಗಿವ್ ಮೀ ಲೈಕ್. ಒಂದು ಲೈಕ್ ಕೊಡಿ ಪ್ಲೀಸ್ ಪಿನ್ ಮಾಡಿ ಮೇಡಮ್ ಅಂತಿದ್ದಾರೆ. ಓಕೆ ಮಾಡುವ ನೀತವರೇ, ನಾನು ಅವ್ರದ್ದು ಪಿನ್ ಮಾಡ್ತೀನಿ ಆಯಿತಾ. ಮಾಡಿದೆ. ಹರಿಪ್ರಸಾದ್ ಅವರೇ ಇರಬೇಕು ನೀವು. ಹರಿಪ್ರಸಾದ್ ಅವರೇ ಪಿನ್ ಮಾಡಿದಾಗ ನಿಮ್ಮದು ಗಿಫ್ಟ್ ಕೊಡ್ತಾರಲ್ವ, ಹಾಗೆ ನೀವು ಇರಬೇಕು ಇಲ್ಲಿ ಆಯಿತಾ.
ಕೃಷ್ಣ ನಾಯ್ಕ ಅವರೇ ವೆಲ್ಕಮ್. ನಿಮಗೆ ಊಟ ಆಯ್ತಾ? ನಿಮ್ಮದು ಏನು ಸ್ಪೆಷಲ್ ಇವತ್ತು? ಕೃಷ್ಣ ನಾಯ್ಕ ಅವರೇ ನೀವಿದ್ದೀರಾ? ನಿಮಗೆ ಬ್ಲೂ ಕೊಡಬೇಕಾ? ಪ್ಲೀಸ್ ಪಿನ್ ಮಾಡಿ ಅಂತಿದ್ದಾರೆ. ನೀತು ರಿಟರ್ನ್ ಡನ್ ಅಂತಿದ್ದಾರೆ. ಆರ್ ಅವರು. ಅಕ್ಕ ನಾನು ಆವಾಗಲೇ ಜಾಯಿನ್ ಆದಮೇಲೆ ಕೊಡ್ತೀನಿ ಆಯಿತಾ? ಆಯ್ತು ಆಯಿತು. ಥ್ಯಾಂಕ್ ಯು ಆರ್ ಅಂತಿದ್ದಾರೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ಪರಿಮಳ ಅವರು. ಬೆಸ್ಟ್ ಅವರು ಎಲ್ಲರೂ ಎಕ್ಸ್ಟ್ರಾ ಗಿಫ್ಟ್ ಕೊಡಿ ಅಂತಿದ್ದಾರೆ. ಹರಿಪ್ರಸಾದ್ ಗಿಫ್ಟ್ ಡನ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೀತು ಅವರು. ಹರಿಪ್ರಸಾದ್ ಅವರೇ ಗಿಫ್ಟ್ ಡನ್ ನೋಡಿ ಇದ್ದೀರಲ್ವಾ? ನೀತು ಅವರಿಗೆ ರಿಟರ್ನ್ ಕೊಡಿ. ಹೌದು ಕನೆಕ್ಟ್ ಸಿಸ್ ಇವಾಗ ಕೊಡ್ತಾರೆ ಆಮೇಲೆ. ಹೌದು ಆಮೇಲೆ ತಗೊಳ್ತಾರಾ? ತಗೋಬಾರ್ದು ಯಾರು ಕೂಡ ತಗೋಬಾರ್ದು. ಮೋಹನ್ ಕ್ರಿಯೇಟರ್ ಕ್ರಿಕೆಟ್ ಸರ್ಕಲ್ ಕಮೆಂಟ್ ಆಲ್ರೆಡಿ ಡನ್ ಪ್ಲೀಸ್ ಚೆಕ್. ಕ್ರಿಕೆಟ್ ಸರ್ಕಲ್ ಕಮೆಂಟ್ ಮಾಡಿದೆ ತುಳಿ. ಎಂತ ಉಮಿಲ ನನಗೆ ಕಚ್ಚುದು ನೀನಂದರೆ ಉಮಿಲೆ. ಹರಿಪ್ರಸಾದ್ ನೀತು ಮೇಡಮ್ ಗಿಫ್ಟ್ ಡನ್. ಮೇಡಮ್ ನಿನ್ನಿಂದು ಗಿಫ್ಟು ಏನು ಬಚ್ಚಲಿಲ್ಲ ಮೇಡಮ್. ಹೌದಾ? ಅದೇ ಇವತ್ತು ಎಲ್ಲರದು ಕಟ್ಟಾಗಿದೆ. ಕೃಷ್ಣ ನಾಯ್ಕ ಗಿಫ್ಟ್ ಕೊಡಿ ಅಂತಿದ್ದಾರೆ. ಕೃಷ್ಣ ಅವರು ಇದ್ದಾರಲ್ಲ ಅಂತ ಗೊತ್ತಿಲ್ಲ. ಒಂದೇ ಮೆಸೇಜ್ ಮಾಡಿ ಬರ್ತಾರೆ. ಅವರಿಗೆ ಬೇಗನೆ ಗಿಫ್ಟ್ ಕೊಡಲಿಕ್ಕೆ ಹೋಗಬೇಡಿ ಆಯಿತಾ? ಅವರು ಅದೊಂದು 4 ಮೆಸೇಜ್ ಬಂದರೆ ಮತ್ತೆ ಗಿಫ್ಟ್ ಕೊಡಿ ಎಲ್ರಿಗೂ. ಒಂದೇ ಮೆಸೇಜ್ ಮಾಡ್ತಾರೆ ಹಾಯ್ ಅಂತ ಬಂದು ಮಾಡ್ತಾರಲ್ವಾ, ಅವರಿಗೆ ಗಿಫ್ಟ್ ಕೊಡಬೇಡಿ. ಯಾಕಂದರೆ ಅವ್ರು ಬಂದು ಹೋಗ್ತಾರೆ ಕೆಲವರು. ಹಾಗೆ ಇವರು ಇದ್ದಾರೆ ನೋಡುವ ಬರ್ಬೋದು ಈಗ ಇದ್ದರೆ. ನಮಸ್ತೆ ರುಚಿ ಅವರೇ ಅಂತಿದ್ದಾರೆ. 499 ಆರ್ಗೆ ಗಿಫ್ಟ್ ಡನ್ ರಿಟರ್ನ್ ಅಂತಿದ್ದಾರೆ. ರುಚಿ ಅವರು. ಲೈಫ್ ಇದ್ದವರು ರಂಜು ಅವರು ಬಂದರು. ಹಾಯ್ ರಂಜು ಅವರು. ಇವಾಗ ಬೇಟಾ ಓನೆ ಅಪ್ಪು ಬಲ್ಲೆ ಇಡಪ್ಪು ಬರ್ಲಿ ಪರ್ಕೆ ಮೈತು ಬಲ್ಲೆ ಪುಲ್ ಸ್ವಿಚ್ ಮಲ್ತಾ ಬಲ್ಲೆ ಪುಲ್ಲೆ ಒಳ್ಳೆಮ್ಮ ಅಮ್ಮ ಸುಷ್ಮಾನ್ ಬಲ್ಲೆ ಫೋನ್ ಬಲ್ತಾ ಬಲ್ಲೆ. ಸಾರಿ ಮಾಡೂರವರು ಬಂದರು. ನಮಸ್ಕಾರ ಮಾಡೂರವರೇ. ಮೆಸೇಜು ಮಿಸ್ ಆಯಿತು ಪ್ಲೀಸು ಸಾರಿ. ನನಗೆ ಮೆಸೇಜು ರುಚಿ ಡನ್ ಚಪಾತಿ ವಿಡಿಯೋ ಬಾಜಿ ಮಾಡೋರು ಸೂಪರ್ ಸಪೋರ್ಟ್. ರುಚಿ ಥ್ಯಾಂಕ್ ಯು ಸಿಸ್ಟರ್ ಅಂತಿದ್ದಾರೆ. ಆರ್ ಅಂತಿದ್ದಾರೆ. ಲೈಫ್ ಇದ್ದು ರಂಜು ಮಾಡೂರು. ಮೋಹನ್ ಅವರು ಥ್ಯಾಂಕ್ ಯು ಕ್ರಿಕೆಟ್ ಸರ್ಕಲ್ ಅಂತಿದ್ದಾರೆ. ರುಚಿ ನೈಸ್ ಅಂತಿದ್ದಾರೆ. ಬೆಸ್ಟ್ ಅವರು. ಹರಿಪ್ರಸಾದ್ 26 ಗಿಫ್ಟ್ ಡನ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಹರಿಪ್ರಸಾದ್ ಅವರೇ ಇದ್ದೀರಾ? ಗಿಫ್ಟ್ ಕೊಟ್ಟಿದ್ದಾರೆ ಬೆಸ್ಟ್ ಅವರು. ನೋಡಿ ಕೊಡಿ. ಮಾಡೂರು ಹಾಯ್ ಅಂತಿದ್ದಾರೆ. ಹಾಯ್ ಮಾಡೂರವರೇ. ತುಳು ಅವರು ಅಂತಿದ್ದಾರೆ ನೋಡಿ. ನ್ಯೂಸ್ ಹರಿಪ್ರಸಾದ್ ಅವರು ಸೂಪರ್ ಅಂತಿದ್ದಾರೆ. ಆರ್ ಅಡಿಗೆ ನಿಮ್ಮ ಪಿನ್ ಮಾಡಿ ಮೆಸೇಜ್ ಡಿಲೀಟ್ ಮಾಡಬೇಡಿ ಪ್ಲೀಸ್. ಮಾಡಬಾರ್ದಂತ ಅಂತಾರೆ. ಬೆಸ್ಟ್ ಸೂಪರ್ ಅಂತಿದ್ದಾರೆ. ಬೆಸ್ಟ್ ಅವರು. ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನನಗೆ ಎಕ್ಸ್ಟ್ರಾ ಗಿಫ್ಟ್ ಕೊಯ್ತಾ ಅಂತಿದ್ದಾರೆ. ನಿಮ್ಮದು ಪಿನ್ ಮಾಡಿ ಅಂತಿದ್ದಾರೆ. ನಮ್ಮದು ನೋಡಿ ಇವ್ರದ್ದು ಇವಾಗ ಅಷ್ಟೇ ಮಾಡಿದೆ ಅಲ್ವಾ ಹರಿಪ್ರಸಾದ್ ಅವ್ರದ್ದು. ಅವರಿದ್ದೇವೆ ಇವಾಗ ಮಾಡಿದೆ. ಅವ್ರದ್ದೊಂದು 10 ನಿಮಿಷ ಆಗಲಿ ಮತ್ತು ನಿಮ್ಮದು ಮಾಡ್ತೀನಿ. ಮೋಹನ್ 496 ಡನ್. ಆರ್ ಆಗಿದೆ. ಗಿಫ್ಟ್ ಡನ್ ರಿಟರ್ನ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಮೋಹನ್ ಅವರೇ ನೋಡಿ. ಆರ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಮೋಹನ್ ಅವರು ನೋಡಿ. ಓಕೆ ಡನ್ ಸಿಸ್ ಅಂತಿದ್ದಾರೆ. ನಾನು ಕೂಡ 10 ನಿಮಿಷ ಇರುವುದಲ್ವಾ. ನಾನು ಮೊಬೈಲ್ ನೋಡಿ ಸ್ವಲ್ಪ ಮೆಸೇಜ್ ಹಾಕಿ. ನಾನು ಓದಲ್ಲ ಈಗ ಬರ್ತೀನಿ ಒಂದು 5 ನಿಮಿಷ.
ఓకే 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 సిసి అని చెప్పు వేవನೊಂದಿಲ್ಲ ಓಕೆ ಗುಡ್ ನೈಟ್ ಗುಡ್ ನೈಟ್. ಹರಿಪ್ರಸಾದ್ ಬ್ರೂ ನೋಡಿ ರಿಲೇಟೆಡ್ ಕಮೆಂಟ್ ಮಾಡಿ ಬ್ರೂ ಅಂತಿದ್ದಾರೆ. ಮೋಹನ್ ಬ್ರೂ ಡನ್ ಅಂತಿದ್ದಾರೆ. ಮೋಹನ್ ಬ್ರದರ್ ಡನ್ ಅಂತೆ. ಮೋಹನ್ ಬ್ರೂ ಡನ್. ಜಂಟಿ ಥ್ಯಾಂಕ್ ಯು ಅವರೇ ಹೆಲ್ಪ್ ಮಾಡಿದ್ದಕ್ಕೆ. ಸೂಪರ್ ಸೂಪರ್ ಪ್ರಸಾದ್ ಅವರು. ಹರಿಪ್ರಸಾದ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಬೆಸ್ಟ್ ಅವರು. ಹರಿಪ್ರಸಾದ್ ಬ್ರೂ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಗಿಫ್ಟ್ ಕೊಡಿ, ರಿಟರ್ನ್ ಕೊಡಿ ಅಂತಿದ್ದಾರೆ. ಹರಿಪ್ರಸಾದ್ ಬ್ರೂ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಬೆಸ್ಟ್ ಅವರು, ಕೊಡಿ ಅವರಿಗೆ ರಿಟರ್ನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರಿಪ್ರಸಾದ್ ಬ್ರೂ ಗಿಫ್ಟ್ ಕೊಡಿ ಅವರಿಗೆ. ಇದ್ದೀರಾ? ಸೂಪರ್ ಸಪೋರ್ಟ್ ಸಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿಸ್. ಥ್ಯಾಂಕ್ ಯು ಸಿಸ್ ಸೂಪರ್ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅವರೇ ನನಗೆ ಒಂದು ಕಮೆಂಟ್ ಹಾಕಿ ನನ್ನ ವಿಡಿಯೋಗೆ ನಿಮ್ಮ ವಿಡಿಯೋ ಒಂದು ನೋಡ್ತೀನಿ ನಾನು. ನೋಡುವ ನಿಮ್ಮ ಚಾನಲ್ಗೆ ಬಂದು ಒಂದು ವಿಡಿಯೋ ನೋಡ್ತೀನಿ. ಒಂದು ಕಮೆಂಟ್ ಹಾಕಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು MR ಅಂತಿದ್ದಾರೆ ಮೋಹನ್ ಅವರು. ಸೂಪರ್ ಸಪೋರ್ಟ್. ಆಕಾಶ್ ಶಿಂದೆ ಅವರು ಬಂದರು. ಹಾಯ್ ಆಕಾಶ್ ಶಿಂದೆ ಅವರೇ. ಹಾಯ್ ವೆಲ್ಕಮ್ ಆಕಾಶ್ ಅವರೇ. ವೆಲ್ಕಮ್. ಅಡಿಗೆ ಓಕೆ ಸಿಸ್ ಅಂತಿದ್ದಾರೆ. ಹರಿಪ್ರಸಾದ್ ಮೇಡಮ್ ನಾನು ಎಲ್ಲಿದ್ದೀನಿ ಮೇಡಮ್ ನೋಡಿ. ಹೌದಾ ನೋಡಿ ಬೆಸ್ಟ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರಲ್ವ. ಓಕೆ ರೀ ಅಂತಿದ್ದಾರೆ ಆಕಾಶ್ ಶಿಂದೆ ಅವರು. ಹಾಯ್ ಆಕಾಶ್ ಶಿಂದೆ ಅವರೇ ಒಂದು ಲೈಕ್ ಕೊಡಿ ಪ್ಲೀಸ್. ಹರಿಪ್ರಸಾದ್ ಬ್ರೂ ಓಕೆ ಡನ್ ಥ್ಯಾಂಕ್ ಯು ಅಂತಿದ್ದಾರೆ. ಶ್ರುತಿ ಬೆಸ್ಟ್ ಅಂತಿದ್ದಾರೆ. ಮೋಹನ್ ಅವರು 269 ಮಾಡೂರು ವ್ಲಾಗ್ಸ್. ಮಾಡೂರು ಅವರೇ ಇದ್ದೀರಾ? ನಿಮಗೆ ಡನ್ ಅಂತೆ. ಹರಿಪ್ರಸಾದ್ ಥ್ಯಾಂಕ್ ಯು ಅಂತಿದ್ದಾರೆ ಬೆಸ್ಟ್ ಅವರು. ರುಚಿ ಅಂತಿದ್ದಾರೆ. ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಕಾಶ್ ಶಿಂದೆ ಅವರೇ ನಿಮ್ಮದು ಇದು ಇದೆಯಾ? ನಿಮ್ಮದು ಚಾನಲ್ ಇದೆಯಾ? ಅಡಿಗೆ ನಾನು ಮನೆ ಗಿಫ್ಟ್ ಕೊಟ್ಟೆ ರಿಟರ್ನ್ ಮಾಡಿ ಅಂತಿದ್ದಾರೆ. ಅವರೇ ಮಾಡೂರವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಮಾಡಿ. ಮತ್ತು ಮಾಡೂರವರೇ ನಿಮಗೆ ಒಬ್ಬರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಯಾರು ಕೊಟ್ಟಿದ್ದಾರಂತೆ ನಿಮಗೆ ಗಿಫ್ಟ್? ಯಾರು ಕೊಟ್ಟಿದ್ದೀರಿ? ಮೋಹನ್ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ಕೊಡಿ. ಹೂ ಇದೇ ರೀ. ಓಕೆ ನಿಮಗೆ ಬ್ಲೂ ಕೊಡ್ತೀನಿ, ಕನೆಕ್ಟ್ ಆಗಿ ಎಲ್ರಿಗೂ. ಹಾರ್ಟ್ ಯಾರ್ದು ಬರ್ತಾ ಇದೆ? ನನಗೆ ಲೈಕ್ ಬಂದಿಲ್ಲ. ನನಗೆ ಆಕಾಶ್ ಶಿಂದೆ ಅವರೇ ನಿಮ್ಮದು. ರುಚಿ ಮಾಡೂರು ಸೂಪರ್ ಸಪೋರ್ಟ್. ಹಾರ್ಟ್ ಯಾರ್ದು? ಅದು ಹಾರ್ಟ್ ಬಂದಿದೆ ಯಾರ್ದು? ಮೆಸೇಜು ನಾನು ಕೊಟ್ಟೆ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾಡೂರವರೇ. ಸೂಪರ್ ಥ್ಯಾಂಕ್ ಯು. ಮಾಡೂರು ಬ್ಲಾಗ್ ಚೆಕ್ ಮಾಡಿದ್ದೀರಾ? ಮಾಡೂರವರೇ ನೋಡಿ ನಿಮಗೆ ಮೋಹನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ. ಚೆಕ್ ಮಾಡಿದ್ದೀರಾ ನೀವು? ಮಾಡಿ ಕೊಡಿ ಅವರಿಗೆ ರಿಟರ್ನ್ ವಿಡಿಯೋ ನೋಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಡನ್ ಮಾಡೂರ್ ಅಂತಿದ್ದಾರೆ. ಅವರು ಅವರೇ ಕೊಟ್ಟಿದ್ದಾರೆ ಮಾಡೂರವರು. ಸೂಪರ್ ಥ್ಯಾಂಕ್ ಯು ಸೋ ಮಚ್. ಬಾಯ್. ಥ್ಯಾಂಕ್ ಯು ಸೋ ಮಚ್ ರುಚಿ ಅವರೇ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ ನನ್ನ ಕಡೆಯಿಂದ. ನಿಮಗೆ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಒಳ್ಳೆಯ ನಿದ್ದೆ ಕೂಡ. ಗುಡ್ ನೈಟ್ ಅಂತಿದ್ದಾರೆ. ಗುಡ್ ನೈಟ್ ನಿಮಗೂ ಕೂಡ.
ಹರಿಪ್ರಸಾದ್ ಮಧು ಮೇಡಮ್ ನಮ್ಮದು ಡನ್ ಅಂತೆ ನೋಡಿ. ಮಧು ಮೇಡಮ್ ಮಾಡು ಥ್ಯಾಂಕ್ಸ್ ಆರ್ ಅಂತಿದ್ದಾರೆ ನೋಡಿ. ಮೋಹನ್ ಬ್ರೂ ಊಟ ಆಯ್ತಾ ಅಂತಿದ್ದಾರೆ ಬೆಸ್ಟ್ ಅವರು. ಸುಚಿರೋಶ್ರೀ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್. ಸೂಪರ್ ಸಪೋರ್ಟಲ್ಲಿದ್ದಾರೆ ಹರಿಪ್ರಸಾದ್ ಅವರು. ಥ್ಯಾಂಕ್ ಯು ಸೋ ಮಚ್ ಹರಿಪ್ರಸಾದ್ ಎನ್ನವರೇ ಥ್ಯಾಂಕ್ ಯು ಸೋ ಮಚ್. ನೋಡಿ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ರಿಟರ್ನ್ ಕೊಡ್ತಾರೆ ಅವರು ಕನೆಕ್ಟ್ ಆಗಿ. ಆಕಾಶ್ ಶಿಂದೆ ನೋ ವಿಡಿಯೋ ಸಪೋರ್ಟಿಂಗ್ ಗಿಫ್ಟ್ ಕೊಡಿ. ಹೌದಾ, ಅವ್ರ ವಿಡಿಯೋ ಇದೆ ಅಂದರು, ಮತ್ತೆ ನಾನು ಕೊಡಬಾರ್ದಿತ್ತಲ್ವ. ಸಪೋರ್ಟ್ ಮಾಡಿ ಮೇಡಮ್ ಅಂತಿದ್ದಾರೆ ನೋಡಿ. ಇವರಿಗೆ ಹರಿಪ್ರಸಾದ್ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಪಿನ್ ಐಡಿಗೆ ಮಾಡೂರವರೇ ಪಿನ್ ಐಡಿಗೆ ಕನೆಕ್ಟ್ ಆಗಿ. ನಾನು ಕೊಟ್ಟೆ, ನೀವು ಕೊಟ್ರಾ? ಕೊಡಿ. ಹರಿಪ್ರಸಾದ್ ಎನ್ ನೈಸ್ ವಿಡಿಯೋ ಆ್ಯಂಡ್ ಶಾರ್ಟ್ ಬ್ರೂ ಅಂತಿದ್ದಾರೆ. ಆರ್ ಥ್ಯಾಂಕ್ ಯು ಮಾಡೂರ್ ಅಂತಿದ್ದಾರೆ. ಮೋಹನ್ ಅವರು ಬೆಸ್ಟ್ ಅವರೇ, ನಿಮಗೆ ನೆಕ್ಸ್ಟ್ 2 ಗಿಫ್ಟು ಸಿಗುತ್ತೆ, ಬಟ್ ಸ್ವಲ್ಪ ವೆಯ್ಟ್ ಮಾಡಿ ನೆಕ್ಸ್ಟ್ ಟೈಮ್ಗೆ. ಓಕೆ ನೋಡಿ, ಮೋಹನ್ ಅವ್ರು ಕೊಡ್ತಾರಂತೆ 2 ಗಿಫ್ಟ್ ಎಕ್ಸ್ಟ್ರಾ ಬೆಸ್ಟ್ ಅವರಿಗೆ. ನನಗೆ ಇಲ್ವಾ ಮೋಹನ್ ಅವರೇ ಗಿಫ್ಟ್? ನನಗೂ ಕೊಡಿ ಅಲ್ವಾ. ನನ್ನ ತಮ್ಮನಿಗೆ ಕೊಡುವಾಗ ಅಕ್ಕನಿಗೂ ಕೊಡಬೇಕಲ್ವಾ, ನನಗೂ ಕೂಡ. ಕಂಟೆಂಟ್ ಸರ್ಕಲ್ ಓಕೆ ಬಾಯ್. ಈ ಥರ ಇರು ಮೆಸೇಜೇ ಬೈದು ಜಿ ಗುಡ್ ನೈಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಬೆಟ್ಟಸ್ವಾಮಿ ಅವರು ಬಂದರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಟ್ಟಸ್ವಾಮಿ ಅವರೇ. ಆರ್ ಅಡುಗೆ ನಿಮಗೆ ಗಿಫ್ಟ್ ಕೊಟ್ಟಿದ್ದೇನೆ, ಆಮೇಲೆ ಡನ್ ಮಾಡ್ತೇನೆ ಅಂತಿದ್ದಾರೆ. ಆರ್ ಅಡುಗೆ ಕೊಡ್ತಾರೆ, ಆಮೇಲೆ ಲೆಸ್ ಮಾಡ್ತಾರಂತೆ. ಲೆಸ್ ಮಾಡಬೇಡಿ, ಲಾಂಗ್ ವಿಡಿಯೋ ನೋಡಿ ಕೊಡಿ. ಗಿಫ್ಟ್ ಡನ್ ಅಂತ ಹಾಕಬೇಡಿ ಯಾರು, ಹಾಕಿದರೆ ಲೆಸ್ ಆಗುತ್ತೆ. ಮೋಹನ್ ಬ್ರೂ ಥ್ಯಾಂಕ್ ಯು, ಐ ಆಮ್ ವೇಟಿಂಗ್ ಫಾರ್ ಬ್ರೂ ಅಂತಿದ್ದಾರೆ ನೋಡಿ. ಡನ್ ಅಮ್ಮ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬೆಟ್ಟಸ್ವಾಮಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿ ಬೆಟ್ಟಸ್ವಾಮಿ ಅವರಿಗೆ, ಹರಿಪ್ರಸಾದ್ ಅವರೇ ಬೆಟ್ಟಸ್ವಾಮಿ ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ರಿಟರ್ನ್ ಕೊಡ್ತಾರೆ. ಸೂಪರ್ ಅಂತಿದ್ದಾರೆ. ಅಬೀಸ್ ಅವರು ಬಂದರು. ಹಾಯ್ ಅಬೀಸ್ ಅವರೇ, ವೆಲ್ಕಮ್ ನಿಮಗೆ. ಹಾಯ್ ಸಿಸ್ಟರ್, ಊಟ ಆಯಿತಾ? ಊಟ ಆಯಿತು, ನಿಮ್ದಾಯ್ತಾ? ಒಂದು ಲೈಕ್ ಕೊಡಿ ಅಬೀಸ್ ಅವರೇ. ಹಾಯ್ ಅಂತಿದ್ದಾರೆ. ಹಾಯ್ ಅಬೀಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಕ್ಯೂಟ್ ಎಂಗಲ್ ಅವರು 1430 ಬೆಟ್ಟಸ್ವಾಮಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ. ಬೆಟ್ಟಸ್ವಾಮಿ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಕ್ಯೂಟ್ ಎಂಗಲ್ ಅವರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಹರಿಪ್ರಸಾದ್ ಎನ್ ಅವರು ಲೈಕ್ ಡನ್ ಅಂತಿದ್ದಾರೆ. ಅಬೀಸ್ ಅವರು ಥ್ಯಾಂಕ್ ಯು ಸೋ ಮಚ್. ಮಾಡೂರ್ ಅವರು ಹರಿಪ್ರಸಾದ್ ಹ್ಯಾಪಿ ಬರ್ತ್ಡೇ ಟು ಯು ಟು ರಿಟರ್ನ್ ಹ್ಯಾಪಿ ಬರ್ತ್ಡೇ ಟು ರಿಟರ್ನ್ ಕೊಟ್ಟೆ, ರಿಟರ್ನ್ ಮಾಡಿ ಅಂತಿದ್ದಾರೆ. ಹರಿಪ್ರಸಾದ್ ಅವರೇ ನೋಡಿ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಮಾಡಿ. ಮಾಡೂರ್ ಅವರಿಗೆ ಎಂಚಿನ ಮಾಡೂರೇ ಯಾನ್ ಎಪ್ಪಿ ಬರ್ತಡೇ ಎಂಬುದು ಐಕ್ ವಿಶ್ ಮಲ್ಪರ ಪೋಯಿನಿ ಗೊತ್ತುಂಡ ಇರು ಎಂಚಿನ ಮಾಡೂರು ಅವರ ದಾದೆ ಮಾಡೂರು ಇರು. ಮೋಹನ್ ಅವರು ನಿಮಗೂ ಗಿಫ್ಟ್ ಕೊಡೋಣ ರೀನಾ? ಶೂರ್, ಓಕೆ ಕೊಡಿ. ಮತ್ತೆ ವಾಪಸ್ ತಗೋಬಾರ್ದು ಮೋಹನ್ ಅವರೇ, ಕೊಡಬೇಕು, ವಿಡಿಯೋ ನೋಡಿ ಕೊಡಬೇಕು. ನಾನು ಕೂಡ ವೆಯ್ಟಿಂಗಲ್ಲಿ ಇರ್ತೀನಿ, ನೀವು ಕೊಡಿ. ನಾಳೆ 10:30ಗೆ ಇದೆ, ಬನ್ನಿ ಜಾಯ್ನ್ ಆಗಿ. 10:30 ಮಾರ್ನಿಂಗ್. ಊಟ ಆಯಿತಾ ಎಲ್ರದು ಊಟ ಆಯಿತಾ? ನಂದು ಆಯಿತು. ಹರಿಪ್ರಸಾದ್ ಬ್ರೂ ನೈಸ್ ವಿಡಿಯೋ ಆ್ಯಂಡ್ ಶಾರ್ಟ್ಸ್ ಅಂತಿದ್ದಾರೆ. ಹೌದಾ, ನಾನು ಕೂಡ ನೋಡ್ತೀನಿ. ಕ್ಯೂಟ್ ಎಂಗಲ್ ಹರಿಪ್ರಸಾದ್ ಗಿಫ್ಟ್ ರಿಟರ್ನ್ ಮಾಡಿ. ಹರಿಪ್ರಸಾದ್ ಬ್ರೂ ಗಿಫ್ಟ್ ರಿಟರ್ನ್ ಮಾಡಿ ಕ್ಯೂಟ್ ಎಂಗಲ್. ಅಬೀಸ್ ಕಿಚನ್ ರಿಟರ್ನ್ ಪ್ಲೀಸ್ ಕನೆಕ್ಟ್ ನೈಸ್ ಅಂತಿದ್ದಾರೆ. ಕೊಕೊನೆಟ್ ನೈಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್. ಕ್ಯೂಟ್ ಆರ್ ಅಡಿಗೆ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಆರ್ ಅಡಿಗೆ ನೋಡಿ ಗಿಫ್ಟ್ ಡನ್ ಅಂತೆ. ಕ್ಯೂಟ್ ಎಂಗಲ್ ಪ್ಲೀಸ್ ಕೊಡಿ ಅವರಿಗೆ. ಪಾಪ ಅವರು ಕೂಡ ಎಷ್ಟು ಮೆಸೇಜ್ ಮಾಡೋದು, ಅವರಿಗೆ ಪಾಪ ಸಾಕಾಗಲ್ವಾ? ಹಾಯ್ ಆರ್ ಸಿಸ್ಟರ್, ಓಕೆ ಥ್ಯಾಂಕ್ ಯು ಅಂತಿದ್ದಾರೆ. ಸೂಪರ್ ಎಲ್ಲರೂ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ನಾನು ಅಂತಿದ್ದಾರೆ. ನೋಡಿ ಹರಿಪ್ರಸಾದ್ ಅವರೇ ನಿಮಗೆ ಎಲ್ಲರೂ ಕ್ಯೂಟ್ ಎಂಗಲ್ ಅವರು ಕೊಟ್ಟಿದ್ದಾರೆ, ಚೆಕ್ ಮಾಡಿ ಅವರಿಗೆ ರಿಟರ್ನ್ ಕೊಡಿ.
ಬೆಟ್ಟಸ್ವಾಮಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ನೋಡಿ. ಹರಿಪ್ರಸಾದ್ ವಿಡಿಯೋ ನೋಡಿ, ಡನ್, ಹ್ಯಾಪಿ ಬರ್ತ್ಡೇ ನೋಡಿ. ಮಾಡೂರು ಅವ್ರು ಕೊಟ್ಟಿದ್ದಾರೆ, ಪ್ಲೀಸ್ ಹರಿಪ್ರಸಾದ್ ಅವರೇ ನೋಡಿ, ಚೆಕ್ ಮಾಡಿ. ಮಾಡೂರು ಆ್ಯಂಡ್ ಕ್ಯೂಟ್ ಆ್ಯಂಗಲ್ ಕೊಡಿ ಅವರಿಗೆ. ಹರಿಪ್ರಸಾದ್ ಕ್ಯೂಟ್ ಆ್ಯಂಗಲ್ 259 ಡನ್ ನೋಡಿ. ಮೆಸೇಜಲ್ಲಿ ಹೋಗಿ, ವಿಡಿಯೋದಲ್ಲಿ ಹೋಗಿ ಡನ್ ಅಂತ ಹಾಕಬೇಡಿ, ಲೆಸ್ ಆಗುತ್ತೆ. ಮತ್ತು ಲೆಸ್ ಆದರೆ ಮತ್ತು ನಿಮ್ಮ ಲೈವಲ್ಲಿ ಹೋಗಿದೆ ಅಂತ ಅನ್ಬಾರ್ದು. ವಿಡಿಯೋದಲ್ಲಿ ಹೋಗಿ ಲೆಸ್ ಮಾಡಬೇಡಿ. ಲೈಕ್ ಡನ್ ಅಂತ, ಗಿಫ್ಟ್ ಡನ್, ನಂಬರ್ಸ್ ಎಲ್ಲ ಏನೂ ಹಾಕಬಾರ್ದು. ಸೂಪರ್ ಹಾಗೆ ಹಾಕಿ ಬರಬೇಕು. ಸೂಪರ್ ಇಲ್ಲಾದರೆ ವಿಡಿಯೋಕ್ಕೆ ಸಂಬಂಧಪಟ್ಟ ಕಮೆಂಟ್ ಹಾಕಿ. ಆನಂದ್ ಪಟೀಲ್ ಅವರು ಮತ್ತೆ ಬಂದರು. ಆಯ್ ವೆಲ್ಕಮ್ ನಿಮಗೆ. ನನಗೆ ಕೊಟ್ಟು ಅಭ್ಯಾಸ ಮತ್ತೆ ವಾಪಸ್ ತಗೊಳ್ಳೋಕ್ಕೆ ಅಭ್ಯಾಸ ಇಲ್ಲ ಅರಿನಾ. ಹೌದಾ, ಸಾರಿ ಬ್ರದರ್, ನನಗೆ ಕೊಡಿ, ನಾನು ವೆಯ್ಟಿಂಗಲ್ಲಿ ಇರ್ತೀನಿ. ಯಾವಾಗ ಕೊಡ್ತೀರಾ? ಬೆಳದಿಂಗಲ್ ಅಕ್ಕ ಬಾವ ಬರ್ತ್ಡೇ ಯಾವಾಗ? ನಂದು ಬರ್ತ್ಡೇ ಮೇ 28. ನಂದು ಬಾವಂದು 1 ತಾರೀಕಿಗೆ, ಜೂನ್ 1. ನಂದು 28, ಬಾವಂದು 1. ಇವಾಗ ಬಾವ ಬರ್ತಾರೆ ನೋಡಿ. ಆನಂದ್ ಪಟೀಲ್ ಸೂಪರ್ ಕ್ಯೂಟ್ ಎಂಗಲ್ ರಿಟರ್ನ್ ಆಯ್ತಾ ಅಂತಿದ್ದಾರೆ ನೋಡಿ. ನೀವು ಮೆಸೇಜ್ ಕೊಡ್ತಾ ಇರಿ, ನಾನೊಂದು ಸ್ವಲ್ಪ ಬರ್ತೀನಿ ಈಗ. ನನಗೆ ಮಾತಾಡಿ ಸಾಕಾಯಿತು. ಅದಕ್ಕೆ ಎಂಥ ವೀಣಾ ನೀವು ಎಲ್ಲಿ ಹೋಗಿದ್ದೀರಿ? ಗುಡ್ ನೈಟ್ ಆಗ ಅಂದು ಹೋದ್ರಿ, ಇವಾಗ ಬಂದು ಗುಡ್ ನೈಟ್. ವೀಣಾ ಮಾಡೂರು ಹರಿಪ್ರಸಾದ್ ಡನ್ ಅಂತಿದ್ದಾರೆ ನೋಡಿ. ಹರಿಪ್ರಸಾದ್ ಅವರು ಡನ್ ಅಂತಿದ್ದಾರೆ. ಹರಿಪ್ರಸಾದ್ ಅವರು ಎಲ್ಲಿದ್ದೀರಾ? ಕೊಡಿ ಅವರಿಗೆ, ಕೊಡಿ. ಹರಿಪ್ರಸಾದ್ ಅವರೇ, ಹರಿಪ್ರಸಾದ್ ಬ್ರದರ್ ನೋಡಿ, ಮಾಡೂರು ಅವರಿಗೆ ಕೊಡಿ ಪ್ಲೀಸ್. ಸಿಸ್ಟರ್ ಗಿಫ್ಟ್ ಡನ್. ಅಯ್ಯಮ್ಮ, ಹರಿಪ್ರಸಾದ್ ಬ್ರದರ್, ನಿಮಗೆ ನೀವು ಮಾಡೂರು ಅವರಿಗೆ ಕೊಡಿ. ಮಾಡೂರು ಅವ್ರು ಕೊಟ್ಟರು, ಕೊಡಿ ನೋಡಿ. ಅವ್ರು ಕೊಟ್ಟರು. ಹರಿಪ್ರಸಾದ್ ರಿಟರ್ನ್ ಕೊಡಿ. ಮಾಡೂರು ರಿಟರ್ನ್ ಕೊಡಿ ಮಾಡೂರಿಗೆ. ಹರಿಪ್ರಸಾದ್ ಅವರಿಗೆ ಅವರಿಗೆ ರಿಟರ್ನ್ ಕೊಡಿ. ನೈಸ್. ನಿದ್ದೆ ಮಾಡಿದ್ದಕ್ಕೆ ಬೆಸ್ಟ್ ಅವರೇ. ಅರ್ಥ ಆಗಲಿಲ್ಲ ನೀವು ಹೇಳಿದ್ದು ಅಂತಿದ್ದಾರೆ ಮೋಹನ್ ಅವರು. ಸಾರಿ, ನಾನು ಸ್ವಲ್ಪ ಹೊತ್ತು ಇರ್ತೀನಿ, ನೀವು ಮೆಸೇಜ್ ಮಾಡ್ತಾಯಿರಿ, ಓದಲ್ಲ, ಮ್ಯೂಟಲ್ಲಿ ಇರಲ್ಲ. ಓಕೆನೇ ಎಲ್ರಿಗೂ? ಓಕೆ ಅಂದರೆ ಓಕೆ ಆದರೆ ಓಕೆ ಅನ್ನಿ. 6 ಅಡಿಗೆ ಮನೆ ಮಾಡಿದ್ದೀನಿ ಮೇಡಮ್, ಗಿಫ್ಟ್ ಡನ್ ಮೇಡಮ್ ಅಂತಿದ್ದಾರೆ ನೋಡಿ. ಮಾಡೂರು ಅವರಿಗೆ ಮಾಡಿದ್ದೀರಾ? ಹರಿಪ್ರಸಾದ್ ಅವರೇ ವೆಲ್ಕಮ್ ಅಂತಿದ್ದಾರೆ. ಹರಿಪ್ರಸಾದ್ ನೋಡಿ, ನಾನು 10 ನಿಮಿಷ ಇದ್ದೀನಿ ಅಷ್ಟೇ, 5 ನಿಮಿಷ 10 ನಿಮಿಷ ಇದ್ದೀನಿ, ಮತ್ತೆ ಹೋಗ್ತೀನಿ ನಾನು. ವೀಣಾ ಬಂದ್ರಾ ಅಂತಿದ್ದಾರೆ ಮೋಹನ್ ಅವರು. ಅಕ್ಕ ಬಾವ ಬಂದಿಲ್ಲ, ಅವ್ರು ಬಂದಿಲ್ಲ, ಬರ್ತಾರಾ ಅಂತ ನೋಡ್ತಾ ಇದ್ದೀನಿ. ಮಾಡೂರು ಬ್ಲಾಗ್ಸ್ ಡನ್ ಸರ್ ಕಮೆಂಟ್. ಮಾಡೂರು ಅವರೇ ಕೊಟ್ಟರಂತೆ ನೋಡಿ. ಅಭಿ ಕಿಚಾನ್ ಅಂತಿದ್ದಾರೆ ಮೋಹನ್ ಅವರು. ಹರಿಪ್ರಸಾದ್ ಸರ್ ನೋಡಿ ಅಂತಿದ್ದಾರೆ ಮಾಡೂರು ಅವರೇ ನೋಡಿ. ಮಾಡೂರು ಉಲ್ಲಾರ ಇರು ತೂಲೆ ಅವರ. ಅಡುಗೆ. ಹರಿಪ್ರಸಾದ್ ಬ್ರೂ ರಿಟರ್ನ್ ಪ್ಲೀಸ್.
RR ಅಡುಗೆ ಹರಿಪ್ರಸಾದ್ ಬ್ರೂ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಹಾಯ್ ಮೇಡಮ್ ಮೋಹನ್ ಬ್ರೂ ಅಂತಿದ್ದಾರೆ ಅಬೀಸ್ ಕಿಚನ್ ಅವರು. ಹಾಂ ನೋಡಿ, ನಾನು 10 ನಿಮಿಷ ಇದ್ದೀನಿ ಆಯಿತಾ. ನಾನು ಹೋಗ್ತೀನಿ, 10 ನಿಮಿಷ ಇಲ್ಲ 5 ನಿಮಿಷ ಇದ್ದೀನಿ. ನನಗೆ ನಿದ್ದೆ ಬರ್ತದೆ, ನಾಳೆ ಬೇಗ ಹೇಳ್ಬೇಕಲ್ವಾ, ಅದಕ್ಕೆ. ಇಲ್ಲ ಅಂದರೆ ನಾನು ಹಾಗೇನೆ ಇರ್ತೀನಿ. ಒಮ್ಮೆಲೆ ಹಾಯ್ ಹಾಯ್, ನಿಮ್ಮ ಅಡುಗೆ ಸಖಿಯವರೇ ಆಯ್ಕೆ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಡುಗೆ ಸಖಿಯವರೇ, ಬಂದರೆ ಅಲ್ವಾ, ಥ್ಯಾಂಕ್ ಯು ಬೆಸ್ಟ್ ಅವರು. ನಿಮ್ಮ ಅಡುಗೆ ಸಖಿ ಎಕ್ಸಾಮ್ ಇದೆ, ನಮ್ಮ ಅಕ್ಕಗೆ ನಾಳೆ ಎಕ್ಸಾಮ್ ಇದೆ. ನಾನು UKG ಹೋಗ್ತಾ ಇದ್ದೀನಿ ಈಗ. ಅಯ್ಯೋ, ಮಕ್ಕಳಿಗೆ ಎಕ್ಸಾಮು, ನಮಗೆ ಟೆನ್ಷನ್. ನಿಮ್ಮ ಅಡುಗೆ ಸಖಿ ಸೂಪರ್ ಅಂತಿದ್ದಾರೆ. 820 ಗಿಫ್ಟ್ ಡನ್ ಅಭಿ ಕಿಚನ್ ಅವರೇ. ನನ್ನಷ್ಟೇ ಆಗಿದ್ದಾರೆ ಅಭಿ ಕಿಚನ್ ಅವರು ಕೂಡ. ಸೂಪರ್ ಸಪೋರ್ಟ್ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹರಿಪ್ರಸಾದ್ ಅವರೇ. RR ಅಡುಗೆ ಮೇಡಮ್, ನಿಮ್ಮ ನೆಟ್ವರ್ಕ್ ಶೋ ಇರ್ಬೋದು ನೋಡಿ, ನಾನು ಮಾಡಿದ್ದೀನಿ, ಅವ್ರು ಮಾಡಿದಾರಂತೆ ನೋಡಿ. RR ಅವರೇ ಮಾಡಿದ್ದಾರೆ. ಸೂಪರ್ ಸಪೋರ್ಟ್ ಗುಡ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಹರಿಪ್ರಸಾದ್ ಬ್ರೂ ಥ್ಯಾಂಕ್ ಯು ಅಂತಿದ್ದಾರೆ. ಗುಡ್ ಅಂತಿದ್ದಾರೆ. ನನ್ನ ಅಕ್ಕಗೆ ಅಂದರೆ ಮಕ್ಕಳಿಗೆ ಅಂತಲೇ ಹೇಳಿದ್ದು ನಾನು ಅಕ್ಕ. ಹೌದಾ ಮೋಹನ್ ಬ್ರೂ ಗಿಫ್ಟ್ ಡನ್. ನಾನು ಹೋಗುದಾ ಪ್ಲೀಸ್, ನಾನು ಹೋಗ್ತೀನಿ. ಎಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನಾನು ಹೋಗ್ತೀನಿ. ಹೋಗುದಾ? ಎಲ್ರಿಗೂ ಗುಡ್ ನೈಟು, ಹೋಗ್ತೀನಿ. ಸೂಪರ್ ಸಪೋರ್ಟ್. ಹೋಗಿ ಅಕ್ಕ, ಬನ್ನಿ ಅಕ್ಕ, ಹೋಗಿ ನಾಳೆ ಬನ್ನಿ. ಓಕೆ ಥ್ಯಾಂಕ್ ಯು ಅಭಿ ಕಿಚನ್ ಅವರೇ ಅಂತಿದ್ದಾರೆ. ನಾನು ಹೋಗ್ತೀನಿ, ಎಲ್ರಿಗೂ ನಾನು ಹೋಗುದಾ? 6 ಮೆಂಬರ್ಸ್ ಇದ್ದಾರೆ, ಬಿಟ್ಟು ಹೋಗೋದು ಹೇಗೆ ಅಂತ ಅನಿಸ್ತಾ ಇದೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತಿದ್ದಾರೆ. ಹರಿಪ್ರಸಾದ್ ಅವರೇ, ನಂದು 10:30ಕ್ಕೆ ಲೈವ್ ಇದೆ, ಬನ್ನಿ. ನಾಳೆ ಬೆಳಿಗ್ಗೆ ಮಾರ್ನಿಂಗ್ 10:30ಕ್ಕೆ ಇದೆ, ಬಂದು ಜಾಯ್ನ್ ಆಗಿ. ಗಿಫ್ಟ್ ಸಿಗುತ್ತೆ ಅಲ್ಲಿ ಕೂಡ. ಇವತ್ತೀಗ ನಾನು ಹೋಗುದಾ? ಗಿಫ್ಟ್ ಬೇಕಾದವರು ನೋಡಿ, ಬೆಸ್ಟ್ ಅವರೇ ನೋಡಿ, ನಮ್ಮದು ಅವರು ಬಂದರು, ನಮ್ಮವರು ಬಂದರು. ಇದು ಯಾರು ಬಾಕಿಲು ಹಾಕಿದ್ದು? ಯಾರು ಬಾಕಿಲು ಮಾಡಿದ್ದು? ಜೋಕುಲು ಎತ್ತಿತ್ತೆ అని. ಇದು ತುಂಬ ಜನ అండ్ వాళ్ళు మూల బాకిలు తెచ్చిపోతున్ను ఈ జోకులు దాయి బాకిలు తెచ్చిపోతున్నాను అవి మీరు కూడా బిదాయి. ನಾನು ಹೋಗ್ತೀನಿ, ಓಕೆನಾ ಬೇಡ? ಅರೀನಾ ಅವರೇ 2 o'clockವರೆಗೂ. ಓ ದೇವಾ, ಎಂತ 2 ಗಂಟೆ ತನಕ ಮಾಡಿದರೆ ನಾಳೆ ಎದ್ದೇಳೋದು ಬೇಡವಾ ನಾವೆಲ್ಲ? ಓಕೆ ಬಾಯ್ ಎಲ್ರಿಗೂ ಬಾಯ್. ಮೋಹನ್, ನಾನು ಬರ್ತೀನಿ. ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಓಕೆ ಬಾಯ್. ನಾಳೆ 10:30ಕ್ಕೆ ಜಾಯ್ನ್ ಆಗಿ, ಮಾರ್ನಿಂಗ್ 10:30ಕ್ಕೆ ಜಾಯ್ನ್ ಆಗಿ, ಓಕೆನಾ? ಎಲ್ಲರೂ ಜಾಯ್ನ್ ಆಗಿ. ಬೆಸ್ಟ್ ಅವರೇ, ತಮ್ಮ ಬೆಸ್ಟ್ ತಮ್ಮ, ಬಾಯ್. ಬಾವ ಬಂದರು, ಆಗದಿಂದ ಕೇಳ್ತಿದ್ದೀಯಲ್ವ, ಬಾವ ಎಲ್ಲಿದ್ದಾರೆ ಅಂತೆ. ಬಾವ ಬಂದರು ನೋಡು, ಬಾವ ಬಂದರು ಈಗ.
ಸೂಪರ್ ಸಪೋರ್ಟ್. ಓಕೆ ಓಕೆ, ಬಾಯ್ ಎಲ್ರಿಗೂ ಬಾಯ್. ಗುಡ್ ನೈಟ್. ನಾಳೆ ಮಾರ್ನಿಂಗ್ ಬಂದು ಜಾಯ್ನ್ ಆಗಿ 10:30ಗೆ ಜಾಯ್ನ್ ಆಗಿ ಮಾರ್ನಿಂಗ್. ತಮ್ಮ ಕಾಲೇಜ್ಗೆ ಹೋಗು ನೀನು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಅಕ್ಕ ಬಾವ ಬಾಯಿ. ಬಾಯಿ ತಮ್ಮ. ನೀನೊಂದು ಸ್ವೀಟ್ ತಮ್ಮ ಅಲ್ವಾ ನಮ್ಮದು, ನಮ್ಮ ತೇಜಸ್ ಅಕ್ಕಂದು. ಅಬಿಸ್ ವೆರಿ ಗುಡ್ ನೈಟ್ ಆಲ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಬಾಯ್. ಗುಡ್ ನೈಟ್ ಆಲ್. ಗುಡ್ ನೈಟ್. ಪ್ಲೀಸ್ ಸಾರಿ ಕಟ್ ಮಾಡ್ತಾ ಇದ್ದೀನಿ, ಸಾರಿ. ನಾಳೆ ಬೇಗ ಇದೆ ಹೇಳ್ಬೇಕು, ಮಕ್ಕಳಿದ್ದಾರೆ, ಅವರಿಗೆ ತಿಂಡಿ ಎಲ್ಲ ರೆಡಿ ಮಾಡಬೇಕಲ್ವಾ. ಬಾವಾ ಹಾಯ್ ಅಂತಿದ್ದಾರೆ. ಓಕೆ ಬ್ರದರ್. ಟಾಟಾ ಬಾಯ್ ಅಂತಿದ್ದಾರೆ ನಮ್ಮ ತಮ್ಮ ಅವರು. ಬಾವಾ ಸೂಪರ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಓಕೆ ಬಾಯ್. ರಜಿತಾ ಬ್ಲಾಗ್ಸ್ ಆಯ್ ಸಿಸ್ಟರ್ ಲೈಕ್ ಡನ್. ರಜಿತಾ ಸಿಸ್ ಈಗ ಬಂದ್ರಷ್ಟೇ, ನಾನು ಹೋಗ್ತಾ ಇದ್ದೀನಿ. ರಜಿತಾ ಸಿಸ್ ನೀವು ಈಗ ಬಂದ್ರಾ? ಆದರೂ ಒಂದು ಸರಿ ನಂದು ವಿಸಿಟ್ ಕೊಟ್ಟು ಹೋಗ್ತೀರಿ, ತುಂಬ ಖುಷಿ ಆಗುತ್ತೆ. ಎಕ್ಸಾಮ್ ಇದೆ ಅಕ್ಕನಿಗೆ. ಹೌದು ಬೆಸ್ಟ್, ನನಗೆ ಎಕ್ಸಾಮ್ ಇದೆ. ನಾನು UKGಗೆ ಹೋಗ್ತಿದ್ದೀನಿ, ಸೀನಿಯರ್ KG ಈಗ. ಹೌದು, ನನ್ನ ಮಗನಿಗೆ ಮಾರಾಯ, ನೀನೊಬ್ಬ. ಹರಿಪ್ರಸಾದ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೀವು ಎಕ್ಸಾಮ್ ಇಂಪಾರ್ಟೆಂಟ್ ಇದೆ. ಹೌದು. ಓಕೆ ಬಾಯ್ ಎಲ್ರಿಗೂ. ಗುಡ್ ನೈಟ್. ನಾಳೆ ಸಿಗುವ. 10:30ಗೆ ಜಾಯ್ನ್ ಆಗಿ ಎಲ್ಲರೂ. 10:30, 10:30 ಮಾರ್ನಿಂಗ್, 9:30 ನೈಟ್. ಬಾಯ್. ಓಕೆ, ಕಟ್ ಮಾಡ್ತೀನಿ. ಹರಿಪ್ರಸಾದ್ ಅವರೇ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಎಲ್ರಿಗೂ ಲೈಕ್ ಕೊಟ್ಟಿಲ್ಲ, ಇಲ್ಲಾಂದರೆ 50ಕ್ಕೆ ಮೇಲೆ ಹೋಗ್ತಿತ್ತು ಇವತ್ತು. ನೋಡಿ ಬಾವ ಅವರು ಬಂದರು, ಬಂದರು. ಬಾಯ್. ಎಲ್ಲರೂ ಹೋದರು. ಬಾಯ್ ಹರಿಪ್ರಸಾದ್ ಅವರೇ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ನಿಮಗೆ ಸೂಪರ್ ಸಪೋರ್ಟಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟಿಗೆ ಧನ್ಯವಾದಗಳು ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೆಸ್ಟ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಕಟ್ ಮಾಡ್ತೀನಿ. ಬಾಯ್. ಥ್ಯಾಂಕ್ ಯು ಹರಿಪ್ರಸಾದ್ ಅವರೇ, ಥ್ಯಾಂಕ್ ಯು. ನಾಳೆ ಬನ್ನಿ, ಗಿಫ್ಟ್ ಕೊಡಿಸುವ ಬನ್ನಿ ನಾಳೆ. ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಬಾಯ್.